ಹರೇ ಕೃಷ್ಣ. ಮಾತಾಜಯ ಪ್ರಭುಜಿಗಳೇ, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನಾನು ಇವಾಗ ಒಂದು ಭಜನನ್ನ ಮಾಡ್ತಾ ಇದ್ದೀನಿ. ಸೊ ಇದನ್ನ ಶೃಂಗಾರ ಆರತಿ ಸಮಯದಲ್ಲಿ ಹೇಳುವಂಥದ್ದು. ಇದನ್ನ ಯಮುನಾ ದೇವಿ ದಾಸಿ ಅವರು ಹೇಳೋದು. ಅದು ರೆಕಾರ್ಡಿಂಗ್ ಅನ್ನೇ ಹಾಕ್ತಾರೆ ಎಲ್ಲಾ ದೇವಸ್ಥಾನದಲ್ಲಿ. ಶ್ರೀಲ ಪ್ರಭುಪಾದರು ಈ ಗೋವಿಂದಂ ಆದಿಪುರುಷಂ ಯಮುನಾ ದೇವಿ ಅವರು ಅಂದ್ರೆ ಫಾರಿನ್ ಡಿವೋಟಿ, ಅವರು ಅಮೆರಿಕನ್ ಡಿವೋಟಿ. ಸೊ ಅವ್ರು ಹೇಳಿರೋದನ್ನ ಅವರು ಏನು ಟ್ರಾನ್ಸಿಡೆಂಟಲ್ ಆಗಿದೆ ಇದು ಅಂತ ಹೇಳ್ಬಿಟ್ಟು ಅವರು ಪರಿಗಣಿಸಿದ್ದಾರೆ. ಅದಕ್ಕೆ ಎಲ್ಲ ದೇವಸ್ಥಾನದಲ್ಲೂ ಸಹ ಈ ರೆಕಾರ್ಡಿಂಗ್ ಅನ್ನೇ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ವೇಣುಕ್ವಣಂತಂ ಅರವಿಂದ ದಲಾಯತಾಕ್ಷಂ ಬರ್ಹಾವತಂಸಂ ಹಸಿತಾಂಬುದ ಸುಂದರಾಂಗಂ ಕಂದರ್ಪಕೋಟಿಕಮನೀಯ ವಿಶೇಷ ಶೋಭಂ. ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ. ಆನಂದ ಚಿನ್ಮಯ ಸದೋಜ್ವಲ ವಿಗ್ರಹಸ್ಯ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಹರೇ ಕೃಷ್ಣ. ಎಲ್ಲರೂ ಈ ಒಂದು ರೆಕಾರ್ಡಿಂಗ್ ಅನ್ನ ಕೇಳಿ. ತುಂಬಾ ಟ್ರಾನ್ಸೆಂಡೆಂಟಲ್ ಆಗಿದೆ. ಸೊ ನಮ್ಗೆ ಭಗವಂತನ ಆ ಒಂದು ಸುಂದರ ರೂಪವನ್ನ ನಮ್ಗೆ ಹೇಳ್ತಾ ಇದ್ದಾರೆ. ಮತ್ತೆ ಅವರು ಅಂಗಾನಿ ಯಸ್ಯ ಸಕಲೇಂದ್ರ ವೃತ್ತಿಮಂತಿ. ಸೊ ಭಗವಂತ ನಮ್ ತರ ಅಲ್ವಾ. ನಾವು 4ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ. ನಮಗೂ ಅವ್ರಿಗೂ ಹೋಲಿಕೆನ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರದ್ದು ಏನೇ ಇದ್ರೂ ಸಹ ಅದು ಟ್ರಾನ್ಸಿಡೆಂಟಲ್, ದಿವ್ಯವಾಗಿರುತ್ತೆ. ಸೊ ಅವರು ಇವಾಗ ನಮ್ಗೆ ಏನಂದ್ರೆ ಕಣ್ಣಿನಿಂದ ನೋಡ್ಲಿಕ್ಕೆ ಮಾತ್ರ ಸಾಧ್ಯ ಅಲ್ವಾ, ಕಾಲಿನಿಂದ ನಡಿಲಿಕ್ಕೆ ಮಾತ್ರ ಸಾಧ್ಯ. ಆದ್ರೆ ಭಗವಂತ ಹಾಗಲ್ಲ. ಅವರು ಕಣ್ಣಿನಿಂದ ಬೇಕಾದ್ರೆ ನಡೀತಾರೆ. ಅವರು ಕಣ್ಣಿನಿಂದ ಎಲ್ಲವನ್ನ ತಿನ್ಲಿಕ್ಕೆ ಸಾಧ್ಯ. ಅವರು ಕಾಲಿನಿಂದ ಅವರು ನೋಡ್ಲಿಕ್ಕೆ ಸಾಧ್ಯ. ಸೊ ಅವ್ರ ಅಂಗಾನಿ ಎಷ್ಟೇ ಸಕಲೇಂದ್ರೆ ವೃತ್ತಿಮಂತಿ. ಒಂದು ಅಂಗ ಇನ್ನೊಂದು ಅಂಗದ ಕೆಲಸವನ್ನ ಅದು ಮಾಡುತ್ತೆ ಅಂತ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆ ಭಗವಂತನ ಆ ಒಂದು ಅಚಿಂತ್ಯ ಶಕ್ತಿನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಸೊ ನಿಮ್ಗೆ ನಾಳೆಯಿಂದ ಭಕ್ತಿ ಯೋಗದ ಅಧ್ಯಾಯಗಳು ಶುರುವಾಗುತ್ತೆ. ತುಂಬಾ ಸುಂದರವಾದಂತಹ ಅಧ್ಯಾಯಗಳು. ಅಮೃತಕ್ಕೆ ಸಮಾನ ನೆಕ್ಟರ್ ಅಂತ ಹೇಳ್ತೀವಿ ನಾವು, ಅಮೃತಕ್ಕೆ ಸಮಾನ. ಸೊ ಅದನ್ನ ಕರ್ಮಯೋಗ ಮತ್ತೆ ಜ್ಞಾನಯೋಗದ ಮಧ್ಯದಲ್ಲಿ ಇಟ್ಟಿದ್ದಾರೆ. ಇವಾಗ ನಾವು ಸ್ಯಾಂಡ್ವಿಚ್ ಏನಾದ್ರು ತಗೊಂಡ್ರೆ ಮಧ್ಯಭಾಗ ತುಂಬಾ ಟೇಸ್ಟಿ ಅಲ್ವಾ. ಸೊ ಅದೇ ತರನೇ ನಮ್ಗೆ ಇಲ್ಲಿ ಆ ಭಕ್ತಿ ಯೋಗದ 6 ಅಧ್ಯಾಯಗಳು ತುಂಬಾ ದಿವ್ಯವಾಗಿರೋದು. ಸೊ ನಾಳೆಯಿಂದ ನೀವು ಅದನ್ನ ತಿಳ್ಕೊಳ್ತಾ ಇದ್ದೀರಾ. ಸೊ ಇವತ್ತಿನ ದಿವಸ ನೀವು ಆ ಕೃಷ್ಣನ ಅಚಿಂತ್ಯ ಶಕ್ತಿನ ನೀವು ಈ ಭಜನ್ ಮೂಲಕ ನೀವು ತಿಳ್ಕೊಂಡ್ರಿ. ಇವತ್ತಿನ ಕ್ಲಾಸನ್ನ ಶುರು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 18 ದಿನಗಳ ಆನ್ಲೈನ್ ಭಗವದ್ಗೀತಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ
ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠ ಪ್ರಭುಜಿಯವರು ನನ್ನ ನಮನಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿಗಳು ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಈ ಭಗವದ್ಗೀತೆಯ ಜ್ಞಾನ ನಿಮಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ಈ ಒಂದು ದಿವ್ಯವಾದ ಜ್ಞಾನವನ್ನ ನಿಮಗೆ ಅರ್ಥ ಮಾಡಿಸುವಂತ ಶಕ್ತಿನ ನನಗೆ ಗುರು ಪರಂಪರೆಯ ಮೂಲಕ ಕರುಣಿಸ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ನಾವು ನಿನ್ನೆ ಕರ್ಮಯೋಗ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ನಾವು ಅದನ್ನ ತಿಳ್ಕೊಂಡ್ವಿ ಅಲ್ವಾ. ಸೊ ಯಾರಿಗೆ ಏನ್ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಯಾಕಂದ್ರೆ ತುಂಬಾ ಮುಖ್ಯವಾದದ್ದು ಆಕ್ಚುಲಿ. ನಿನ್ನೆ ನಂಗೆ ತುಂಬಾ ಕೆಮ್ಮು ಬರ್ತಾ ಇತ್ತು, ನನ್ಗೊಂಥರ ಕಂಟಿನ್ಯೂಷನ್ ಆಗಿ ಹೇಳಲಿಕ್ಕೆ ಕಷ್ಟ ಆಯ್ತು. ಸೊ ಬಟ್ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಅಂದ್ರೆ ಏನನ್ನ ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮಾತಾಜಿ. ಧನ್ಯವಾದ ನಂದಿನಿ ಮಾತಾಜಿ. ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ಕೇಳಿಸ್ತಾ ಇದೆ. ಸನ್ಯಾಸ ಕರ್ಮಯೋಗದಲ್ಲಿ ಯಾವ್ದನ್ನ ನಾವು ತಗೋಬೇಕು ಅಂತ ತಿಳ್ಕೊಂಡ್ವಿ ಮಾತಾಜಿ. ಮಾತಾಜಿ ಇನ್ನೊಮ್ಮೆ ಹೇಳಿ. ಸನ್ಯಾಸ ಅಥವಾ ಕರ್ಮಯೋಗ ಎರಡು ಅಂತ ಬಂದಾಗ ನಾವು ಕರ್ಮಯೋಗನ ತಗೋಬೇಕು. ಅದ್ರ ಬಗ್ಗೆ ನಾವು ಓಕೆ. ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡ್ರಿ ಮಾತಾಜಿ? ಕೃಷ್ಣನ ಸೇವೆ ಮಾಡೋದು, ಕೃಷ್ಣನ್ ಭಕ್ತಿಗೆ ಒಳಗೊಡ್ಸೋದನ್ನ ಈಗ ನಾವು ಬೇರೆಯವ್ರಿಗೆ ಕಷ್ಟ ಅಂತ ಹೇಳ್ದಾಗ ಸಹಾಯ ಮಾಡ್ಬೇಕು. ಆದ್ರೆ ಅವ್ರಿಗೆ ಕೃಷ್ಣನ್ ಜ್ಞಾನಕ್ಕೆ ಬನ್ನಿ ಅಂತ ನಾವ್ ಹೇಳಿದ್ರೆ ಅದು ತುಂಬಾ
ಹೆಲ್ಪ್ಫುಲ್ ಆಗುತ್ತೆ ಅವ್ರಿಗೆ ಅಂತ ತಿಳ್ಕೊಂಡು ಓಕೆ, ಅದು ಶಾಶ್ವತವಾದ ಸಹಾಯ ಅಲ್ವಾ? ಸಹಾಯ ಆಗುತ್ತೆ ಅಂತ ಹರಿ ತಿಳ್ಕೊಂಡು ಬೋಲ್ ಮಾತಾಜಿ, ಧನ್ಯವಾದಗಳು ಮಾತಾಜಿ ಅಲ್ವಾ? ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು ನಮಸ್ಕಾರ ಮಾಡ್ತಿರ್ತೀನಿ, ಇನ್ನೊಬ್ರು ನಮಸ್ಕಾರ ಮಾಡ್ತಿರ್ತಾರೆ ದೇವಸ್ಥಾನಕ್ಕೆ ಹೋದಾಗ. ನೀವು ದೂರದಿಂದ ನೋಡಿದಾಗ ಏನ್ ಅನ್ಸುತ್ತೆ, ನಾವು ಇಬ್ರು ಮಾಡುವಂತಹ, ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ, ಇನ್ನೊಬ್ರು ನಮಸ್ಕಾರ ಮಾಡ್ತಿದ್ದಾರೆ. ಸೊ ಇಬ್ರಲ್ಲೂ ಆ ಕರ್ಮದಲ್ಲಿ ಏನಾದ್ರೂ ವ್ಯತ್ಯಾಸ ಇದೆ ಅಂತ ಅನ್ನಿಸ್ತಾ ಇದೆಯಾ? ಇಲ್ಲ. ನಿಮ್ಗೆ ನೋಡಿದಾಗ ಏನ್ ಅನ್ಸುತ್ತೆ, ನಾನು ನಮಸ್ಕಾರ ಮಾಡ್ತಾ ಇದೀನಿ, ಅವರು ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ. ಸೊ ಆದ್ರೆ ಅಲ್ಲಿ ಏನಾದ್ರೂ ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ನಾನ್ ನಮಸ್ಕಾರ ಮಾಡಿದ್ರಲ್ಲೂ ಅಥವಾ ಇನ್ನೊಬ್ರು ನಮಸ್ಕಾರ ಮಾಡಿದ್ರಲ್ಲೂ ಏನಾದ್ರೂ ವ್ಯತ್ಯಾಸ ಆಗ್ಬೋದು ಅಂತ ಅನ್ಸುತ್ತಾ? ಇಲ್ಲ ಮಾತಾಜಿ, ಏನು ವ್ಯತ್ಯಾಸ ಇಲ್ವಾ? ನಮಸ್ಕಾರ ಮಾಡೋದ್ರಲ್ಲಿಲ್ಲ, ಮನಸ್ಸಲ್ಲಿ. ಹಾ, ಸೊ ಆ ಕರ್ಮದಲ್ಲಿ ಏನು ವ್ಯತ್ಯಾಸ ಕಾಣಿಸ್ತಿಲ್ಲ, ನೋಡ್ಲಿಕ್ಕೆ ಏನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಆದ್ರೆ ನಮ್ಮ ಕಾನ್ಶಿಯಸ್ನೆಸ್, ನಮ್ಮ ಪ್ರಜ್ಞೆ ಯಾವ್ದಿದೆ ಅದು ತುಂಬಾ ಮುಖ್ಯ ಅಲ್ವಾ? ಸೊ ಇವಾಗ ಒಬ್ರು ಬಂದ್ಬಿಟ್ಟು ಅವರು, ಕೃಷ್ಣ ನನಗಿಂತ ಕಷ್ಟ ಇದೆ, ನನಗೆ ಈ ಕಷ್ಟವನ್ನೆಲ್ಲ ಹೋಗ್ಲಾಡ್ಸು ಅಂತ ಕೇಳ್ಕೊಂತಾ ಇರ್ಬೋದು. ಸೊ ಇನ್ನ ಒಬ್ರು ಬಂದ್ಬಿಟ್ಟು ಅವರು, ನಂದು ಇಷ್ಟೆಲ್ಲ ಆಸೆಗಳಿದೆ, ಇದನ್ನೆಲ್ಲ ಪೂರೈಸು ಕೃಷ್ಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಆರ್ಡರ್ ಮಾಡ್ತಾ ಇರ್ಬೋದು. ಕೃಷ್ಣ ಇದೆಲ್ಲ ನನ್ನ ಆಸೆಗಳೆಲ್ಲ ಇದೆ, ಇದು ಲಿಸ್ಟ್ ಇದೆ, ಇದನ್ನೆಲ್ಲ ನೀನು ಪೂರೈಸು, ನಾನು ನಿನಗೆ ಇಷ್ಟು ದುಡ್ಡು ಕಾಣಿಕೆ ಹಾಕ್ಬಿಡ್ತೀನಿ, ಅಥವಾ ಏನೋ ನಿನ್ಗೆ ಸೇವೆ ಮಾಡಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ಕೊಂತಾ ಇರ್ಬೋದು ಅಲ್ವಾ? ಸೊ ಇನ್ನ ಒಬ್ರು ಏನ್ ಯಾವ ತರ ಕೇಳ್ಕೊಂತಾ ಇರ್ಬೋದು, ಅವ್ರು ಯಾವುದೇ ಒಂದು ಇಚ್ಛೆ ಇಲ್ದಲೆ, ಸೊ ಭಗವಂತ ಇಷ್ಟೆಲ್ಲ ಕೊಟ್ಟಿದ್ದಾನೆ ನನಗೆ ಅಲ್ವಾ, ಅವನಿಗೆ ಥ್ಯಾಂಕ್ಸ್ ಹೇಳೋದು ನನ್ನ ಕರ್ತವ್ಯ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ತಾ ಇರ್ಬೋದು. ಸೊ ಇನ್ನ ಒಬ್ರು ಯಾವುದೇ ಇಚ್ಛೆ ಇಲ್ಲ, ಸೊ ಭಗವಂತನಿಗೆ ವಿನಾ ಕಾರಣ, ಸೊ ಅವರು ನಮಸ್ಕಾರ ಮಾಡ್ತಾ ಇರ್ಬೋದು ಅಲ್ವಾ? ನೋಡಿ ಇಲ್ಲಿ ಎಲ್ಲಿ ವ್ಯತ್ಯಾಸ ಆಗ್ತಿದೆ, ನಮ್ಮ ಇಂಟೆನ್ಷನ್ ಅಲ್ವಾ? ಸೊ ನಾವು ಯಾವ ಒಂದು ಇಚ್ಛೆ ಇಟ್ಕೊಂಡು ನಾವು ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದೀವಿ, ಅದು ತುಂಬಾ ಮುಖ್ಯ ಆಗತ್ತೆ. ಸೊ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಅಂತಂದ್ರೆ ಏನರ್ಥ, ಇವಾಗ ನಾವು ತಿಳ್ಕೊಂಡ್ವಿ ನಿನ್ನೆ ಅಲ್ವಾ? ನಮಗೂ ಕೃಷ್ಣನಿಗಿರೋ ಸಂಬಂಧ ಗೊತ್ತಾಯ್ತು. ನಮಗೂ ಕೃಷ್ಣನಿಗಿರೋ ಸಂಬಂಧ ಏನು ಅಂತ ಗೊತ್ತಾಯ್ತು, ನಾವ್ ಆತ್ಮ, ಇವಾಗ ದೇಹ ಅಂತ ನಾವ್ ಅನ್ಕೋತಾ ಇಲ್ಲ ನಮ್ಮನ್ನ, ನಾವು ಆತ್ಮ. ಸೊ ನಮ್ಗುನು ಮತ್ತೆ ಕೃಷ್ಣನ್ಗೂ ಏನ್ ಸಂಬಂಧ ಅಂತ ಗೊತ್ತಾಯ್ತು. ಹರೇ ಕೃಷ್ಣ. ನಾವು ಏನ್ ಶ್ರೀಕೃಷ್ಣನ ವಿಭಿನ್ನ ಅಂಶಗಳು ಅಂತ. ಹಾ, ನಾವ್ ಭಗವಂತನ ವಿಭಿನ್ನ ಅಂಶ ಅಲ್ವಾ? ನಾವು ಭಗವಂತನ ಅಂಶ. ಈ ಕೈ ಹೇಗೆ ನನ್ನ ದೇಹದ ಒಂದು ಅಂಗ ಅಥವಾ ಒಂದು ಅಂಶ ಆಗಿದೆಯೋ, ಅದೇ ತರನೇ ನಾವು ಸಹ ಭಗವಂತನ ಒಂದು ವಿಭಿನ್ನ ಅಂಶ ಅಂತ ಗೊತ್ತಾಯ್ತು. ಇವಾಗ ಈ ಕೈ ಹೇಗೆ ಈ ದೇಹದ ಸೇವೆ ಮಾಡ್ಬೇಕು, ಅದೇ ತರ ನಾವು ಸಹ ಕೃಷ್ಣನ ಸೇವೆಯನ್ನ ನಾವು ಮಾಡ್ಬೇಕು, ನಾವು ಸೇವಕರು ಅಲ್ವಾ? ಆದ್ರೆ ನಾವ್ ಇವಾಗ ಏನ್ ಮಾಡ್ತಿದ್ವಿ, ಇಷ್ಟು ದಿವಸ ನಾವು ಭಗವಂತನ ಹತ್ರ ಬೇಡ್ಕೋಬೇಕಾದ್ರೆ, ಕೃಷ್ಣ ನನ್ಗೆ ಈ ಆಸೆ ಇದೆ, ಇದನ್ನೆಲ್ಲ ನೀನು ನೆರವೇರ್ಸು ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಆರ್ಡರ್ ಮಾಡ್ತಾ ಇದ್ವಿ ಅಲ್ವಾ? ಇವಾಗ ಯಾರಲ್ಲಿ ಒಡೆಯ, ಯಾರಲ್ಲಿ ಸೇವಕ ಅಲ್ವಾ? ನಮ್ಗೆ ಅದೇ ಗೊತ್ತಿರ್ಲಿಲ್ಲ. ನಮ್ಗೆ ಇವಾಗ ನಮ್ಗೆ ಗೊತ್ತಾಗ್ತಾ ಇದೆ, ಭಗವಂತ ಅವರು ಒಡೆಯ, ನಾವು ಸೇವಕನು ಅಂತ ಹೇಳ್ಬಿಟ್ಟು ಅಲ್ವಾ? ಸೊ ನಮ್ಗೆ ಮುಂದೆ ನಾವು ತಿಳ್ಕೊತೀವಿ ಭಕ್ತಿ ರಸಾಮೃತ ಸಿಂಧುವಲ್ಲಿ, ಅನ್ಯಾಭಿಲಾಷಿತ ಶೂನ್ಯ. ಸೊ ಯಾವುದೇ ಒಂದು ಅಭಿಲಾಷ ಇಲ್ದಲೆ ನಾವು ಭಗವಂತನಿಗೆ ನಾವು ಭಕ್ತಿಯನ್ನ ಮಾಡಿದ್ರೆ, ಸೊ ಅದನ್ನ ಉತ್ತಮ ಭಕ್ತಿ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಏನೇ ಒಂದು ಇಚ್ಛೆ ಇಟ್ಕೋಕೂಡುದು, ಯಾಕಂದ್ರೆ ಅದು ನಮ್ಮ ಧರ್ಮ. ಸೊ ಭಗವಂತನಿಗೆ ನಾವು ನಮಸ್ಕಾರ ಮಾಡೋದು, ಅವ್ರಿಗೆ ಪೂಜೆ ಮಾಡೋದು, ಭಕ್ತಿಯನ್ನ ಮಾಡೋದು, ಅದು ನಮ್ಮ ಧರ್ಮ. ಸೊ ಅವಾಗ ಅದೇನಾಗತ್ತೆ, ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಮಾಡ್ದಂಗಾಗತ್ತೆ. ಅವಾಗ ಏನಾಗತ್ತೆ, ನಮ್ಗೆ ಯಾವುದೇ ಒಂದು ಬಂಧನಕ್ಕೆ ನಾವು ಒಳಗಾಗೋದಿಲ್ಲ, ಅಕರ್ಮದಲ್ಲಿ ನಾವು ಕರ್ಮವನ್ನ ಮಾಡ್ದಂಗಾಗತ್ತೆ ಅಲ್ವಾ? ಅವಾಗ ನಾವು ಏನ್ ಅರ್ಹತೆಯನ್ನ ಪಡ್ಕೋತೀವಿ, ನಾವು ಭಗವಂತನ ಲೋಕಕ್ಕೆ ಹೋಗೋ ಒಂದು ಅರ್ಹತೆಯನ್ನ ನಾವು ಪಡ್ಕೋತೀವಿ. ಸೊ ಭಗವಂತನಿಗೆ ಏನು ಬೇಡ ಅಲ್ವಾ? ಸೊ ಇವಾಗ ಎಲ್ಲದರ ಒಡೆಯ ಅವನಿದ್ದಾಗ, ನಂದೇನಾದ್ರೂ ಒಂದು ಕಾಣಿಕೆನೆ ಆಗ್ಲಿ, ಒಂದು ಹಣ್ಣು ಹೂವ ಏನಾದ್ರೂ ಆಗ್ಲಿ, ಅವನಿಗೆ ಅದೇನಾದ್ರೂ ತುಂಬಾ ಬೇಕಾಗುತ್ತಾ? ಇಲ್ಲ ಅಲ್ವಾ? ಅವ್ರು ಅದ್ರ ಹಿಂದೆ ಇರುವಂತಹ ಪ್ರೀತಿಯನ್ನ ನೋಡ್ತಾರೆ. ಇವಾಗ ನಾವು ನಮ್ಮ ಮಗುಗೇನಾದ್ರೂ ಒಂದು ಚಾಕ್ಲೇಟ್ ಅನ್ನ ತಂದ್ಕೊಟ್ರೆ, ಅದು ನಾವೇ ತಂದ್ಕೊಟ್ಟಿರೋದು. ಆದ್ರೆ ಮಗು ಏನಾದ್ರೂ ಒಂದು ಚಿಕ್ಕ ಪೀಸ್ ಅನ್ನ ತಗೊಂಡ್ ಬಂದು, ಅಪ್ಪ ನೀನು ತಿನ್ನು, ಅಮ್ಮ ನೀನು ತಿನ್ನು ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ನಮ್ಗೆ ತಿನ್ಸಿದ್ರೆ ಎಷ್ಟು ಖುಷಿ ಆಗತ್ತೆ ಅಲ್ವಾ? ಅದನ್ನ ನಾವೇ ತಂದ್ಕೊಡ್ತಾ ಇರೋದು. ಆದ್ರೆ ಅದು ವಾಪಸ್ ನಮ್ಗೆ ಕೊಟ್ಟಾಗ, ಇಷ್ಟೇ ಕೊಟ್ಟಾಗ, ಅಲ್ಲಿ ಹಿಂದೆ ಇರುವಂತಹ ಆ ಮಗುವಿನ ಪ್ರೀತಿಯನ್ನ ನಾವು ನೋಡ್ತೀವಿ, ಅದು ನಮ್ಗೆ ಬೇಕಾಗಿರೋದು ಅಲ್ವಾ? ಅದೇ ತರ ಭಗವಂತನಿಗೂ ಅಷ್ಟೇ, ಅವ್ರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋದು ಬೇರೆ ಏನನ್ನೂ ಅಲ್ಲ, ಪ್ರೀತಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಆ ಪ್ರೀತಿ ಅಂತಂದ್ರೆ ಬೇರೆ ಏನೂ ಅಲ್ಲ, ಅದನ್ನೇ ನಾವು ಭಕ್ತಿ ಅಂತ ಹೇಳ್ಬಿಟ್ಟು ಕರೆಯೋದು. ಆದ್ರೆ ನಾವು ಬಾಯಿ ಮಾತಿಗೆ ನಂಗೆ ತುಂಬಾ ಇವಾಗ ನನ್ ಮಗುಗೆ ಆಗ್ಲಿ ತುಂಬಾ ಪ್ರೀತಿ ಪುಟ್ಟ, ನನಗೆ ನಿನ್ ಮೇಲೆ ನೀನಂದ್ರೆ ತುಂಬಾ ಪ್ರೀತಿ ಪುಟ್ಟ ಅಂದ್ರೆ, ಆ ಮಗು ಏನ್ ಹೇಳುತ್ತೆ, ಅಮ್ಮ ಪ್ರೀತಿ ಪ್ರೀತಿ ಅಂತ ಬಾಯಲ್ಲಿ ಮಾತಾಡ್ತೀಯಾ, ಆದ್ರೆ ಕೈಯಲ್ಲಿ ಏನು ಕೆಲ್ಸ ತೋರ್ಸಲ್ಲ, ನನ್ಗೆ ಇದಂದ್ರೆ ಇಷ್ಟ, ಈ ತಿಂಡಿ ಅಂದ್ರೆ ನನ್ಗಿಷ್ಟ, ನೀನ್ ಮಾಡ್ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಕೈಯಿಂದ ನಾವು ಏನಾದ್ರೂ ಒಂದು ತೋರಿಸ್ಬೇಕು ನಮ್ಮ ಕರ್ಮದಿಂದ ಅಲ್ವಾ? ಆ ಪ್ರೀತಿಯನ್ನ ನಾವು ವ್ಯಕ್ತಪಡಿಸ್ಬೇಕು. ಅವಾಗ್ಲೇನೆ ಆ ಎದುರಿನ ವ್ಯಕ್ತಿಗೆ ಗೊತ್ತಾಗೋದು. ಅದಕ್ಕೇನೆ ನಮ್ಗೆ ಇಲ್ಲಿ ಕೃಷ್ಣ ಏನನ್ನ ಹೇಳ್ತಾ ಇದ್ರೆ, ಭಕ್ತಿ ಸೇವೆ
ಸೊ ಪ್ರಭುಪಾದರು ಅದಕ್ಕೆ ಭಕ್ತಿ ಸೇವೆ ಅಂತ ಹೆಸರು ಕೊಟ್ಟಿದ್ದಾರೆ. ನಾವು ಭಕ್ತಿಯನ್ನ ಒಂದು ಸೇವೆಯ ಮೂಲಕ ನಾವು ಭಗವಂತನಿಗೆ ತೋರಿಸ್ಬೇಕು, ಅದನ್ನೇ ಭಗವಂತ ಕಾಯ್ತಾ ಇರೋದು. ಸೊ ಅದಕ್ಕೆ ಪೀಠಿಕೆ ಇವತ್ತಿನ ಅಧ್ಯಾಯದಲ್ಲಿ ನೀವು ತಿಳ್ಕೊತೀರಾ ಯಾಕೆ ಅದು ಭಕ್ತಿ ಸೇವೆ ಅನ್ನೋದು ತುಂಬಾ ಮುಖ್ಯ. ಮತ್ತೆ ನಾಳೆಯಿಂದ 6 ದಿನಗಳ ಕಾಲ ಈ ಭಕ್ತಿ ಸೇವೆಯ ಬಗ್ಗೆ ನೀವು ತಿಳ್ಕೊತೀರಾ. ಸೊ ಇವಾಗ ನಿನ್ನೆಯ ದಿವಸ ನಾವು ಸನ್ಯಾಸ ಅಥವಾ ಕರ್ಮಯೋಗ ಇದರಲ್ಲಿ ಯಾವ್ದು ಶ್ರೇಷ್ಠ ಅಂತ ಹೇಳ್ಬಿಟ್ಟು ಅರ್ಜುನನಿಗೆ ಗೊಂದಲ ಆಯ್ತು. ಸೊ ಅವಾಗ ಈ ಪ್ರಶ್ನೆಯನ್ನ ಕೃಷ್ಣನಿಗೆ ಕೇಳಿದಾಗ ಎರಡನ್ನೂ ಸಹ ಮುಕ್ತಿ ಪಥಕ್ಕೆ ಕರ್ಕೊಂಡು ಹೋಗುತ್ತೆ, ಆದ್ರೆ ಕರ್ಮಯೋಗವೇ ಶ್ರೇಷ್ಠ ಅಂತ ಹೇಳ್ಬಿಟ್ಟು ತಿಳಿಸಿಕೊಟ್ರು. ಮತ್ತೆ ನಿಷ್ಕಾಮ ಕರ್ಮಯೋಗ ಬಂಧನದಿಂದ ಮುಕ್ತಿ ಅಲ್ವಾ. ನಾವು ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ನಾವೇನಾದ್ರೂ ಮಾಡ್ಕೊಂಡ್ರೆ ಏನಾಗುತ್ತೆ, ಬಂಧನಕ್ಕೆ ಒಳಗಾಗ್ತೀವಿ. ನಾವು ಕಥೆಯನ್ನು ಸಹ ನಾವು ನೋಡಿದ್ವಿ ಅಲ್ವಾ. ಸೊ ಅಲ್ಲಿ ಬ್ರಹ್ಮಚಾರಿ ಅಂತ ಹೇಳ್ಬಿಟ್ಟು ಕೃಷ್ಣನಿಗೆ ಹೇಳಿದ್ರು ಗೋಪಿಗಳು. ಮತ್ತೆ ಅಲ್ಲಿ ಅಗಸ್ತ್ಯ ಮುನಿ ಅವರು ಹೊಟ್ಟೆ ತುಂಬಾ ತಿಂದ್ರು ಸಹ ನಾನು ಉಪವಾಸದಲ್ಲಿದ್ದೀನಿ ಅಂತ ಹೇಳಿದ್ರು. ಅವ್ರು ಯಾರನ್ನು ಸಹ ಇಂದ್ರಿಯ ಸುಖಕ್ಕೋಸ್ಕರ ಮಾಡ್ಲಿಲ್ಲ. ಸೊ ಅದಕ್ಕೆ ಅವರು ಬಂಧನಕ್ಕೆ ಒಳಗಾಗ್ತಾ ಇಲ್ಲ, ಅದು ಸತ್ಯ ಅಲ್ವಾ. ಯಾಕಂದ್ರೆ ಇದೆಲ್ಲ ಬೇಕಾಗಿರೋದು ನಮ್ಮ ದೇಹಕ್ಕೆ, ನಮ್ಮ ಆತ್ಮಕ್ಕೆ ಅದೇನೂ ಬೇಡ. ನಮ್ಮ ಆತ್ಮಕ್ಕೆ ಬೇಕಾಗಿರೋದು ಭಗವಂತನ ಸಂಪರ್ಕ ಅಷ್ಟೇ. ಈ ದೇಹ ಇರೋದ್ರಿಂದ ನಾವು ಅದನ್ನೆಲ್ಲ ನಾವು ಅಂದ್ರೆ ದೇಹವನ್ನ ಪೋಷಣೆ ಮಾಡ್ಲಿಕ್ಕೆ ಅದೆಲ್ಲ ನಾವು ಮಾಡ್ಬೇಕಾಗತ್ತೆ. ಮತ್ತೆ ದೇವೋತ್ತಮ ಪರಮ ಪುರುಷನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸೋದ್ರ ಮೂಲಕ ಸೊ ಮುಕ್ತಿ ಅಂತ ಹೇಳ್ಬಿಟ್ಟು ನಾವು ಕೊನೆಯದಾಗಿ ನಾವು ಶಾಂತಿ ಮಂತ್ರವನ್ನ ನಾವು ತಿಳ್ಕೊಂಡ್ವಿ. ನಾವು ಈ ಭೌತಿಕ ಪ್ರಪಂಚದಲ್ಲಿ ಶಾಂತಿಯಿಂದ ಇರ್ಲಿಕ್ಕೆ ಸಾಧ್ಯ ಅಂದ್ರೆ ನಾವು 3 ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ಭೋಕ್ತಾರಾಮ್ ಯಜ್ಞ ತಪಸ. ಸೊ ಕೃಷ್ಣನೇ ಎಲ್ಲದರ ಭೋಕ್ತ, ಎಲ್ಲವನ್ನ ಅನುಭವಿಸ್ಬೇಕಾಗಿರೋದು ಅವನೇ. ಯಾಕೆ ಅಂತಂದ್ರೆ ಸರ್ವಲೋಕ ಮಹೇಶ್ವರ, ಅವನು ಎಲ್ಲ ಲೋಕಗಳ ಒಡೆಯ ಅವನೇ ಅಲ್ವಾ. ಸೊ ಮತ್ತೆ ಮೂರನೇದೇನು, ಅವರು ಏಕೈಕ ಹಿತೈಷಿ. ನಮ್ಮ ಏಕೈಕ ಹಿತೈಷಿ ಯಾರು ಅಂತಂದ್ರೆ ಕೃಷ್ಣ. ನಮ್ಗೆ ಭಯನೇ ಇಲ್ಲ ಅಲ್ವಾ. ಒಬ್ರು ನನ್ನ ಹಿತವನ್ನ ಅವ್ರು ಯಾವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಗೆ ಯಾಕೆ ಭಯ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಈ 3ಅನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಶಾಂತಿಯಿಂದ ಈ ಭೌತಿಕ ಪ್ರಪಂಚದಲ್ಲಿ ನಾವೆಲ್ಲಾನು ಸಹ ಜೀವನ ಮಾಡ್ಬೋದು ಅಲ್ವಾ. ಅವಾಗ ವಸುದೈವ ಕುಟುಂಬಕಂ ಆಗುತ್ತೆ. ಸೊ ನಮ್ಗೆ ಇಲ್ಲಿ ಯಾವುದೇ ಒಂದು ಏನು ಯುದ್ಧ ಆ ತರದೆಲ್ಲ ಯಾವ್ದು ಸಹ ಸಂಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ತಿಳ್ಕೊಂಡ್ವಿ ನೆನ್ನೆಯ ಅಧ್ಯಾಯದಲ್ಲಿ. ಸೊ ಇವತ್ತಿನ ಅಧ್ಯಾಯ ಈ ಕರ್ಮಯೋಗದ ಅಧ್ಯಾಯದಲ್ಲಿ ಕೊನೆಯ ಅಧ್ಯಾಯ. ಇದನ್ನ ಅಷ್ಟಾಂಗ ಯೋಗ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಪ್ರಭುಪಾದರು ಇದನ್ನ ಧ್ಯಾನ ಯೋಗ ಅಂತಾನೂ ಸಹ ಇದಕ್ಕೆ ಹೇಳಿದ್ದಾರೆ. ಇದರಲ್ಲಿ 47 ಶ್ಲೋಕಗಳಿದೆ. ಸೊ ಇದನ್ನ ಹರೇ ಕೃಷ್ಣ ಮಾತಾಜಿ. ಜ್ಯೋತಿ ಹಾ, ಮಾತಾಜಿ ಹೇಳಿ. ಪೋಸ್ಟ್ ಮಾಡಿ ಮಾತಾಜಿ, ಹಾ ಮಾತಾಜಿ. ಅಟೆಂಡೆನ್ಸ್ ಹಾಕ್ಬೇಕು ಅವರು. ಹಾ ಮಾತಾಜಿ. ಸೊ ಇದನ್ನ ಹೇಗೆ ವಿಂಗಡಿಸಿದ್ದಾರೆ ಅಂದ್ರೆ ಅಷ್ಟಾಂಗ ಯೋಗದಲ್ಲಿ ಮುನ್ನಡೆಯೋದು. ಅಷ್ಟಾಂಗ ಯೋಗ ಅಂದ್ರೆ ಏನು, ಅದರಲ್ಲಿ ಹೇಗೆ ನಾವು ಅದನ್ನ ಆಚರಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಾದ್ಮೇಲೆ ಅಷ್ಟಾಂಗ ಯೋಗದಲ್ಲಿ ಹಂತಗಳು ಬರುತ್ತೆ. ಸೊ ಯೋಗ ರುರುಕ್ಷು ಯೋಗ ರೂಢ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಡೀಟೇಲ್ ಆಗಿ ಹೇಳೋದಿಲ್ಲ, ಬಟ್ ಅದೆಲ್ಲನೂ ಸಹ ಈ ಒಂದು ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದಾದ್ಮೇಲೆ ನಮ್ಗೆ ಮನಸ್ಸನ್ನ ಯಾಕೆ ನಿಗ್ರಹಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದು ತುಂಬಾ ಮುಖ್ಯವಾದದ್ದು. ಯಾಕೆ ಇಲ್ಲಿ ಇಷ್ಟೊಂದು ಒತ್ತನ್ನ ಕೊಡ್ತಾರೆ, ಮನಸ್ಸನ್ನ ನಿಗ್ರಹಿಸಿ ಅಂತ ಹೇಳ್ಬಿಟ್ಟು ಈ ಭಗವದ್ಗೀತೆ ಪೂರ್ತ ಹೇಳ್ತಾರೆ ಅಲ್ವಾ. ದ್ವಂದ್ವತೆ ಅಂತ ಇರ್ಬೋದು. ದ್ವಂದ್ವತೆ ಅನ್ನೋದು ಮನಸ್ಸಿನ ಗುಣಲಕ್ಷಣ ಅಲ್ವಾ. ನನ್ಗಿದಿಷ್ಟ, ನನ್ಗಿದು ಕಷ್ಟ ಅಲ್ವಾ. ಐ ಲೈಕ್ ಇಟ್ ಅಂತ ಹೇಳ್ಬಿಟ್ಟು ಐ ಡೋಂಟ್ ಲೈಕ್ ಇಟ್ ಯಾವಾಗ್ಲೂ ಹೇಳ್ತಾ ಇರ್ತೀವಿ ನಾವು ಅಲ್ವಾ. ಸೊ ಯಾಕೆ ಈ ದ್ವಂದ್ವತೆ ಅನ್ನೋದು ಇರ್ಕೂಡ್ದು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ವಿಫಲ ಯೋಗಿಯ ಗಮ್ಯಸ್ಥಾನ. ನಾವೆಷ್ಟು ಕಷ್ಟ ಪಡ್ತೀವಿ. ಇವಾಗ ಕೃಷ್ಣ ಹೇಳಿದ್ದಾರೆ ಸರಿಯಪ್ಪ ಆಗ್ಲಿ, ಈ ಮಾರ್ಗದಲ್ಲಿ ನಾವು ಮುನ್ನಡೆದ್ ಬಿಡೋಣಂತೆ. ಅಕಸ್ಮಾತ್ ನಾನು ಕಂಪ್ಲೀಟ್ ಮಾಡ್ಲಿಲ್ಲ, ಸೊ ಅಕಸ್ಮಾತ್ ನಾನು ದೇಹವನ್ನೇ ತ್ಯಜಿಸುವಂತ ಸ್ಥಿತಿ ಬಂದ್ಬಿಡುತ್ತೆ, ನನ್ನ ಸಾವೇ ಬಂದ್ಬಿಡುತ್ತೆ. ಅವಾಗ ನಾನು ಈ ಕಡೆ ನಾನು ಭೌತಿಕವಾಗಿ ಏನನ್ನೂ ನಾನು ಅನುಭವಿಸ್ಲಿಲ್ಲ, ಕೊನೆಗೆ ಇಲ್ಲಿ ನಾನು ಆಧ್ಯಾತ್ಮಿಕವಾಗಿ ಆ ಗುರಿಯನ್ನು ತಲುಪುವಷ್ಟು ನಾನು ಸಾಧನೆಯನ್ನ ಮಾಡ್ಲಿಲ್ಲ. ಈ ತರ ವಿಫಲ ಆದ್ರೆ ಅವರ ಸ್ಥಾನ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾರೆ ಅಲ್ವಾ. ನಮಗೂ ಭಯ ಅಲ್ವಾ, ಇದೇನಿದು ಈ ತರ ಭಕ್ತಿ ಮಾರ್ಗಕ್ಕೆ ಬಂದಾಗ ಎಷ್ಟೊಂದು ಇದೆಲ್ಲ ಮಾಡ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನಾನು ತ್ಯಜಿಸಿದ್ರೆ ಅಲ್ವಾ, ಇದನ್ನೆಲ್ಲ ತ್ಯಾಗ ಮಾಡಿದ್ರೆ ನಾನು ಇದನ್ನೆಲ್ಲ ಎಂಜಾಯ್ ಮಾಡೋದೆಲ್ಲ ಹೊಟ್ಟೋಗುತ್ತೆ ಅಲ್ವಾ. ಮೆಟೀರಿಯಲ್ ಆಗಿರುವಂತದ್ದು ಈ ಭೌತಿಕದೆಲ್ಲ ಸುಖ ಎಲ್ಲವನ್ನು ನಾನು ತ್ಯಜಿಸ್ಬೇಕಾಗತ್ತೆ. ಹೋಗಿ ಆಧ್ಯಾತ್ಮಿಕವಾಗಿ ಪರಿಪೂರ್ಣತೆ ನಂಗೆ ಸಿಕ್ತಾ ಅದೂ ಇಲ್ಲ. ಅವಾಗ ನನ್ಗೆ ಏನಪ್ಪ ಸಿಕ್ತಂಗಾಯ್ತು, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ದಂಗ ಆಗ್ಬಿಡುತ್ತೆ ನನಗೆ ಅಂತ ನಮ್ಗೆ ಯೋಚನೆ ಬರುತ್ತಲ್ಲ. ನೋಡಿ ಅರ್ಜುನ ನಮಗೋಸ್ಕರ ಆ ಒಂದು ಪ್ರಶ್ನೆಯನ್ನ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಕೃಷ್ಣ ಕೊನೆಯದಾಗಿ ನಮ್ಗೆ ಈ ಮುಂದಿನ 6 ಶ್ಲೋಕಗಳಿಗೆ ಇಲ್ಲಿ ನಾಂದಿಯನ್ನ ಆಡ್ತಾ ಇದ್ದಾರೆ. ಭಕ್ತಿ ಯೋಗಿ ಅತ್ಯುನ್ನತ ಯೋಗಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಯೋಗಿಗಳಲ್ಲಿ ಶ್ರೇಷ್ಠರಾದವರು ಭಕ್ತಿ ಯೋಗಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇವಾಗ ನಾವು 3ನೇ ಅಧ್ಯಾಯದಿಂದ ನಾವು ಯೋಗಗಳನ್ನ ನಾವು ತಿಳ್ಕೊಂಡ್ವಿ ಅಲ್ವಾ. ಕರ್ಮಯೋಗ ಅಂತ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಜ್ಞಾನ ಯೋಗ ಆಯ್ತು. ಅದಾದ್ಮೇಲೆ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ, ಅದನ್ನು ಸಹ ಕರ್ಮಯೋಗ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಸೊ ಇವಾಗ ಯೋಗ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಜ್ಞಾಪಿಸ್ಕೋತೀರಾ, ಏನಂತ ನಾವು ಚರ್ಚೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ ಯೋಗ ಅಂದ್ರೆ ಏನು ಅಂತ? ಹರೇ ಕೃಷ್ಣ.
ಯೋಗ ಅಂದ್ರೆ ಏನಂತ ನಾವು ತಿಳ್ಕೊಂಡ್ವಿ? ಹರೇ ಕೃಷ್ಣ ಮಾತಾಜಿ. ಹೇಳಿ ಪ್ರಭುಜಿ. ಯೋಗ ಅಂದ್ರೆ ನಾವು ನಮ್ಮ ಮನಸ್ಸನ್ನು ಭಗವಂತನ ಇದು ಧ್ಯಾನದಲ್ಲಿ ಸ್ಥಿತರಾಗುವಂತದ್ದು ಮಾತಾಜಿ. ಆತ್ಮ ಪರಮಾತ್ಮನ ಜೊತೆ ಹಾ, ಸರಿ ಸಂಪರ್ಕಕ್ಕೆ ಮಾತಾಜಿ. ಬರುವುದು. ಹಾ. ಆತ್ಮ ಪರಮಾತ್ಮನ ಸಂಪರ್ಕಕ್ಕೆ ಬರೋದನ್ನ ಬರುವುದು ಯೋಗ ಅಂತ ಯೋಗ. ನಾವು ತಿಳ್ಕೊಂಡ್ವಿ ಅಲ್ವಾ? ಸೊ ಇವಾಗ ನಾವ್ ತಿಳ್ಕೊಂಡ್ಬಿಟ್ಟಿದೀವಿ ಆಲ್ರೆಡಿ. ಬಟ್ ನಮ್ಗೆ ಇವಾಗ ಜನಸಾಮಾನ್ಯರಲ್ಲಿ ಕೇಳಿದಾಗ ಸೊ ಈ ತರ ದೇಹದ ಕಸರತ್ತನ್ನ ಏನಾದ್ರು ಯಾರಾದ್ರೂ ಮಾಡ್ತಿದ್ರೆ ಅದನ್ನ ಯೋಗ ಅಂತ ಕರೀತಾರೆ ಅಲ್ವಾ? ಅದಕ್ಕೆ ನಮ್ಗೆ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಆಚಾರ್ಯರು, ಇದು ಯೋಗನಾ ಅಂತ ಕೇಳ್ತಾ ಇದ್ದಾರೆ. ಸೊ ನಾವೇನ್ ಉತ್ತರ ಕೊಡ್ಬೇಕು ಅಲ್ವಾ? ನಾವು ಇವಾಗ ನಮ್ಗೆ ಗೊತ್ತಾಗಿದೆ ಇದು ಯೋಗನಾ. ಸೊ ಇದು ಯೋಗನಾ. ಮತ್ತೆ ನೋಡಿ ಇಲ್ಲಿ ತಲೆಯನ್ನ ಇಲ್ಲಿ ನೆಲದಲ್ಲಿ ಹೂತ್ ಹಾಕೊಂಡು ಇಟ್ಕೊಂಡಿದ್ದಾರೆ, ಇದು ಯೋಗನಾ? ಇದನ್ನು ಅಷ್ಟೇ ನೋಡಿ, ತಲೆಯಲ್ಲಿ ತಲೆನ ನೆಲದಲ್ಲಿ ಹೂತ್ ಹಾಕೊಂಡಿದ್ದಾರೆ. ಸೊ ಇದನ್ನ ದೇಹ ಪೋಷಣೆಗೋಸ್ಕರ ಅವರು ಬೇರೆಯವ್ರನ್ನ ಜನಸಾಮಾನ್ಯರನ್ನ ಅಟ್ರಾಕ್ಟ್ ಮಾಡಿ ಹಣವನ್ನ ಪಡಿಲಿಕ್ಕೆ ಅವ್ರು ಈ ತರ ಯೋಗವನ್ನ ಮಾಡ್ತಿದ್ದಾರೆ, ಈ ತರ ದೇಹದ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇದು ಯೋಗನಾ? ನೋಡಿ ಇದನ್ನ ಯೋಗ ಅಂತ ಕರಿಬಹುದಾ? ಇದು ಯೋಗನಾ? ಮತ್ತೆ ನೋಡಿ ಇದನ್ನ ಬೀರ್ ಯೋಗ ಅಂತ ಹೇಳ್ತಾ ಇದ್ದಾರೆ, ಇದು ಯೋಗನಾ? ಮತ್ತೆ ಇದನ್ನ ಗೋಟ್ ಯೋಗ ಅಂತ ಕರೀತಾರೆ, ಸೊ ಇದು ಯೋಗನಾ? ಮತ್ತೆ ಇದನ್ನ ಆಫೀಸ್ ಅಲ್ಲಿ ನ್ಯಾಪ್ ಟೈಮ್ ಅಲ್ಲಿ ಶಾರ್ಟ್ ಟೈಮ್ ಅಲ್ಲಿ ಮಾಡುವಂಥದ್ದು, ಇದು ಯೋಗನಾ? ಮತ್ತೆ ಇಲ್ಲಿ ಗರ್ಭಿಣಿ ಸ್ತ್ರೀಯರು ಮಾಡುವಂಥದ್ದು ಯೋಗ, ಮತ್ತೆ ಕ್ಯಾಟ್ ಯೋಗ, ಇದೆಲ್ಲನೂ ಸಹ ಯೋಗನಾ? ಸೊ ಈ ತರ ಎಷ್ಟೊಂದು ವೆರೈಟೀಸ್ ಆಫ್ ಯೋಗ ಇದೆ, ಇವೆಲ್ಲನೂ ಯೋಗನಾ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಕೇಳ್ತಾ ಇದಾರೆ, ಪ್ರಶ್ನೆಯನ್ನ ಕೇಳ್ತಾ ಇದಾರೆ. ಇದನ್ನೆಲ್ಲ ನಾವು ವ್ಯಾಯಾಮ ಅಂತ ಹೇಳ್ಬೋದು, ಅಥವಾ ದೇಹದ ಕಸರತ್ತು ಅಥವಾ ಎಕ್ಸರ್ಸೈಸ್ ಅಂತ ನಾವ್ ಹೇಳ್ಬೋದು ಅಲ್ವಾ? ಆದ್ರೆ ನಮ್ಗೆ ನಿಜವಾದ ಯೋಗ ಏನು ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣ ಇಲ್ಲಿ ಭಗವದ್ಗೀತೆಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ನಾವ್ ಇವತ್ತಿನ ದಿವಸ ಅಷ್ಟಾಂಗ ಯೋಗ ಅಥವಾ ಧ್ಯಾನ ಯೋಗದ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಅಷ್ಟಾಂಗ ಯೋಗ ಅಂತಂದ್ರೆ ಏನು? ಈ ಒಂದು ಅಧ್ಯಾಯದ ಹೆಸರು, ಅದನ್ನ ನಾವು ತಿಳ್ಕೊತಾ ಇದೀವಿ. ಅಷ್ಟ ಅಂಗ ಅಂದ್ರೆ ಇಲ್ಲಿ 8 ಏನು ಲಿಮ್ಸ್ ಅಂತ ನಾವು ಕರಿತೀವಿ. ಸೊ 8 ಅಂಗಗಳಿರುವಂತಹ ಒಂದು ಯೋಗ ಯಾವುದು ಅಂತಂದ್ರೆ, 8 ಅಂಗಗಳು ಯಾವುದು ಅಂತಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಸೊ ಇಲ್ಲಿ ಏನು ಅಂತಂದ್ರೆ ನಾವ್ ಇವಾಗ ಇದರ ಇನ್ನೊಂದು ಹೆಸರೇನು, ಧ್ಯಾನ ಯೋಗ ಅಲ್ವಾ? ಅಂದ್ರೆ ನಾವಿಲ್ಲಿ ಧ್ಯಾನ ಮಾಡ್ತಾ ಇದೀವಿ. ಸೊ ಧ್ಯಾನ ಮಾಡ್ಬೇಕು ಅಂತಂದ್ರೆ ಸೊ ನಮ್ಮ ಮನಸ್ಸು ಇವಾಗ ಯಾರ ಮೇಲೆ ಧ್ಯಾನ ಮಾಡ್ತಾ ಇದೆ ಅಂತಂದ್ರೆ ಇಲ್ಲಿ ಈ ಒಂದು ಅಷ್ಟಾಂಗ ಯೋಗದಲ್ಲಿ ನಮ್ಮ ಹೃದಯದಲ್ಲೇ ಇರುವಂತಹ ಆ ಪರಮಾತ್ಮನನ್ನ ಕುರಿತು ಧ್ಯಾನ ಮಾಡ್ತಾ ಇದ್ದಾರೆ ಇಲ್ಲಿರುವಂತಹ ಯೋಗಿ. ಪ್ರವೀಣ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ ನೀವು ಪ್ಲೀಸ್. ಸೊ ಇಲ್ಲಿ ಯಾರ ಮೇಲೆ ಧ್ಯಾನ ಮಾಡ್ತಾ ಇದ್ದಾರೆ ಯೋಗಿ ಅಂತಂದ್ರೆ ಸೊ ಇಲ್ಲಿ ಯಾರ ಮೇಲೆ ಧ್ಯಾನ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಮ ಹೃದಯದಲ್ಲಿ ಇರುವಂತಹ ಪರಮಾತ್ಮನ ಮೇಲೆ ಇಲ್ಲಿ ಯೋಗಿ ಧ್ಯಾನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಆ ಧ್ಯಾನ ಅಂತ ಏನ್ ಹೇಳ್ತಾ ಇದೀವೋ ಈ ಕೊನೆಗೆ ಹರೇ ಕೃಷ್ಣ. ಪ್ರವೀಣ ಮಾತಾಜಿ ಮಾಡ್ಕೊಳ್ಳಿ ಮಾತಾಜಿ, ಪ್ರವೀಣ ಮಾತಾಜಿ. ಇಲ್ಲಾಂದ್ರೆ ನಾನು ಕ್ಲಾಸ್ ಮಾಡ್ಲಿಕ್ಕೇನೆ ಆಗಲ್ಲ ಮಾತಾಜಿ, ತುಂಬಾ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದೆ ನಿಮ್ ಮ್ಯೂಟ್ ಕಡೆಯಿಂದ. ಮಾಡಿ ನಂದಿನಿ ಮಾತಾಜಿ. ಮಾತಾಜಿ ಮ್ಯೂಟ್ ಮಾಡ್ತಾ ಇದ್ರು ಅವ್ರು ಮತ್ತೆ ಮ್ಯೂಟ್ ಮಾಡ್ಕೊಂತಾನೆ ಇದ್ದಾರೆ, ಅನ್ಮ್ಯೂಟ್ ಮಾಡ್ಕೊಂತಾನೆ ಇದ್ದಾರೆ. ಅದೇ ಅವ್ರ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ, ಅದಕ್ಕೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಹೌದು ಮಾತಾಜಿ. ಸೊ ಇವಾಗ ಇಲ್ಲಿ ಧಾರಣದಿಂದ ಧಾರಣ, ಧ್ಯಾನ, ಸಮಾಧಿ ಈ ಮೂರನ್ನು ಸಹ ಆ ಧ್ಯಾನದ ಒಂದು ಅಂದ್ರೆ ಒಂದಕ್ಕಿಂತ ಇನ್ನೊಂದು ಉನ್ನತ ಹಂತಗಳು. ಆ ಸಮಾಧಿ ಅಂತ ಹೋದ್ರೆ ಅದು ಪರಿಪೂರ್ಣವಾದಂತಹ ಧ್ಯಾನ, ಅದಕ್ಕೆ ಅದನ್ನ ಧ್ಯಾನ ಯೋಗ ಅಂತ ಕರೀತಾರೆ. ಆದ್ರೆ ಈ ಧ್ಯಾನವನ್ನ ಮಾಡ್ಬೇಕು ಅಂತಂದ್ರೆ ಇದೆಲ್ಲವನ್ನ ನಾವು ಪಾಲಿಸಿರ್ಬೇಕು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಇದನ್ನೆಲ್ಲ ಮಾಡಿದ್ರೆ ಅಷ್ಟೇನೆ ನಾವು ಆ ಒಂದು ಧಾರಣ ಮನಸ್ಸನ್ನ ಆ ನಮ್ಮ ಹೃದಯದಲ್ಲೇ ಇರುವಂತಹ ಭಗವಂತನ ಮೇಲೆ ನಾವು ಕೇಂದ್ರೀಕರಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ನೋಡಿ ಇವಾಗ್ಲೂ ಅಷ್ಟೇ ಈ ಕ್ಲಾಸ್ ಅಲ್ಲಿ ನಾನು ಏನನ್ನ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವ್ ಅರ್ಥ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ನನ್ಗೆ ಇವಾಗ ಬೇರೆ ಅಡಿಗೆ ಮನೆಯಲ್ಲಿ ಯಾವ್ದೋ ಒಂದು ಪದಾರ್ಥ ತಯಾರು ಮಾಡ್ತಿದ್ದಾರೆ, ಅಲ್ಲಿ ಸ್ಮೆಲ್ ಬರ್ತಿದೆ ಅಂತಂದ್ರೆ ನನಗೆ ಇಲ್ಲಿ ಕಾನ್ಸಂಟ್ರೇಷನ್ ಬರೋದಿಲ್ಲ ಅಲ್ವಾ? ಮತ್ತೆ ನಾನು ಇವಾಗ ಚೆನ್ನಾಗಿ ತಿನ್ಕೊಂಬಂದ್ ಕುತ್ಕೊಂಡ್ಬಿಡ್ತೀನಿ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ ನನಗೆ ನಿದ್ದೆ ಬರುತ್ತೆ. ಅಕಸ್ಮಾತ್ ತುಂಬಾ ಹೊಟ್ಟೆ ಹಸಿತಾ ಇರುತ್ತೆ, ಅವಾಗ್ಲೂ ಅಷ್ಟೇ ನನಗೆ ಕಾನ್ಸಂಟ್ರೇಷನ್ ಬರೋದಿಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ನನ್ಗೆ ಇವಾಗ ಯಾವ್ದನ್ನೇ ಸಾಧಿಸ್ಬೇಕು ಅಂತಂದಾಗ ಸೊ ನಮ್ಗೆ ಕೆಲವನ್ನ ಪಾಲಿಸ್ಬೇಕು, ಮತ್ತೆ ಕೆಲವನ್ನ ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ ಅಲ್ವಾ? ಕೆಲವು ನಿಯಮಗಳನ್ನ ನಾವು ಪಾಲಿಸ್ಬೇಕಾಗತ್ತೆ, ಕೆಲವನ್ನ ನಾವು ತ್ಯಜಿಸ್ಬೇಕಾಗತ್ತೆ. ಅವಾಗಷ್ಟೇ ನಾವು ಏನನ್ನಾದ್ರೂ ಸಾಧಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಇವಾಗ ನಾವು ನೋಡೋಣಂತೆ. ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಸೊ ಇವಾಗ ಯಮ, ಸೊ ಯಮದಲ್ಲಿ ನಾವು ಕೆಲವನ್ನ ನಾವು ಪಾಲಿಸ್ಬೇಕಾಗತ್ತೆ. ಸೊ ನಿಯಮದಲ್ಲಿ ನಾವು
ನಿಯಮ ಅಂದ್ರೆ ಕೆಲವನ್ನ ಪಾಲಿಸ್ಬೇಕಾಗತ್ತೆ. ಸೊ ಯಮ ಅಂತಂದ್ರೆ ನಾವು ಕೆಲವನ್ನ ಬಿಡ್ಬೇಕಾಗತ್ತೆ. ಸೊ ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆಸನ ಇದನ್ನೆಲ್ಲ ಮಾಡಿದ್ರೆ ಅಷ್ಟೇ ನಾವು ಒಂದು ಕಡೆ ಸ್ಥಿರವಾಗಿ ಕುತ್ಕೊಳ್ಳಿಕ್ಕೆ ಸಾಧ್ಯ. ಸೊ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ ಅಷ್ಟಾಂಗ ಯೋಗದಲ್ಲಿ, ಇದನ್ನ ನಾವು ಎಲ್ಲರ ಮಧ್ಯೆಯಲ್ಲಿ ಮನೆಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವೆಲ್ಲವನ್ನ ಸಂಸಾರವನ್ನ ಎಲ್ಲವನ್ನ ತ್ಯಜಿಸಿ ನಾವು ಏಕಾಂಗಿಯಾಗಿ ಕಾಡಿಗೆ ಹೋಗ್ಬೇಕು. ಸೊ ಅಲ್ಲಿ ಒಂದು ಸ್ಥಳವನ್ನ ನಾವು ನೋಡ್ಬೇಕು, ಪ್ರಶಾಂತವಾದ ಸ್ಥಳವನ್ನ ನೋಡ್ಬೇಕು. ಅಲ್ಲಿ ಒಂದು ಆಸನವನ್ನ ನಾವು ತಯಾರು ಮಾಡ್ಬೇಕು. ಆ ಆಸನ ತುಂಬಾ ಎತ್ತರದಲ್ಲೂ ಇರಬಾರ್ದು, ತಗ್ಗಲ್ಲೂ ಇರಬಾರ್ದು. ಸೊ ಮೀಡಿಯಂ ಆಗಿರ್ಬೇಕು. ಸೊ ಅಲ್ಲಿ ನಾವು ಒಂದು ಏನು ಕೃಷ್ಣಾಜಿನ ಅಂತ ನಾವೇನ್ ಹೇಳ್ತೀವಿ, ಜಿಂಕೆಯ ಚರ್ಮವನ್ನ ಹಾಕೋಬೇಕು. ಅದ್ರ ಮೇಲೆ ಅಲ್ಲೊಂದು ಬಟ್ಟೆಯನ್ನ ಹಾಕೋಬೇಕಾಗುತ್ತೆ. ಬಟ್ಟೆ ಹಾಕೊಂಡು ಅದ್ರ ಮೇಲೆ ನಾವು ಆ ಪದ್ಮಾಸನದಲ್ಲಿ ಕುತ್ಕೋಬೇಕಾಗತ್ತೆ. ನೇರವಾಗಿ ನಮ್ಮ ಬೆನ್ನನ್ನ ನೇರವಾಗಿ ಇಟ್ಕೋಬೇಕು. ಕುತ್ತಿಗೆ ಮತ್ತೆ ಮುಖವನ್ನ ನೇರವಾಗಿ ಇಟ್ಕೋಬೇಕಾಗತ್ತೆ. ಕಣ್ಣನ್ನ ಅರ್ಧ ಮುಚ್ಕೋಬೇಕು. ಯಾಕಂದ್ರೆ ಪೂರ್ತಿ ಮುಚ್ಕೊಂಡ್ರೆ ನಮ್ಗೆ ನಿದ್ದೆ ಬಂದ್ಬಿಡುತ್ತೆ. ಕಣ್ಣನ್ನ ಪೂರ್ತಿಯಾಗಿ ತೆಗ್ದಿಟ್ರೆ ನಮ್ಗೆ ಸುತ್ತಮುತ್ತಲಿರುವಂತಹ ಅದನ್ನೆಲ್ಲ ನಾವು ನೋಡ್ತಿದ್ದಾಗ ನಮ್ಗೆ ಆ ಏಕಾಗ್ರತೆ ಅನ್ನೋದು ಬರೋದಿಲ್ಲ. ಸೊ ನಾವು ಅರ್ಧ ಕಣ್ಣು ಮುಚ್ಕೊಂಡು, ಸೊ ನಮ್ಮ ದೃಷ್ಟಿ ಎಲ್ಲಿರ್ಬೇಕು ಅಂತಂದ್ರೆ ಆ ಮೂಗಿನ ತುದಿ ಮೇಲೆ ಇರ್ಬೇಕು. ಮತ್ತೆ ನಾವೇನನ್ನ ಅಬ್ಸರ್ವ್ ಮಾಡ್ಬೇಕಂತಂದ್ರೆ ನಮ್ಮ ಉಸಿರು ಒಳಗಡೆ ಮತ್ತೆ ಹೊರಗಡೆ ಬರ್ತಾ ಇರುತ್ತಲ್ಲ, ಅದನ್ನ ನಾವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಸೊ ಇದನ್ನ ಆಸನ ಅಂತ ಹೇಳ್ಬಿಟ್ಟು ಕರೀತಾರೆ. ನೋಡಿ, ಇಲ್ಲಿ ನಾವು ಯೋಗಾಸನ ಆಸನ ಅನ್ನೋದು ಏನಂತಂದ್ರೆ ಇದು ಈ ಅಷ್ಟಾಂಗ ಯೋಗದ ಒಂದು ಅಂಗ ಅಷ್ಟೇ. ಆದ್ರೆ ನಾವಿವಾಗ ನಮ್ಮ ಭೌತಿಕ ಪ್ರಪಂಚದಲ್ಲಿ ಈ ಆಸನವನ್ನೇ, ಈ ಯೋಗಾಸನ ಅದನ್ನೇ ಇವಾಗ ಅವರು ನಮ್ಮ ದೇಹವನ್ನ ಸದೃಢವಾಗಿ ಇಟ್ಕೊಳ್ಲಿಕ್ಕೆ ಒಂದು ಮಾರ್ಗ ಅಂತ ಹೇಳ್ಬಿಟ್ಟು ಉಪಯೋಗಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ದೇಹವನ್ನ ಒಂದು ಸದೃಢ ಪೊಸಿಷನ್ ಅಲ್ಲಿ ಕುತ್ಕೋಬೇಕು ಅನ್ನೋದಕ್ಕೆ ಅವರು ಅಲ್ಲಿ ಉಪಯೋಗಿಸ್ತಾ ಇದ್ರು. ಅದರ ಉದ್ದೇಶ ಏನು ಅಂತಂದ್ರೆ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಡೋದಿಕ್ಕೆ, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಡೋದು ಅವ್ರ ಉದ್ದೇಶ ಆಗಿತ್ತು. ಆದ್ರೆ ಈಗ ಏನು ಯೋಗಾಸನ ಮಾಡ್ತಿದ್ದಾರೆ ಅವರ ಉದ್ದೇಶ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಲಿಕ್ಕಲ್ಲ, ಅವರ ದೇಹವನ್ನ ಸದೃಢವಾಗಿ ಇಟ್ಕೊಂಡು ಇನ್ನ ಹೆಚ್ಚೆಚ್ಚು ಇಂದ್ರಿಯ ಸುಖವನ್ನ ಅನುಭವಿಸ್ಲಿಕ್ಕೆ ಅವರ ಒಂದು ಗುರಿ ಇದೆ ಅಲ್ವಾ. ಸೊ ಇದನ್ನೆಲ್ಲ ಈ ಆಸನ ಈ ತರ ಕುತ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ನಾವು ನಮ್ಮ ಉಸಿರನ್ನ ನಾವು ಕಂಟ್ರೋಲ್ ಮಾಡ್ಕೋತೀವಿ. ಒಳಗಡೆ ಹೋಗುವಂತ ಉಸಿರು ಮತ್ತೆ ಹೊರಗಡೆ ಬಿಡುವಂತಹ ಉಸಿರು, ಇದನ್ನ ನಾವು ನಿಗ್ರಹಿಸ್ಬೇಕಾಗತ್ತೆ. ಅದನ್ನ ಪ್ರಾಣಾಯಾಮ ಅಂತ ಹೇಳ್ಬಿಟ್ಟು ಕರೀತಾರೆ. ಇದನ್ನೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಮ ಇಂದ್ರಿಯಗಳನ್ನ ನಾವು ಹತೋಟಿಗೆ ಇಟ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದನ್ನ ಪ್ರತ್ಯಾಹಾರ ಅಂತ ಹೇಳ್ತಾರೆ. ಸೊ ಇವಾಗ ಇಂದ್ರಿಯಗಳು ಅಂತಂದ್ರೆ ಪ್ರತಿಯೊಂದು ಇಂದ್ರಿಯಗಳ ಪ್ರತಿ ಆಹಾರ. ಆಹಾರ ಅಂತಂದ್ರೆ ಏನು? ಸೊ ನಾವು ಬರೇ ತಿನ್ನೋದು ಒಂದೇ ಅಲ್ಲ. ಇವಾಗ ಕಣ್ಣಿಗೆ ಆಹಾರ ಈ ಒಂದು ಏನ್ ಹೇಳ್ತಾರೆ ವಸ್ತುಗಳು ಅಲ್ವಾ. ಸೊ ನಾವು ಏನನ್ನ ನೋಡ್ಬೇಕು ಏನನ್ನ ನೋಡ್ಬಾರ್ದು ಅಂತ ನಮ್ಗೆ ಗೊತ್ತಿರ್ಬೇಕು. ಕಿವಿಗೂ ಅಷ್ಟೇನೆ. ಸೊ ಎಂತಹ ಒಂದು ಮಾತುಗಳನ್ನ ಕೇಳಿಸ್ಕೋಬೇಕು ಅಥವಾ ಸಂಗೀತವನ್ನ ಕೇಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿರ್ಬೇಕು. ಆ ಕಿವಿಯ ಆಹಾರ ಬಂದು ಆ ಒಂದು ಶಬ್ದ. ಅದೇ ತರನೇ ಪ್ರತಿಯೊಂದು ಇಂದ್ರಿಯಗಳಿಗೂ ಸಹ ಒಂದೊಂದು ಆಹಾರ ಇದೆ ಅಲ್ವಾ. ಅದೆಲ್ಲವನ್ನು ಸಹ ನಾವು ನಿಗ್ರಹಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಬರೀ ಊಟ ತಿಂಡಿ ಒಂದೇ ಇಲ್ಲಿ ಹೇಳ್ತಾ ಇಲ್ಲ. ಪ್ರತ್ಯಾಹಾರ ಅಂತಂದ್ರೆ ಎಲ್ಲ ಇಂದ್ರಿಯಗಳ ಆಹಾರ, ಅದನ್ನ ಅಲ್ಲಿ ನಿಗ್ರಹಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಯಾವಾಗ ಸಾಧ್ಯ ಆಗುತ್ತೆ? ಈ ಯಮ ನಿಯಮ ಆಸನ ಪ್ರಾಣಾಯಾಮ ಇದನ್ನೆಲ್ಲ ಮಾಡಿದ್ರೆ ಅಷ್ಟೇ ನಮ್ಮ ಇಂದ್ರಿಯಗಳನ್ನ ಹತೋಟಿಗೆ ಇಟ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಂದ್ರಿಯಗಳನ್ನ ಹತೋಟಿಗೆ ಇಟ್ಕೊಂಡ್ಮೇಲೆ ಆಮೇಲೆ ಆ ಕೊನೆಯ ಇಂದ್ರಿಯ ಆ ಮನಸ್ಸನ್ನ ನಾವು ಹತೋಟಿಗೆ ಇಟ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ನಮ್ಮ ಮನಸ್ಸನ್ನ ನಾವು ಹತೋಟಿಗೆ ಇಟ್ಕೊಂಡಾಗ ನಮ್ಗೆ ಭಗವಂತನ ಮೇಲೆ ನಮ್ಗೆ ಕೇಂದ್ರೀಕರಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ನಾವ್ ಇವಾಗ ದೇವಸ್ಥಾನದಲ್ಲೇ ಆಗ್ಲಿ ಒಂದು ಕ್ಷಣ ನಾವು ನೋಡ್ಬೋದು, ಮತ್ತೆ ನಮ್ಗೆ ಮನಸ್ಸು ಸ್ಥಿಮಿತ ಬರೋದಿಲ್ಲ. ಮತ್ತಿನ್ನೇನೋ ಅಲ್ಲಿ ಪ್ರಸಾದ ಕೊಡ್ತಾ ಇದಾರೆ ಅದನ್ನ ತಗೊಳ್ಳೋಣಂತೆ, ಅಥವಾ ಇನ್ನೇನೋ ಅಲ್ಲಿ ಯಾರೋ ನನಗೆ ಗೊತ್ತಿರೋರು ಬಂದಿದ್ದಾರೆ ಅವ್ರನ್ನ ಮೀಟ್ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ. ಅದನ್ನ ನಾವು ನೋಡಿದೀವಿ. ಪ್ರಭುಪಾದ್ರು ಚಿಕ್ಕ ವಯಸ್ಸಲ್ಲೇನೆ ಅವ್ರನ್ನ ಇದ್ರಲ್ಲಿ ಪ್ರಾಮಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ಅವರ ಸೇವಕ. ಅವರು ಗಂಟೆಗಟ್ಲೆ, ಅಷ್ಟು ಚಿಕ್ಕ ಹುಡುಗ ಪ್ರಭುಪಾದ್ರು, ಅವ್ರ ಗಂಟೆಗಟ್ಲೆ ಅಲ್ಲಿ ರಾಧಾಕೃಷ್ಣನನ್ನ ನೋಡ್ತಾ ಇದ್ರಂತೆ. ನೋಡಿ, ಅಷ್ಟು ಚಿಕ್ಕ ವಯಸ್ಸಲ್ಲೇನೆ ಅವರಿಗೆ ಅಷ್ಟು ಏಕಾಗ್ರತೆ ಇದೆ ಅಲ್ವಾ. ನಮ್ಗೆ ಎಷ್ಟೊತ್ ನೋಡ್ಲಿಕ್ಕೆ ಸಾಧ್ಯ ಇವಾಗ ರಾಧಾಕೃಷ್ಣನನ್ನ ನೋಡ್ಸಿದ್ರೆ ಅಲ್ವಾ. ಇವಾಗ ನಮ್ಗೆ ಆತರ ಭಗವಂತನನ್ನ ನಾನು ದೀರ್ಘಕಾಲ ನೋಡ್ಲಿಕ್ಕೆ ನನ್ಗೆ ಸಾಧ್ಯ ಆಗ್ತಿದೆ ಅಂದ್ರೆ ಖಂಡಿತ ನಾನು ಭಕ್ತಿಯಲ್ಲಿ ಮುಂದುವರಿತಿದ್ದೀನಿ ಅನ್ನೋದಕ್ಕೆ ಒಂದು ಲಿಟ್ಮಸ್ ಟೆಸ್ಟ್ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಸೊ ಈ ತರ ನಾವು ಕಾನ್ಸಂಟ್ರೇಷನ್ ನಮ್ದು ಮನಸ್ಸಿನ ಕೇಂದ್ರೀಕರಣ ಮಾಡೋದು ಜಾಸ್ತಿ ಆದಂಗೆಲ್ಲ ನಾವು ಆ ಒಂದು ಧ್ಯಾನದ ಹಂತಕ್ಕೆ ಹೋಗ್ತೀವಿ. ಸೊ ಧ್ಯಾನದ ಹಂತದಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಇವಾಗ ಧಾರಣದಲ್ಲಿ ಭಗವಂತನ ಪೂರ್ತಿ ಆ ರೂಪವನ್ನ ನಾವು ನಮ್ಮ ಮನಸ್ಸು ಕೇಂದ್ರೀಕರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಭಗವಂತನ ಪ್ರತಿಯೊಂದು ಅಂಗಾಂಗಗಳನ್ನ ಕೇಂದ್ರೀಕರಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಆ ಒಂದು ಧ್ಯಾನ ಹಂತದಲ್ಲಿ. ಸೊ ಕೊನೆಗೆ ಆ ಒಂದು ಸಮಾಧಿ ಹಂತಕ್ಕೆ ಹೋಗ್ತೀವಿ. ಸೊ ಸಮಾಧಿ ಹಂತದಲ್ಲಿ ಅಂದ್ರೆ ನಾನ್ ಬೇರೆ ಅಲ್ಲ ಭಗವಂತ ಬೇರೆ ಅಲ್ಲ ಅಂದ್ರೆ ಏನು ಡಿಫ್ರೆನ್ಸೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಕಳೆದು ಹೋಗ್ಬಿಟ್ಟಿದೀವಿ ನಾವು. ಅಂತಹ ಒಂದು ಸ್ಥಿತಿಗೆ ನಾವು ಆ ಸಮಾಧಿ ಅಂತ ಏನಂತ ಹೇಳ್ತಾ ಇದೀವಿ, ಇದನ್ನ ಅಷ್ಟಾಂಗ ಯೋಗ ಅಂತ ಹೇಳ್ಬಿಟ್ಟು ಕರೀತಾರೆ.
ಸೊ ಇವಾಗ ಇದ್ರ ಉದ್ದೇಶ ಏನು? ಅಷ್ಟಾಂಗ ಯೋಗ ಯಾಕಪ್ಪ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅಷ್ಟಾಂಗ ಯೋಗದ ಉದ್ದೇಶ ಏನು ಅಂತಂದ್ರೆ ಮನಸ್ಸನ್ನ ನಿಯಂತ್ರಿಸ್ಬೇಕು. ಸೊ ನಾವು ಮನಸ್ಸನ್ನ ನಿಯಂತ್ರಿಸ್ಲಿಲ್ಲ ಅಂದ್ರೆ ಏನನ್ನೂ ನಾವು ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಆಗ ನಮ್ಮ ವಿದ್ಯಾರ್ಥಿಗಳೇ ಆಗ್ಲಿ, ನಾವ್ ಏನ್ ಹೇಳ್ತೀವಿ ನಮ್ಮ ಮಕ್ಕಳಿಗೆ, ಪುಟ್ಟ ನೀನು ಒಂದ್ ಸ್ವಲ್ಪ ಕಾನ್ಸಂಟ್ರೇಷನ್ ಇಟ್ಕೊಂಡು ಓದು, ಅವಾಗ ನಿನ್ಗೆ ಟೀಚರ್ ಹೇಳಿರೋದು ಅರ್ಥ ಆಗತ್ತೆ, ಆ ಬುಕ್ಕಲ್ಲಿ ಇರೋದು ಅರ್ಥ ಆಗತ್ತೆ ಅಂತ ಹೇಳ್ತೀವಿ ಅಲ್ವಾ. ಇಲ್ಲಾಂದ್ರೆ ಒಂದ್ ಕಡೆ ಒಂದು ಟಿವಿಯಲ್ಲಿ ಏನ್ ಬರ್ತಿದೆ ಅಂತ ಕೇಳಿಸ್ಕೊಂಡು ಅಲ್ಲಿ ಬುಕ್ಕಲ್ಲಿ ಓದ್ತಾ ಇದ್ರೆ ಯಾರಿಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಅವ್ರ ಮನಸ್ಸನ್ನ ಕೇಂದ್ರೀಕರಿಸಿ ನಿಗ್ರಹಿಸಿ ಅದನ್ನ ಕೇಂದ್ರೀಕರಿಸಿ ಓದಿದ್ರೆ ಅಷ್ಟೇ ಅವ್ರ ಎಕ್ಸಾಮ್ ಅಲ್ಲಿ ಅವರು ಚೆನ್ನಾಗಿ ಬರೆದು ಮಾರ್ಕ್ಸ್ ಅನ್ನ ತಗೊಳ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಅದೇ ತರ ನಾವ್ ಇವಾಗ ಅಡಿಗೆ ಏನಾದ್ರು ಮಾಡ್ಬೇಕಾದ್ರೆ ನಾವು ಬೆಂಕಿಯನ್ನ ನಾವು ಉರಿಸ್ತೀವಿ. ಬೆಂಕಿ ಉರಿಸಿದಾಗ ಗಾಳಿಯಿಂದ ಆ ಬೆಂಕಿಯ ಜ್ವಾಲೆ ಆ ಕಡೆ ಈ ಕಡೆ ತೊಯ್ದಾಡ್ತಾ ಇದ್ರೆ ನಾವ್ ಎಷ್ಟೊತ್ತಿಟ್ರು ಸಹ ಅನ್ನ ಆಗದೇ ಇಲ್ಲ ಅಲ್ವಾ. ಅದು ಒಂದೇ ಕಡೆ ಉರಿಬೇಕು, ಅವಾಗಷ್ಟೇನೆ ಅನ್ನ ಆಗ್ಲಿಕ್ಕೆ ಸಾಧ್ಯ. ಅಂದ್ರೆ ಏನರ್ಥ, ಇವಾಗ ನಮ್ಮ ಮನಸ್ಸು ಅಷ್ಟೇ ಒಂದೇ ಕಡೆ ಅದು ಅಲುಗಾಡಬಾರ್ದು, ಕೇಂದ್ರೀಕರಿಸ್ಬೇಕು, ಅವಾಗಷ್ಟೇನೆ ನಾವು ಯಶಸ್ಸನ್ನ ಪಡಿಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಮನಸ್ಸನ್ನ ನಿಯಂತ್ರಿಸ್ಬೇಕು ಅಂತ ಹೇಳ್ತಾರೆ. ನಮ್ಗೆ ಮನಸ್ಸನ್ನ ನಿಯಂತ್ರಿಸ್ಬೇಕು ಅಂತ ಯಾವಾಗ ಮನಸ್ಸು ಬರುತ್ತೆ ಅಂತಂದ್ರೆ ನಾವಿರೋ ಸ್ಥಿತಿಯನ್ನ ನಾವ್ ಅರ್ಥ ಮಾಡ್ಕೋಬೇಕು. ನಮ್ಗೆ ಇಲ್ಲಿ ಆಚಾರ್ಯರು ಅರ್ಥ ಮಾಡಿಸ್ತಾ ಇದ್ರೆ ನೀವ್ ಎಂತಹ ಸ್ಥಿತಿಯಲ್ಲಿ ಇದ್ದೀರಾ ಗೊತ್ತಾ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಮಾಡಿಸ್ತಾ ಇದ್ರೆ, ನೋಡಿ ಇದು ಈ ಮನುಷ್ಯನನ್ನ ನೋಡ್ತಾ ಇದೀವಲ್ಲ, ಇದು ನಮ್ಮನ್ನ ನಾವು ಅವರು ರೆಪ್ರೆಸೆಂಟ್ ಮಾಡ್ತಾರೆ. ಅವ್ನು ಹೇಗೆ ನಿಂತ್ಕೊಂಡಿದ್ದಾನೆ ಅಂತಂದ್ರೆ ನೋಡಿ, ಇಲ್ಲಿ ನೇತಾಡ್ಕೊಂಡಿದ್ದಾನೆ ಅವನು ಈ ಕೊಂಬೆಗೆ. ಸೊ ಈ ಕೊಂಬೆಗೆ ನೇತಾಡ್ಕೊಂಡಿದ್ದಾನೆ. ಈ ಕೊಂಬೆ ಏನಾದ್ರೂ ಗಟ್ಟಿಮುಟ್ಟಾಗಿದ್ಯಾ? ಇಲ್ಲ. ನೋಡಿ 2 ಇಲಿಗಳು ಹಗಲು ರಾತ್ರಿಯನ್ನ ರೆಪ್ರೆಸೆಂಟ್ ಮಾಡುವಂತಹ ಇಲಿಗಳು ಕಚ್ತಾ ಇದೆ. ಅದು ಯಾವುದೇ ಸಮಯದಲ್ಲಿ ಅದು ಬಿದ್ದು ಹೋಗ್ಬೋದು. ಮತ್ತೆ ಹೋಗ್ಲಿ ಬಿದ್ರೆ ಏನಾದ್ರೂ ಅಲ್ಲಿ ಸುರಕ್ಷಿತ ಜಾಗ ಇದೆಯಾ? ಇಲ್ಲ. ಅಲ್ಲಿ ಹಾವುಗಳಿದೆ, ಸರ್ಪಗಳಿದೆ, ಅಲ್ಲೂ ಸಹ ಅಲ್ಲಿ ಡೇಂಜರ್ ಇದೆ. ಮತ್ತೆ ಹೋಗ್ಲಿ ಈ ಮರವಾದ್ರೂನು ಏನಾದ್ರೂ ಸುರಕ್ಷಿತವಾಗಿದ್ಯಾ? ಇಲ್ಲ. ನೋಡಿ ಇಲ್ಲಿ ಆನೆ ಅದನ್ನ ಬೀಳಿಸ್ತಾ ಇದೆ. ಅಂದ್ರೆ ಮತ್ತೆ ಇನ್ನೇನಾಗ್ತಾ ಇದೆ, ಇಲ್ಲಿ ಜೇನು ನೊಣಗಳು ಅವನ್ನ ಕಚ್ಚುತ್ತಾ ಇದೆ. ಮತ್ತೆ ಇಲ್ಲಿ ಮೇಲ್ ನೋಡಿದ್ರೆ ಒಂದು ಜೇನು ಗೂಡಿದೆ, ಅಲ್ಲಿಂದ ಒಂದು ಜೇನು ತುಪ್ಪ ಬೀಳ್ತಾ ಇದೆ, ಒಂದೊಂದು ತೊಟ್ಟು ಬೀಳ್ತಾ ಇದೆ. ಅದು ಯಾವಾಗ ಕಂಟಿನ್ಯೂಸ್ ಆಗಿ ಬೀಳ್ತಿಲ್ಲ, ಆಗೊಮ್ಮೆ ಈಗೊಮ್ಮೆ ಬೀಳ್ತಾ ಇದೆ. ಆ ಒಂದು ರಸವನ್ನ ಎಂಜಾಯ್ ಮಾಡ್ಲಿಕ್ಕೋಸ್ಕರ ಈ ಮನುಷ್ಯ ನೋಡಿ ಇದನ್ನೆಲ್ಲವನ್ನ ತಡ್ಕೋತಾ ಇದ್ದಾನೆ. ಇಲ್ಲಿ ಅವನಿಗೆ ಎಂತಹ ಒಂದು ಕಷ್ಟಕರ ಸ್ಥಿತಿಯಲ್ಲಿ ಇದ್ದಾನೆ, ಡೇಂಜರಸ್ ಪೊಸಿಷನ್ ಇದ್ದಾನೆ ಅಂತ ಅವನು ಅರ್ಥ ಮಾಡ್ಕೋತಾ ಇಲ್ಲ ಅಲ್ವಾ. ಈ 2 ಇಲಿಗಳಿದೆಯಲ್ಲ, ಕಪ್ಪು ಮತ್ತೆ ಬಿಳಿ ಇಲಿಗಳು, ಅದು ಹಗಲು ರಾತ್ರಿಯನ್ನ ಅದು ಪ್ರತಿನಿಧಿಸುತ್ತೆ. ಮತ್ತೆ ಈ ಒಂದು ಆನೆ ಇದೆಯಲ್ಲ, ಅದು ನಮ್ಮ ಸಾವನ್ನ ಪ್ರತಿನಿಧಿಸುತ್ತೆ. ಮತ್ತೆ ನಮ್ಮ ಜೀವನದಲ್ಲಿ ಎಷ್ಟೊಂದು ತೊಂದರೆಗಳು ಬರ್ತಾ ಇರುತ್ತೆ, ನಾವು ಊಹೆ ಸಹ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಹ ತೊಂದರೆಗಳು ಬರ್ತಾ ಇರುತ್ತೆ. ನಮ್ಗೆ ಕಾಯಿಲೆ ಕಸಲೆ ಆಗುತ್ತೆ. ನೋಡಿ ಇವಾಗ ಕರೋನಾ ಬಂತು, ಅದೆಲ್ಲ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಲ್ವಾ. ಅದೆಲ್ಲನೂ ಸಹ ಬರುತ್ತೆ. ಮತ್ತೆ ಇದು ಜೇನು ನೊಣ ಕಚ್ತಾ ಇದೆಯಲ್ಲ, ಅದು ನಮ್ಗೆ ದಿನ ಬೆಳಗಾದ್ರೆ ನಮ್ಗೆ ಎಷ್ಟೊಂದು ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ ಅಲ್ವಾ. ನಮ್ಗೆ ಕೈ ಕಾಲು ನೋವು ಬರ್ತಿರುತ್ತೆ, ತಲೆ ನೋವು ಬರ್ತಿರುತ್ತೆ, ಮತ್ತೆ ಇನ್ನ ಏನೋ ಮಕ್ಕಳು ಮರಿದು ಮನೆಯವ್ರದ್ದು ಎಲ್ಲ ತೊಂದರೆಗಳು ಬರ್ತಿರುತ್ತೆ. ಇದೆಲ್ಲನೂ ಸಹ ದಿನ ಬೆಳಗಾದ್ರೆ ಬರುವಂತಹ ತೊಂದರೆಗಳು. ನೋಡಿ ಇದ್ರ ಮಧ್ಯೆ ನಾವು ಜೀವನವನ್ನ ನಾವು ಮಾಡ್ತಾ ಇದೀವಿ. ಅದಕ್ಕೆ ಇಲ್ಲಿ ಭಗವಂತ ಕರಿತಾ ಇದ್ದಾನೆ, ನೀನ್ ಯಾಕೆ ಇಲ್ಲಿ ಕಷ್ಟ ಪಡ್ತಾ ಇದೀಯಾ? ಬಾ, ನೀನು ನನ್ನ ಲೋಕಕ್ಕೆ ಹೋಗೋಣಂತೆ, ಅಲ್ಲಿ ನೀನು ಸಂತೋಷವಾಗಿರ್ಬೋದು ಅಂತ. ಆದ್ರೆ ನಾವು ರೆಡಿ ಇಲ್ಲ. ಯಾಕೆ ರೆಡಿ ಇಲ್ಲ ಅಂತಂದ್ರೆ ಆಗೊಮ್ಮೆ ಈಗೊಮ್ಮೆ ಒಂದು ತೊಟ್ಟು ಅಲ್ಲಿ ಜೇನುತುಪ್ಪ ಬೀಳ್ತಾ ಇದೆ, ಅದನ್ನ ಅನುಭವಿಸ್ಲಿಕ್ಕೆ ನಾವಿಲ್ಲಿ ಕಾಯ್ತಾ ಇದೀವಿ ಅಲ್ವಾ. ನಾವ್ ಅರ್ಥನೇ ಮಾಡ್ಕೋತಾ ಇಲ್ಲ ಅಲ್ವಾ. ನಮ್ಮ ಸ್ಥಿತಿ ಯಾವ ತರ ಇದೆ, ಚಿಂತಾಜನಕವಾಗಿದೆ. ನಾನು ಭಗವಂತನ ಲೋಕಕ್ಕೆ ಹೋದ್ರೆ ಅಲ್ಲಿ ಶಾಶ್ವತವಾಗಿ ನಾನು ಸಂತೋಷವಾಗಿರ್ಬೋದು ಅಂತ ನಾವು ಅರ್ಥ ಮಾಡ್ಕೋತಾ ಇಲ್ಲ. ನಮ್ಗೆ ಆಗೊಮ್ಮೆ ಈಗೊಮ್ಮೆ ಅದೇನು ಸುಖ ಅಂತ ಅನ್ನಿಸ್ತಾ ಇದೆಯಲ್ಲ, ಅದು ಈ ಒಂದು ಆಗೊಮ್ಮೆ ಈಗೊಮ್ಮೆ ಬೀಳುವಂತಹ ಜೇನುತುಪ್ಪಕ್ಕೆ ನಾವು ಹೋಲಿಸ್ಕೋಬಹುದು. ಸೊ ನಮ್ಗೆ ಇಲ್ಲಿ ಪರ್ಮನೆಂಟ್ ಸುಖ ಅನ್ನೋದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೋಗ್ಲಿ ಇಲ್ಲಿ ಸುಖ ಅನ್ನೋದನ್ನ ನಾವ್ ಏನ್ ಅನುಭವಿಸ್ತಾ ಇದೀವೋ ಅದೆಂತಹ ಸುಖ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಒಂದು ಭಾಗವತಂ ಶ್ಲೋಕದಿಂದ ನಮ್ಗೆ ಇಲ್ಲಿ ಒಂದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ನಾವು ನೋಡಿದೀವಿ ಮರಳುಗಾಳಲ್ಲಿ ಇದು ಒಂಟೆ ಅದು ಮುಳ್ಳು ಇರುವಂತಹ ಗಿಡಗಳನ್ನ ತಿನ್ನುತ್ತೆ. ಅದು ಮುಳ್ಳು ಇರುವಂತಹ ಗಿಡಗಳನ್ನ ತಿಂದಾಗ ಅದು ತುಂಬಾ ಸಂತೋಷ ಪಡುತ್ತಂತೆ. ಯಾಕೆ ಅಂತಂದ್ರೆ ಆ ಮುಳ್ಳು ತಿಂದಾಗ ಅದರ ನಾಲಿಗೆ ಎಲ್ಲ ಬಾಯಲ್ಲಿ ಎಲ್ಲ ಒಳಗಡೆ ಎಲ್ಲನೂ ಸಹ ಕೊಯ್ಕೊಂಡಾಗ ಅಲ್ಲಿ ರಕ್ತ ಬರುತ್ತಂತೆ. ಆ ತನ್ನ ರಕ್ತವನ್ನೇ ಅದು ಕುಡಿಯುತ್ತಂತೆ. ಕುಡಿದಾಗ ಅಬ್ಬಾ ಎಷ್ಟು ಇದು ಟೇಸ್ಟಿ ಆಗಿದೆ ಅಂತ ಅನ್ಕೊಳುತ್ತಂತೆ. ಅಂದ್ರೆ ನಾವ್ ಈ ಭೌತಿಕ ಪ್ರಪಂಚದಲ್ಲಿ ಅದೇನು ಸಂತೋಷವನ್ನ ನಾವು ಅನುಭವಿಸ್ತಾ ಇದೀವೋ ಅದೆಂತಹ ಸಂತೋಷ ಅಂತಂದ್ರೆ ನಮ್ಮನ್ನ ನಾವು ಕೊಂದ್ಕೋತಾ ಇದೀವಿ ನಾವು. ಯಾಕಂದ್ರೆ ನಾವು ದೇಹ ಅಲ್ಲ, ನಾವು ಆತ್ಮ. ನಾವ್ ಯಾರು ಅಂತ ತಿಳ್ಕೊಂಡಲೆ ಈ ಮನುಷ್ಯ ಜನ್ಮವನ್ನ ಹೇಗೆ ಉಪಯೋಗಿಸ್ಕೋಬೇಕು ಅಂತ ಗೊತ್ತಿಲ್ದಲೆ ಸೊ ನಾವು ಅದನ್ನ ವ್ಯರ್ಥ ಮಾಡ್ತಾ ಇದೀವಿ. ಸೊ ಅಂತಹ ಒಂದು ಈ ದೇಹದ ಸುಖವನ್ನೇ ನಮ್ಮ ನಿಜವಾದ ಸುಖ ಅಂತ ಅನ್ಕೊಂಡು ನಾವಿಲ್ಲಿ ಜೀವನವನ್ನ ಮಾಡ್ತಾ ಇದೀವಿ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ, ನೀವು ಮನಸ್ಸನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳೇಬೇಕು. ಇಲ್ಲ ಅಂತಂದ್ರೆ ನಮ್ಗೆ ನಾಯಿ ಬೆಕ್ಕುಗಳಿಗೆ ನಾವ್ ಈಕ್ವಲ್ ಆಗೋಗ್ಬಿಡ್ತೀವಿ ಅಲ್ವಾ. ನಾವ್ ನೋಡಿದೀವಲ್ಲ, ಇವಾಗ ನಾವೇನಾದ್ರೂ ಬೀದಿಯಲ್ಲಿ ಏನಾದ್ರೂ ಒಂದು ಆಹಾರ ತಗೊಂಡ್ ಹೋಗ್ತಾ ಇದ್ರೆ ನಾಯಿ ಬೆಕ್ಕಿಗೆ ತಡ್ಕೊಳಕ್ ಆಗಲ್ಲ ಅಲ್ವಾ. ಅದು ಏನು ಯೋಚನೆ ಮಾಡೋದಿಲ್ಲ, ಅದು ಎಗ್ರುತ್ತೆ, ನಮ್ ಕೈಯಿಂದ ಕಿತ್ಕೊಳ್ಳುತ್ತೆ, ಹೋಗುತ್ತೆ ಅಲ್ವಾ. ಸೊ ಅಂತಹ ಸ್ಥಿತಿ
ಯಾಕಂದ್ರೆ ಅದಕ್ಕೆ ಮನಸ್ಸನ್ನ ನಿಗ್ರಹಿಸ್ಲಿಕ್ಕೆ ಆಗೋದಿಲ್ಲ. ಅದೇ ಇವಾಗ ಮನುಷ್ಯನಿಗಾದ್ರೆ ಯೋಚನೆ ಮಾಡ್ತಾನೆ ಅಲ್ವಾ, ಅದು ಬೇರೆಯವ್ರ ವಸ್ತು ನಾನು ತಗೋಬಾರ್ದು ಅಂತ. ಸೊ ಇನ್ನ ನಾವು ಅದರಲ್ಲಿ ಆ ಮುಂದುವರಿತಾ ಹೋದ್ರೆ ಏನಾಗುತ್ತೆ, ಆ ಮನಸ್ಸನ್ನ ಹೆಚ್ಚೆಚ್ಚು ನಿಗ್ರಹಿಸ್ತೀವಿ. ಅದಕ್ಕೆ ನೋಡಿ ನಾವ್ ಇವಾಗ ಸಮಾಜದಲ್ಲೂ ಅಷ್ಟೇ, ಯಾರು ಮನಸ್ಸನ್ನ ಹೆಚ್ಚು ಹೆಚ್ಚು ನಿಗ್ರಹಿಸ್ತಾರೋ ಅವ್ರಿಗೆ ತುಂಬಾ ಬೆಲೆ ಅಲ್ವಾ. ಇವಾಗ ಸಾಧು ಸತ್ಪುರುಷರು ಅವರೆಲ್ಲರನ್ನೂ ಸಹ ಆ ಮನಸ್ಸನ್ನ, ಸನ್ಯಾಸಿಗಳು ಅವರೆಲ್ಲರನ್ನೂ ಸಹ ಮನಸ್ಸನ್ನ ನಿಗ್ರಹಿಸ್ತಾರೆ ಅಲ್ವಾ, ಎಲ್ಲವನ್ನ ತ್ಯಾಗ ಮಾಡ್ತಾರೆ. ಅದಕ್ಕೆ ನಾವು ಅವ್ರಿಗೆ ಪೂಜನೀಯರಾಗಿ ನಾವು ನೋಡ್ತೀವಿ, ಅವ್ರನ್ನ ಗೌರವಿಸ್ತೀವಿ ನಾವು ಅಲ್ವಾ. ಯಾರು ಮನಸ್ಸನ್ನ ನಿಗ್ರಹಿಸ್ತಾರೋ ಅವ್ರಿಗೆ ತುಂಬಾ ಗೌರವ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಅದಕ್ಕೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ರೆ, ಯಾಕೆ ನಾವು ಮನಸ್ಸನ್ನ ನಿಗ್ರಹಿಸ್ಕೋಬೇಕು ಅಂತಂದ್ರೆ, ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಿದ ಯೋಗಿಯು ನಿಶ್ಚಯವಾಗಿಯೂ ಅಲೌಕಿಕ ಸುಖದ ಅತ್ಯುನ್ನತ ಪರಿಪೂರ್ಣತೆಯನ್ನ ಮುಟ್ಟುತ್ತಾನೆ. ನಾವು ಮನಸ್ಸನ್ನ ನಿಗ್ರಹಿಸದ ಹೊರತು ನಾವು ಭಗವಂತನನ್ನ ಪಡಿಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ನಮ್ಗೆ ಕೃಷ್ಣ ಬೇಕು ಅಂತಂದ್ರೆ ನಾವು ನಮ್ಮ ಮನಸ್ಸನ್ನ ಆ ಕೃಷ್ಣನಲ್ಲಿ ನಾವು ನಿಲ್ಲಿಸ್ಬೇಕಾಗತ್ತೆ. ಸೊ ಕೃಷ್ಣನಲ್ಲಿ ನಿಲ್ಲಿಸೋದು ಅಷ್ಟು ಈಸಿ ಅಲ್ಲ ಅಲ್ವಾ. ಸೊ ನಾವು ನೋಡಿದೀವಿ ಅಲ್ಲಿ ರಾಸಲೀಲೆ ಸಮಯದಲ್ಲಿ ಕೃಷ್ಣ ತನ್ನನ್ನ ತಾನು ವಿಸ್ತರಿಸ್ಕೊಂಡು ಎಲ್ಲ ಗೋಪಿಗಳ ಜೊತೆ ಅವರು ನೃತ್ಯವನ್ನ ಮಾಡ್ತಾ ಇರ್ತಾರೆ ಅಲ್ವಾ. ಅವಾಗ ಗೋಪಿಗಳಿಗೆ ಒಂದು ಕ್ಷಣ ಅನ್ಸುತ್ತೆ, ಓ ಕೃಷ್ಣ ನನ್ನನ್ನೇ ಇಷ್ಟ ಪಡ್ತಾ ಇದ್ದಾನೆ, ನನ್ ಜೊತೆನೆ ಅವನು ನೃತ್ಯವನ್ನ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಒಂದು ಕ್ಷಣ ಅವ್ರಿಗೆ ಅವ್ರ ಮೇಲೆ ಅಹಂಕಾರ. ಅಂದ್ರೆ ಇದು ಎಂತಹ ಅಹಂಕಾರ ಅಂದ್ರೆ ಆಧ್ಯಾತ್ಮಿಕ ಅಹಂಕಾರ, ಸಾಮಾನ್ಯ ಅಹಂಕಾರ ಅಲ್ಲ, ಆಧ್ಯಾತ್ಮಿಕ ಅಹಂಕಾರನೇ ಬರುತ್ತೆ. ಸೊ ಕೃಷ್ಣ ಏನ್ ಮಾಡ್ತಾನೆ, ಅದಕ್ಕೆ ಅವ್ರನ್ನೆಲ್ಲ ಬಿಟ್ಬಿಟ್ಟು ಅವನು ಹೊರಟೋಗ್ಬಿಡ್ತಾನೆ ಆ ಜಾಗದಿಂದ ಅಲ್ವಾ. ಅಂದ್ರೆ ಯಾವಾಗ ನಮ್ಗೆ ಆ ಒಂದು ಮನಸ್ಸನ್ನ ಭಗವಂತನ ಮೇಲೆ ನಿಲ್ಸ್ಲಿಕ್ಕೆ ಆಗೋದಿಲ್ಲ, ಆ ಅಹಂಕಾರ ಅನ್ನೋದು ಬರ್ತಾ ಇದೆ ಅಂದಾಗ ಭಗವಂತ ನಮ್ಮಿಂದ ದೂರ ಹೊರಟೋಗ್ಬಿಡ್ತಾರೆ ಅಲ್ವಾ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಭಗವಂತ ಏನನ್ನೂ ನಿರೀಕ್ಷಿಸ್ತಾ ಇಲ್ಲ, ಅನವರತ ಸದಾ ನಾವು ಅವನನ್ನ ನಾವು ಜ್ಞಾಪಿಸ್ಕೋಬೇಕು. ನಮ್ಗೆ ಇವಾಗ ಮುಂದಿನ ಅಧ್ಯಾಯಗಳಲ್ಲಿ ಅದನ್ನೇ ನಮ್ಗೆ ಕೃಷ್ಣ ಹೇಳ್ತಾ ಇದ್ದಾರೆ, ಮನ್ಮನಾಭವ ಮದ್ಭಕ್ತೋ. ನೀವ್ ಯಾವಾಗ್ಲೂನು ಸದಾ, ಓ ನನಗೆ ವೀಕೆಂಡ್ ಅಲ್ಲಿ ಮಾತ್ರ ನನಗೆ ಫ್ರೀ ಇರ್ತೀನಿ ಕೃಷ್ಣ, ಅವತ್ ಮಾತ್ರ ನಾನು ನಿನ್ನ ಸ್ಮರಣೆ ಮಾಡ್ತೀನಿ ಅಂತ ಅಲ್ಲ. ಅವ್ರು ಯಾವಾಗ್ಲೂನು ಸದಾ 24 ಗಂಟೆಗಳ ಕಾಲ ಅನವರತ ನೀವು ನಿಮ್ಮ ಮನಸ್ಸನ್ನ ನನ್ನಲ್ಲಿ ಇರ್ಸಿ ಅಂತ ಹೇಳ್ಬಿಟ್ಟೆ ಅವರು ಕೇಳೋದು ಕೃಷ್ಣ. ಸೊ ಅದನ್ನೇ ನಮ್ಗೆ ಕೃಷ್ಣನಿಗೆ ಏನ್ ಬೇಕೋ ಅದನ್ನ ಕೊಟ್ರೆ ಅಷ್ಟೇ ನಾವು ಭಗವಂತನ ಲೋಕಕ್ಕೆ ಹೋಗೋ ಅರ್ಹತೆನ ನಾವು ಪಡಿತೀವಿ. ಅದಕ್ಕೆ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ರೆ. ಮತ್ತೆ ನಾವ್ ಇನ್ನೊಂದ್ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಮ್ಮ ಮನಸ್ಸು ಯಾವಾಗ್ಲೂ ಸಹ ಸಮಚಿತ್ತದಲ್ಲಿ ಇರ್ಬೇಕು. ಅದಕ್ಕೆ ತುಂಬಾ ದುಃಖ ಆದಾಗ್ಲೂ ಅಷ್ಟೇ ಅದು ಕೃಷ್ಣನ ಸ್ಮರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇವ್ ನೋಡಿ, ನಮ್ಗೆ ಆಗ್ಲಿ ತುಂಬಾ ದುಃಖ ಬಂದಾಗ ಅಥವಾ ಕಾಯಿಲೆ ಆದಾಗ ನಮ್ಗೆ ಹರಿನಾಮವನ್ನ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಮತ್ತೆ ಅದೇ ತರ ತುಂಬಾ ಸುಖ ಇತ್ತು ಅಲ್ವಾ, ಅವಾಗ್ಲೂ ಅಷ್ಟೇ ನಾವು ಮರ್ತೇ ಹೋಗ್ಬಿಡ್ತೀವಿ ಭಗವಂತನನ್ನ ನಾನು ಸ್ಮರಿಸ್ಕೋಬೇಕು ಅಂತಂದ್ರೆ. ಅದಕ್ಕೇನೆ ಯಾವಾಗ್ಲೂ ಅದು ಸಮಚಿತ್ತದಲ್ಲಿದ್ರೆ ನಮ್ಗೆ ಭಗವಂತನ ಸ್ಮರಣೆಯನ್ನ ನಮ್ಗೆ ಯಾವಾಗ್ಲೂ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದಕ್ಕೇನೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಸೊ ಇವಾಗ ನೀವು ನನ್ನ ಮೇಲೆ ನೀವು ಮನಸ್ಸನ್ನ ನಿಲ್ಸಿದ್ರೆ ಅಷ್ಟೇನೆ ನೀವು ರಜೋಗುಣವನ್ನ ಮೀರ್ತೀರಾ, ಮತ್ತೆ ನೀವು ನನ್ನ ಜೊತೆ ಗುಣಾತ್ಮಕ ಏಕತ್ವವನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಅಂತ ನಾವು ನಿನ್ನೆ ದಿನ ಅರ್ಥ ಮಾಡ್ಕೊಂಡ್ವಿ. ನಾವು ಮತ್ತೆ ಭಗವಂತ ಗುಣದಲ್ಲಿ ಒಂದೇ, ಅವರುನು ಸಹ ಸತ್ ಚಿತ್ ಆನಂದ, ನಾವುನು ಸಹ ಸತ್ ಚಿತ್ ಆನಂದ. ಹೇಗೆ ಆ ಒಂದು ಸಮುದ್ರದಲ್ಲಿರುವಂತಹ ಒಂದು ತೊಟ್ಟು ನೀರನ್ನ ನಾವು ತಗೊಂಡ್ರೆ ಅದು ಸಹ ಉಪ್ಪಾಗಿರುತ್ತೋ, ಆ ಸಮುದ್ರದ ನೀರು ಉಪ್ಪೋ, ಅದೇ ತರನೇ ನಾವು ಸಹ ಮತ್ತೆ ಭಗವಂತನ ಜೊತೆ ಗುಣಾತ್ಮಕ ಏಕತ್ವವನ್ನ ನಾವು ಹೊಂದಿದೀವಿ. ಅದನ್ನ ನಾವು ಸಾಧಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ನಾವು ಎಲ್ಲ ನಮ್ಮ ಹಿಂದಿನ ಕರ್ಮದ ಫಲಗಳಿಂದ ನಾವು ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ, ನಾವು ಮನಸ್ಸನ್ನ ಭಗವಂತನಲ್ಲಿ ಇಟ್ಟಾಗ. ಸೊ ಅದಕ್ಕೋಸ್ಕರ ನಾವು ಮನಸ್ಸನ್ನ ನಿಯಂತ್ರಿಸ್ಬೇಕು. ಯಾಕೆ ಅಂತಂದ್ರೆ ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು, ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಅದಕ್ಕೆ ನಾವು ಮನಸ್ಸನ್ನ ನಾವು ನಿಗ್ರಹಿಸ್ಕೋಬೇಕು. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಪರಮ ಪ್ರಭುವಿನೊಂದಿಗೆ ಮನುಷ್ಯನಿಗೆ ಇರುವ ಸಂಬಂಧದ ಸಹಜ ಸ್ವರೂಪವನ್ನ ತಿಳಿದುಕೊಳ್ಳುವುದು ಅಲ್ವಾ. ನಮಗ್ ಗೊತ್ತೇ ಇರ್ಲಿಲ್ಲ ಭಗವಂತನಿಗೂ ನಮ್ಗೂ ಇರುವಂತಹ ಸಂಬಂಧ ಏನು ಅಂತ. ನಾವೇನ್ ಅನ್ಕೊಂಡಿದ್ವಿ, ಸೊ ಕೃಷ್ಣ ಆರ್ಡರ್ ಸಪ್ಲೈಯರ್, ನಾನು ಹೇಳಿದ್ದೆಲ್ಲ ಅವನು ನಮ್ಗೆ ಸಪ್ಲೈ ಮಾಡ್ಬೇಕು ಅಂತ ನಾವ್ ಅನ್ಕೊಂಡಿದ್ವಿ ಅಲ್ವಾ. ನನ್ಗೆ ಏನೇ ಆಸೆ ಇದ್ರು ಹೋಗೋದು, ದೇವ್ರ ಮುಂದೆ ನಿಂತ್ಕೊಡೋದು, ನನ್ಗೆ ಇದ್ ಬೇಕು ಅದ್ ಬೇಕು ಅಂತ ಹೇಳೋದು, ಆತರ ಅನ್ಕೊಂಡಿದ್ವಿ ಅಲ್ವಾ. ಆದ್ರೆ ನಮ್ಗೆ ನಿನ್ನೆ ದಿನ ನಮ್ಗೆ ಗೊತ್ತಾಯ್ತು, ನಮಗೂ ಭಗವಂತನಿಗೆ ಇರುವಂತಹ ಸಂಬಂಧ ಒಡೆಯ ಮತ್ತೆ ಸೇವಕನ ಸಂಬಂಧ ಅಂತ ಗೊತ್ತಾಯ್ತು ಅಲ್ವಾ. ನಾವು ಅವರ ಶಾಶ್ವತ ಸೇವಕರು. ನಾವು ಭಗವಂತನ ಸೇವೆಯನ್ನ ಮಾಡೋದ್ರಲ್ಲೇ ನಾವು ಸಂತೋಷವನ್ನ ನಾವು ಪಡಿಬೇಕಾಗತ್ತೆ. ಸೊ ವೈಯಕ್ತಿಕ ಆತ್ಮವು ಪರಮ ಪ್ರಭುವಿನ ವಿಭಿನ್ನಾಂಶ. ಅದರ ಸ್ಥಾನವೆಂದರೆ ಭಗವಂತನಿಗೆ ಅಲೌಕಿಕ ಸೇವೆಯನ್ನ ಮಾಡುವುದು. ನೋಡಿ, ಇದೊಂದೇ ನಮ್ಮ ಕೆಲ್ಸ, ಬೇರೆ ಏನು ಕೆಲ್ಸ ಅಲ್ಲ. ನಾವೆಲ್ಲ ಇರ್ಲಿ, ಭಗವಂತನ ಸೇವೆಯನ್ನ ಮಾಡೋದೊಂದೇ ನಮ್ಮ ಕೆಲ್ಸ. ಸೊ ಅದಕ್ಕೆ ನೋಡಿ, ಭಗವಂತನ ಆ ಭಕ್ತರಿಗೆ, ಶುದ್ಧ ಭಕ್ತರಿಗೆ, ಅವ್ರಿಗೆ ನಾನು ಸ್ವರ್ಗದಲ್ಲೇ ಇರ್ಬೇಕು ಅಥವಾ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಕು, ನರಕಕ್ಕೆ ಹೋಗ್ಬೇಕು, ಆ ತರದ್ ಏನು ಅವ್ರಿಗೆ ಡಿಫ್ರೆನ್ಸಿಯೇಷನ್ ಇಲ್ಲ. ಅವ್ರು ಕೇಳೋದು ಒಂದೇನೆ,
ಭಗವಂತ ನಾನು ಎಲ್ಲೇ ಇದ್ರೂ ನಿನ್ನ ಸೇವಾ ಭಾಗ್ಯವನ್ನ ಕೊಡು ಅಂತಾನೆ ಈ ಹರೇ ಕೃಷ್ಣ ಮಹಾಮಂತ್ರದಲ್ಲೂ ಸಹ ನಾವು ಕೇಳ್ಕೊಳೋದು. ಸೊ ಇವಾಗ ಇಷ್ಟೆಲ್ಲ ಅಷ್ಟಾಂಗ ಯೋಗದ ಬಗ್ಗೆ ತಿಳ್ಕೊಂಡ್ಮೇಲೆ ನೀವು ಈ ಯೋಗ ವ್ಯವಸ್ಥೆಯನ್ನ ಪ್ರಯತ್ನಿಸ್ತೀರಾ? ಸೊ ಯಾರಾದ್ರೂ ಇದನ್ನ ಟ್ರೈ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಹರೇ ಕೃಷ್ಣ. ಯಾರಾದ್ರೂ ಟ್ರೈ ಮಾಡ್ತೀರಾ ಈ ಅಷ್ಟಾಂಗ ಯೋಗವನ್ನ? ಇವಾಗ ನಮ್ಗೆ ತಿಳಿಸಿದ್ರಲ್ಲ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇದನ್ನ ಯಾರಾದ್ರೂ ಟ್ರೈ ಮಾಡ್ತೀರಾ? ಹರೇ ಕೃಷ್ಣ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೌದು. ಹಾ ಮಾತಾಜಿ, ಹೇಳಿ ಮಾತಾಜಿ. ಇಲ್ಲ ಇದನ್ನ ಟ್ರೈ ಮಾತಾಜಿ. ಮಾಡಿ. ಆಗದಿಲ್ವಾ ಮಾತಾಜಿ? ಟ್ರೈ ಮಾಡೋಣ ಇಲ್ಲ. ಮಾತಾಜಿ, ಟ್ರೈ ಮಾಡ್ತೀನಿ. ಓಕೆ, ಟ್ರೈ ಮಾಡ್ತೀರಾ ಆಗ್ತದೆ. ಪ್ರಭುಜಿ? ಆಗ್ತದಾ? ಓಕೆ, ನೋಡೋಣಂತೆ. ಈಗ ಇವಾಗ ಆಗ್ತದೆ ಮಾತಾಜಿ. ಈ ಒಂದು ಜ್ಞಾನವನ್ನ ಯಾರು ಕೇಳಿಸ್ಕೊತಾ ಇದ್ದಾರೆ? ಇವಾಗ ಕೃಷ್ಣ ಯಾರಿಗೆ ಹೇಳ್ತಾ ಇದ್ದಾರೆ? ಅರ್ಜುನನಿಗೆ ಹೇಳ್ತಾ ಇದ್ದಾರೆ ಅಲ್ವಾ? ಇವಾಗ ಅರ್ಜುನ ಏನ್ ಹೇಳ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ನೋಡಿ, ಅರ್ಜುನ, ನಮಗ್ ಗೊತ್ತು ಅರ್ಜುನನಿಗೆ ಎಷ್ಟು ಏಕಾಗ್ರತೆ ಅಂತ ಅಲ್ವಾ? ಚಿಕ್ಕ ವಯಸ್ಸಲ್ಲೇನೆ ಗುರುಗಳು ಅವರು ಬಿಲ್ವಿದ್ಯೆನ ಹೇಳ್ಕೊಟ್ಟಾಗ ಅವರು ಆ ಒಂದು ಕೃತಕ ಪಕ್ಷಿಯ ಕಣ್ಣಿಗೆ ಅವರು ಹೊಡಿಲಿಕ್ಕೆ ಸಾಧ್ಯ ಆಯ್ತು ಅಲ್ವಾ? ಯಾರಿಗೂ ಹೊಡಿಲಿಕ್ಕೆ ಆಗೋದಿಲ್ಲ, ಅರ್ಜುನನಿಗೆ ಹೊಡಿಲಿಕ್ಕೆ ಆಯ್ತು. ಮತ್ತೆ ದ್ರೌಪದಿಯನ್ನ ಅವ್ರು ಹೇಗ್ ಮದ್ವೆ ಮಾಡ್ಕೊಂಡ್ರು ಅಂತ ನಮ್ಗೆ ಗೊತ್ತು ಅಲ್ವಾ? ಆ ಒಂದು ಮೀನಿನ ಕಣ್ಣಿಗೆ ಅವರು ಗುರಿ ಇಡ್ಬೇಕಾಗಿತ್ತು. ಅದು ಹೋಗಿ ನೇರವಾಗಿ ನೋಡಿ ಅಲ್ಲ, ಆ ಮೀನಿನ ಪ್ರತಿಬಿಂಬವನ್ನ ನೋಡ್ಬಿಟ್ಟು ಅವರು ಗುರಿ ಇಡ್ಬೇಕಾಗಿತ್ತು. ಮತ್ತೆ ಆ ಮೀನ್ ಬೇರೆ ತಿರುಗ್ತಾ ಇರುತ್ತೆ ಅಲ್ವಾ? ಚಕ್ರದಲ್ಲಿ ಅದು ತಿರುಗ್ತಾ ಇರುತ್ತೆ. ಇಂತಹದಕ್ಕೆ ಅವರು ಗುರಿ ಇಡ್ಲಿಕ್ಕೆ ಸಾಧ್ಯ ಆಯ್ತು ಅಂದ್ರೆ ಅವ್ರಿಗೆ ಎಷ್ಟು ಏಕಾಗ್ರತೆ ಇರ್ಬೇಕು ಅಲ್ವಾ? ಮತ್ತೆ ಅವರು ಕಾಡಲ್ಲಿ ವಾಸ ಮಾಡಿದ್ದಾರೆ. ಅವ್ರು 1 ದಿವಸ ಅಲ್ಲ, 2 ದಿವಸ ಅಲ್ಲ, ಅವರು 12 ವರ್ಷಗಳ ಕಾಲ ಅವರು ಕಾಡಲ್ಲಿ ವಾಸ ಮಾಡಿದ್ದಾರೆ. 1 ವರ್ಷ ಅಜ್ಞಾತವಾಸ ಮಾಡಿದ್ದಾರೆ. ಅವರಿಗೆ ಕಾಡಿನ ಎಕ್ಸ್ಪೀರಿಯನ್ಸ್ ಎಲ್ಲ ಇದೆ ಅವ್ರಿಗೆ. ಮತ್ತೆ ಅವರು ಎಷ್ಟು ಶಕ್ತಿಶಾಲಿ ಅಂತಂದ್ರೆ, ಶಿವನ ಜೊತೆ ಅವರು ಹೋರಾಟವನ್ನ ಮಾಡಿ ಅವರು ಶಿವನನ್ನ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನ ಪಡೆದಿದ್ದಾರೆ. ಮತ್ತೆ ನರನಾರಾಯಣನಾಗಿದ್ದಾರೆ. ಅಂದ್ರೆ ಆ ನರನಾರಾಯಣ ಅವತಾರದಲ್ಲಿ ನರ ಯಾರು ಅಂತಂದ್ರೆ ಅರ್ಜುನನೇ ಅಲ್ವಾ? ಆ ನಾರಾಯಣ ಭಗವಂತ, ಅವರ ಜೊತೆ ಇದ್ದವರು ನರ, ಅವರು ಅರ್ಜುನ ಅಲ್ವಾ? ಇಷ್ಟೆಲ್ಲ ಒಂದು ಗುಣಲಕ್ಷಣಗಳನ್ನ ಅವರು ಹೊಂದಿದ್ದಾರೆ, ಕ್ವಾಲಿಫಿಕೇಶನ್ಸ್ ಅನ್ನ ಹೊಂದಿದ್ದಾರೆ. ನೋಡಿ, ಅಂತಹ ಅರ್ಜುನ ಈ ಅಷ್ಟಾಂಗ ಯೋಗದ ವಿವರಣೆಯನ್ನ ಕೇಳಿಸ್ಕೊಂಡ್ಮೇಲೆ ಏನನ್ನ ಹೇಳ್ತಾ ಇದಾರೆ ಕೃಷ್ಣನಿಗೆ ಅಂತಂದ್ರೆ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಇದರ ಅರ್ಥ ಏನು ಅಂತಂದ್ರೆ, ಅರ್ಜುನ ಹೇಳ್ತಾ ಇದ್ದಾನೆ, ಕೃಷ್ಣನೇ, ಮನಸ್ಸು ಚಂಚಲವಾದದ್ದು, ಪ್ರಕ್ಷುಬ್ಧವಾದದ್ದು, ಹಠಮಾರಿ ಮತ್ತು ಬಲವಾದದ್ದು. ಅದನ್ನು ನಿಗ್ರಹಿಸುವುದು ಗಾಳಿಯನ್ನು ನಿಗ್ರಹಿಸುವುದಕ್ಕಿಂತ ಕಷ್ಟ ಎಂದು ನನಗೆ ತೋರುತ್ತದೆ. ನೋಡಿ, ಅಂತಹ ಅರ್ಜುನ, ಎಷ್ಟು ಏಕಾಗ್ರತೆ ಇದೆ ಅವನಿಗೆ. ಅಂತಹ ಅರ್ಜುನ ಹೇಳ್ತಾ ಇದ್ದಾನೆ, ನನ್ನ ಕೈಲಾಗೋದಿಲ್ಲ ಕೃಷ್ಣ, ಈ ಮನಸ್ಸು ಅನ್ನೋದು ತುಂಬಾ ಚಂಚಲ, ಅದು ಪ್ರಕ್ಷುಬ್ಧ, ಅದು ಹಠಮಾರಿ, ತುಂಬಾ ಬಲಶಾಲಿ. ಅದನ್ನ ನನಗೆ ನಿಗ್ರಹಿಸ್ಲಿಕ್ಕೆ ಆಗೋದಿಲ್ಲ. ನಾನ್ ಬೇಕಾದ್ರೆ ಸುಂಟ್ರ ಗಾಳಿಯನ್ನ ನಾನು ನಿಗ್ರಹಿಸ್ತೀನಿ, ಆದ್ರೆ ನನಗೆ ಈ ಮನಸ್ಸನ್ನ ನಿಗ್ರಹಿಸೋದು ತುಂಬಾ ಕಷ್ಟ ಅಂತ ನನಗೆ ಅನಿಸ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಜುನನಂತವನೇ ಹೇಳ್ತಾ ಇದಾರೆ. ಅವ್ರಿಗೆ ಕಾಡಲ್ಲಿ ವಾಸ ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ನೋಡಿ, ಅಲ್ಲಿ ಯಮ ನಿಯಮ ಅಂತಂದ್ರೆ ಫಸ್ಟ್ ನಾವು ಏಕಾಂಗಿಯಾಗಿ ಕಾಡಿಗೆ ಹೋಗ್ಬೇಕು. ಇಲ್ಲಿ ಅರ್ಜುನ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 12 ವರ್ಷ ಕಾಡಲ್ಲಿ ವಾಸ ಮಾಡಿದ್ದಾರೆ ಅಲ್ವಾ? ಅಂತವ್ರು ಇಲ್ಲಿ ಹೇಳ್ತಾ ಇದಾರೆ, ನನಗೆ ಇಂಥದ್ ಸಾಧ್ಯ ಇಲ್ಲ, ಮನಸ್ಸನ್ನ ನಿಗ್ರಹಿಸುವಂಥದ್ದು ನನಗೆ ಸಾಧ್ಯ ಇಲ್ಲ ಕೃಷ್ಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಅರ್ಜುನನ ಈ ಒಂದು ಉತ್ತರಕ್ಕೆ ಕೃಷ್ಣ ಏನನ್ನ ಹೇಳ್ತಾ ಇದ್ದಾರೆ? ಶ್ರೀಕೃಷ್ಣನು ಹೀಗೆ ಹೇಳಿದನು, ಮಹಾಬಾಹು, ಕುಂತಿಯ ಮಗನೂ ಆದ ಅರ್ಜುನನೇ, ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ಬಹು ಕಷ್ಟ. ಆದರೂ ಯೋಗ್ಯವಾದ ವೈರಾಗ್ಯದಿಂದ ಮತ್ತು ಅಭ್ಯಾಸದಿಂದ ಅದನ್ನು ನಿಗ್ರಹಿಸಬಹುದು ಅಂತ ಹೇಳ್ತಾರೆ. ಅಂದ್ರೆ ಮನಸ್ಸನ್ನ ನಿಗ್ರಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇಲ್ಲ, ಸಾಧ್ಯ ಇದೆ. ಯಾವಾಗ ಸಾಧ್ಯ ಇದೆ? 2 ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಒಂದು ವೈರಾಗ್ಯ, ಮತ್ತೆ ಇನ್ನೊಂದು ಅಭ್ಯಾಸ. ಸೊ ಇವಾಗ ಅದಕ್ಕೆ ನಮ್ಗೆ ಪ್ರಭುಪಾದರು ಹೇಗೆ ಅರ್ಥ ಮಾಡಿಸ್ತಾರೆ ಅಂದ್ರೆ, ಇವಾಗ ನಮ್ಗೆ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಹೇಳ್ಕೋಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ 16 ಪದಗಳನ್ನ ನಾವು ಹೇಳ್ತಾ ಅದನ್ನ ನಾವು ಕಿವಿಯಲ್ಲಿ ಕೇಳಿಸ್ಕೋಬೇಕು ನಾವು. ಅದು ನಮ್ಗೆ ಅನ್ಸುತ್ತೆ ಇದೇನದು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಳೋದು ಅಷ್ಟು ಈಸಿ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ನೀವು ಅದನ್ನ ಪ್ರಯತ್ನ ಪಟ್ಟಾಗ ಗೊತ್ತಾಗುತ್ತೆ. ನಮ್ಮ ಮನಸ್ಸು ಎಲ್ಲ ಕಡೆ ಹೋಗಿ ಬರ್ತಾ ಇರುತ್ತೆ, ಅದು ಪ್ಲಾನ್ ಮಾಡ್ತಾ ಇರುತ್ತೆ. ಇವತ್ತಿನ ದಿವಸ ನಾನು ಏನ್ ಮಾಡ್ಬೇಕು, ಮುಂದೆ ಏನ್ ಮಾಡ್ಬೇಕು, ಅಥವಾ ಹಿಂದಿನ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ. ಅಯ್ಯೋ ನಿನ್ನೆ ಹಿಂಗಾಗೋಯ್ತಲ್ಲ, ಈ ತರ ನಾನ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು ಅದು ಪ್ಲಾನ್ ಮಾಡ್ತಾ ಇರುತ್ತೆ. ಇಲ್ಲ ಅಂತಂದ್ರೆ ಹಿಂದಿನದ ಕುರಿತಾಗಿ ಅದು ಏನು ಲೆಮೆಂಟ್ ಅಂದ್ರೆ ಬೇಜಾರ್ ಮಾಡ್ಕೋತಾ ಇರುತ್ತೆ. ಇಷ್ಟನ್ನೇ ಅದು ಮಾಡ್ಲಿಕ್ಕೆ ಸಾಧ್ಯ ಆಗೋದು ಮನಸ್ಸು. ಆದ್ರೆ ಕೃಷ್ಣ ಏನ್ ಹೇಳ್ತಾ ಇದಾರೆ, ನೀನು ಅಭ್ಯಾಸ ಮಾಡು ಅಂದ್ರೆ ಮನಸ್ಸು ಇವಾಗ ಅದರ ಗುಣನೇ ಅದು ಚಂಚಲ, ಅದು ಅಥವಾ ಒಂದು ಚಿಕ್ಕ ಮಗು ತರ ಅಲ್ವಾ? ಚಿಕ್ಕ ಮಗುಗೆ ಒಂದ್ ಕಡೆ ಕುತ್ಕೋಪ ಅಂದ್ರೆ ಅದು ಕುತ್ಕೊಳ್ಳೋದಿಲ್ಲ ಅಲ್ವಾ? ಒಂದು ಕ್ಷಣ ಅದು ಒಂದ್ ಕಡೆ ಕುತ್ಕೊಳ್ಲಿಕ್ಕೆ ಆಗೋದ್ರೆ ಎಲ್ಲ ಕಡೆ ಓಡಾಡ್ತಿರುತ್ತೆ. ಅದೇ ತರನೇ ಮನಸ್ಸು. ಸೊ ಆ ಮನಸ್ಸನ್ನ ನಾವ್ ಇವಾಗ ಏನ್ ಮಾಡ್ಬೇಕು? ಅದರ ಗುಣ ಅದೇನೇನೆ ನಾವು
ಯಾವ ತರ ಅಭ್ಯಾಸ ಮಾಡ್ಬೇಕಂದ್ರೆ ಅದನ್ನ ಮತ್ತೆ ಮತ್ತೆ ಎಳೆದು ಕರ್ಕೊಂಬಂದು ಕೇಳಿಸ್ಕೊ ನೀನು ಹರೇ ಕೃಷ್ಣ ಮಹಾಮಂತ್ರ ಅಂತ ಹೇಳ್ಬಿಟ್ಟು ನಾವು ಆ ಪ್ರಯತ್ನವನ್ನ ನಾವು ಮಾಡ್ಬೇಕಾಗತ್ತೆ. ಅದನ್ನ ನಾವು ಪ್ರತಿದಿನ ನಾವು ಪ್ರಯತ್ನ ಮಾಡ್ತಾ ಇದ್ರೆ ಅವಾಗ ಏನಾಗುತ್ತೆ, ನಾವು ಯಾವುದೇ ಒಂದು ಪ್ರಯತ್ನ ಇಲ್ದಲೆ ನಮ್ಮ ಮನಸ್ಸು ಆ ಹರಿನಾಮವನ್ನ ಕೇಳಿಸ್ಕೊಳ್ಳುವಂತಹ ಒಂದು ಹಂತಕ್ಕೆ ಬರುತ್ತೆ. ಸೊ ಅದನ್ನ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ. ಸೊ ಇವಾಗ ಮನಸ್ಸನ್ನ ನಾವು ನಿಗ್ರಹಿಸ್ಬೇಕಂತಂದ್ರೆ ಅಭ್ಯಾಸದಿಂದ ಮತ್ತೆ ವೈರಾಗ್ಯದಿಂದ, ಮತ್ತೆ ನಮ್ಗೆ ಯಾವ್ದ್ರ ಬಗ್ಗೆ ನಮ್ಗೆ ಅಟ್ಯಾಚ್ಮೆಂಟ್ ಇರ್ಕೂಡ್ದು. ನಮ್ಗೆ ಇದನ್ನ ಹೇಗೆ ಅರ್ಥ ಮಾಡಿಸ್ತಾರೆ ಆಚಾರ್ಯರು ಅಂತಂದ್ರೆ, ಇವಾಗ ನಾನು ಡಾಕ್ಟರ್ ಹತ್ರ ಹೋಗ್ತೀನಿ, ನನಗೆ ಇವಾಗ ಹುಷಾರಿಲ್ಲ, ಅವಾಗ ಡಾಕ್ಟರ್ ಏನ್ ಮಾಡ್ತಾರೆ, ನೀನು ಇಂತಹ ಗುಳಿಗೆಗಳೆಲ್ಲ ತಗೊಳಮ್ಮ ಅಂತ ಹೇಳ್ತಾರೆ. ಅದ್ರ ಜೊತೆ ಇನ್ನೇನ್ ಹೇಳ್ತಾರೆ, ಇವಾಗ ನೋಡಿ ನನ್ ಕೆಮ್ಮಿದೆ, ನನಗೆ ಅದಕ್ಕೊಂದು ಮೆಡಿಸಿನ್ ಬರ್ಕೊಡ್ತಾರೆ. ಅದ್ರ ಜೊತೆ ಇನ್ನೇನ್ ಮಾಡ್ತಾರೆ, ನೀನು ಇಂತಹ ಕೋಲ್ಡ್ ಐಟಮ್ಸ್ ಎಲ್ಲ ನೀನು ತಿನ್ಕೂಡ್ದು ಅಂತ ಹೇಳ್ತಾರೆ. ಅಂದ್ರೆ ಏನನ್ನ ಮಾಡ್ಬೇಕು, ಏನನ್ನ ಮಾಡ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ಇಲ್ಲಿ ಕೃಷ್ಣನು ಸಹ ಅದೇ ತರ ಹೇಳ್ತಾ ಇದ್ದಾರೆ, ನೀನು ವೈರಾಗ್ಯ, ಈ ಭೌತಿಕ ವಸ್ತುಗಳ ಬಗ್ಗೆ ನೀನು ವೈರಾಗ್ಯವನ್ನ ನೀನು ಬೆಳೆಸ್ಕೋಬೇಕು. ನಾವು ಹಿಂದಿನ ದಿವಸ ನಾವು ಹಿಂದಿನ ಅಧ್ಯಾಯದಲ್ಲಿ ನಾವು ಅರ್ಥ ಮಾಡ್ಕೊಂಡಿದೀವಿ, ವೈರಾಗ್ಯ ಅಂತಂದ್ರೆ ಯುಕ್ತ ವೈರಾಗ್ಯ ಅಲ್ವಾ. ಇದೆಲ್ಲ ಸೃಷ್ಟಿ ಮಾಡೋದು ಭಗವಂತ, ಆ ಎಲ್ಲವನ್ನ ನಾವು ಭಗವಂತನಿಗೆ ಅರ್ಪಿಸ್ಬೇಕು, ಅದು ಯುಕ್ತ ವೈರಾಗ್ಯ. ಅದನ್ನ ನಾವು ಕಲ್ತ್ಕೋಬೇಕು ಅಲ್ವಾ. ಇಲ್ಲಪ್ಪ ಈ ಡ್ರೆಸ್ ಅನ್ನ ನೋಡಿದೀನಿ, ಇದನ್ನ ನಾನೇ ಹಾಕೋಬೇಕು, ಅನುಭವಿಸ್ಕೋಬೇಕು ಅಂದಾಗ ನಮ್ಗೇನಾಗತ್ತೆ, ಅಲ್ಲಿ ಕಾನ್ಸಂಟ್ರೇಷನ್ ಬರೋದಿಲ್ಲ ಅಲ್ವಾ. ಅದನ್ನ ನಾನು ಕೃಷ್ಣನಿಗೆ ನಾನು ಉಪಯೋಗಿಸ್ಬೇಕು ಅಂತ ಅಂದಿದ ತಕ್ಷಣ, ಕೃಷ್ಣ ಅಂತ ಬಂದ ತಕ್ಷಣ ಅದು ಆಧ್ಯಾತ್ಮಿಕವಾಗ್ಬಿಡತ್ತೆ ಅಲ್ವಾ. ನೀವು ತಿಳ್ಕೊಂತಾ ಹೋಗ್ತೀರಾ, ನಾವೇನನ್ನೇ ಕೃಷ್ಣನಿಗೆ ಮಾಡಿದ ತಕ್ಷಣ ಆಧ್ಯಾತ್ಮಿಕ ಆಗತ್ತೆ. ಅದ್ ಹೆಂಗೆ ಸಾಧ್ಯ ಅಂತ ಅನ್ಸುತ್ತೆ. ಇಲ್ಲಿರೋದೆಲ್ಲ ಭೌತಿಕವಾದದ್ದು, ಅದ್ ಹೇಗೆ ಆಧ್ಯಾತ್ಮಿಕ ಆಗ್ಬಿಡತ್ತೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಅದಕ್ಕೆ ನಾವು ಸಿಂಪಲ್ ಎಕ್ಸಾಂಪಲ್ ತಿಳ್ಕೊಬೇಕಂದ್ರೆ, ಇವಾಗ ನಾವು ದೇವಸ್ಥಾನಕ್ಕೆ ಹೋದ್ರೆ ನಮ್ಗೆ ತೀರ್ಥ ಕೊಡ್ತಾರೆ ಅಲ್ವಾ. ಆ ತೀರ್ಥ ಏನದು, ನೀರೇ ಅಲ್ವಾ. ಆದ್ರೆ ಅದು ಭಗವಂತನಿಗೆ ಅರ್ಪಿಸಿರುವಂತಹ ನೀರು. ಏನಾಗೋಯ್ತು ಈಗ, ಭಗವಂತನಿಗೆ ಅರ್ಪಿಸಿದ ತಕ್ಷಣ ಅದು ತೀರ್ಥ ಆಗೋಯ್ತು. ನಾವ್ ಅದನ್ನ ಎಷ್ಟು ಭಕ್ತಿ ಭಾವದಿಂದ ನಾವು ತಗೋತೀವಿ ಅಲ್ವಾ. ಭಗವಂತನಿಗೆ ಆರತಿ ಮಾಡ್ತಾರೆ, ಅದೇನದು, ಅದೊಂದು ಅಗ್ನಿ ಅಷ್ಟೇ ಅಲ್ವಾ. ಆದ್ರೆ ಭಗವಂತನಿಗೆ ಅರ್ಪಿಸಿದ ತಕ್ಷಣ ಅದೇನಾಯ್ತು, ಅದಿವಾಗ ಆಧ್ಯಾತ್ಮಿಕವಾಗೋಯ್ತು, ಅದು ಮಂಗಳಾರತಿ ಆಗೋಯ್ತು ಅಲ್ವಾ. ಭಗವಂತನಿಗೆ ಹೇಳುವಂತಹ ಪದಗಳೆಲ್ಲನೂ ಸಹ ಭಜನ್ ಆಗೋಯ್ತು, ಮಂತ್ರಗಳಾಗೋಯ್ತು ಅಲ್ವಾ. ನೋಡಿ ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ, ಕೃಷ್ಣನಿಗೆ ನಾವ್ ಏನನ್ನಾದ್ರೂ ಉಪಯೋಗಿಸಿದ ತಕ್ಷಣನೇ ಅದು ಆಧ್ಯಾತ್ಮಿಕವಾಗ್ಬಿಡತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಈ ವೈರಾಗ್ಯ ಮತ್ತೆ ಅಭ್ಯಾಸದಿಂದ ನಾವು ನಮ್ಮ ಮನಸ್ಸನ್ನ ನಿಗ್ರಹಿಸ್ಬೋದು. ಇವಾಗ ನಾವು ಸಾಧನಾ ಭಕ್ತಿ ಅಂತಂದ್ರೆ ಏನರ್ಥ, ಈ ಮನಸ್ಸನ್ನ ನಿಗ್ರಹಿಸೋದೇ ಸಾಧನಾ ಭಕ್ತಿ. ಸೊ ನಮ್ಗೆ ಇವಾಗ ಏನ್ ಹೇಳಿದ್ದಾರೆ, ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಕೇಳಿಸ್ಕೋಬೇಕು. ಮನಸ್ಸು ಅರ್ಧ ಅಲ್ಲಿ ಇಲ್ಲಿ ಹೋಗ್ತಾ ಇರುತ್ತೆ, ನಾವ್ ಎಳೆದು ಕೇಳಿಸ್ಕೋ, ಇದೊಂದ್ಸತಿ ಕೇಳಿಸ್ಕೋ ಪುಟ್ಟ. ನಾವ್ ಮಗುಗ್ ಏನ್ ಹೇಳ್ತೀವಿ, ಇವಾಗ ಮಗುಗ್ ಊಟ ಮಾಡಿಸ್ಬೇಕಾದ್ರೆ ಅದ್ ಹಠ ಮಾಡುತ್ತೆ, ಪುಟ್ಟ ಇದೊಂದ್ ತಿನ್ನು, ಇದೊಂದ್ ತುತ್ತು ತಿನ್ನು ಅಂತ ಹೇಳ್ಬಿಟ್ಟು ನಾವು ಮಗುಗೆ ನಾವು ರಮಿಸ್ತೀವಿ. ಅದೇ ತರ ಮನಸ್ಸಿಗೆ ನಾವು ರಮಿಸ್ಬೇಕು, ಅದನ್ನು ಸಹ ಒಂದು ಮಗು ತರನೇ. ಸೊ ಇದೊಂದ್ಸತಿ ಕೇಳಿಸ್ಕೋ, ಇದೊಂದು ಹರಿನಾಮ ಕೇಳಿಸ್ಕೋ ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ನಾವು ಅಭ್ಯಾಸ ಮಾಡಿಸ್ಬೇಕು. ಮಾಡಿಸಿದ ತಕ್ಷಣ ಏನಾಗುತ್ತೆ, ನಾವು ಮುಂದೆ ಒಂದು ದಿನ ಸೊ ನಮ್ಗಲ್ಲಿ ಪರಿಪೂರ್ಣತೆ ಅನ್ನೋದು ಬರುತ್ತೆ. ಅದು ತಾನೇ ಯಾವುದೇ ಒಂದು ನಮ್ಮ ಪ್ರಯತ್ನ ಇಲ್ದಲೆ ಅದು ತಾನೇ ಅದು ಹರಿನಾಮವನ್ನ ಕೇಳಿಸ್ಕೊಳ್ಳುವಂತಹ ಹಂತಕ್ಕೆ ಬರುತ್ತೆ. ನೋಡಿ ಇಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಯಾಕೆ ಇಷ್ಟೊಂದು ಒತ್ತಿ ಹೇಳ್ತಾ ಇದಾರೆ ಅಂದ್ರೆ, ನಾವೇನಾದ್ರೂ ಮನಸ್ಸಿಗೆ ಕಡಿವಾಣ ಹಾಕ್ಲಿಲ್ಲ ಅಂತಂದ್ರೆ ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ನಮ್ಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇಲ್ಲ. ಅದಕ್ಕೇನೆ ಇಷ್ಟು ಒತ್ತಿ ಹೇಳ್ತಾ ಇದಾರೆ. ಆ ಮನಸ್ಸನ್ನ ನಾವು ನಾವು ಮೆಚೂರ್, ಅದನ್ನ ನಾವು ಏನ್ ಹೇಳ್ತಾರೆ, ಅದಕ್ಕೆ ನಿಯಂತ್ರಿಸುವಂತಹ ಒಂದು ಅಭ್ಯಾಸವನ್ನ ನಾವು ಮಾಡ್ಲೇಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಾವು ಈ ಪ್ರಾಣಿ ಪಕ್ಷಿಗಳ ತರ ನಾವು ದೇಹವನ್ನ ನಾವು ಬಿಟ್ಬಿಡ್ತೀವಿ, ಈ ಮನುಷ್ಯ ಜನ್ಮವನ್ನ ನಾವು ವೃಥಾ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಇಷ್ಟೆಲ್ಲ ಕೇಳಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ, ಮನಸ್ಸು ಸ್ನೇಹಿತನ ಅಥವಾ ಅದು ಶತ್ರುನ ಅಂತ ಹೇಳ್ಬಿಟ್ಟು ನಿಮ್ಗೆ ಏನ್ ಎರಡು ಕೂಡ. ಸ್ನೇಹಿತ ಕೂಡ ಹೇಗೆ? ಹೌದು ಮಾತಾಜಿ, ಶತ್ರು ಕೂಡ ಹೌದು. ನಾವು ಯಾವ ತರ ಅದನ್ನ ನಿಯಂತ್ರಿಸ್ತೀವಿ ಅದು ನಮ್ಗೆ ಆ ತರ ನಮ್ಮನ್ನ ಇವಾಗ ನಿಮ್ಗೆ ಹೇಳಿ, ನಿಮ್ಗೆ ನಿಮ್ಮ ಮನಸ್ಸು ಸ್ನೇಹಿತನ ಶತ್ರುನ? ನನ್ಗೆ ಶತ್ರು. ಸ್ನೇಹಿತ ಒಂದೊಂದ್ ಟೈಮ್ ಅಲ್ಲಿ ಸ್ನೇಹಿತ. ನಿಮ್ಗೆ ಸ್ನೇಹಿತನ? ಇವಾಗ ನಿಮ್ಗೆ ಸ್ನೇಹಿತ ಆಗಿದ್ರೆ ನೀವು ಹರಿನಾಮವನ್ನ ನೀವು ಪ್ರತಿಯೊಂದು ಪದವನ್ನ ನೀವು ಕೇಳಿಸ್ಕೋಬೇಕು. ಇಲ್ಲಾಂದ್ರೆ ನಿಮ್ಗೆ ಜೀವನದಲ್ಲಿ ನಿಮ್ಗೆ ಯಶಸ್ಸು ಸಿಗ್ಬೇಕು ಅವನು ಸ್ನೇಹಿತ ಆಗಿದ್ರೆ ಅಲ್ವಾ. ಸೊ ಶತ್ರು ಆದ್ರೆ ಅವನು ನಮ್ಮ ಉದ್ಧಾರಕ್ಕೆ ಅವನು ಯಾವತ್ತೂ ಸಹ ಸಹಕಾರ ಕೊಡೋದಿಲ್ಲ ಅಲ್ವಾ. ಇವಾಗ ಮನಸ್ಸು ನಮ್ಮ ಸ್ನೇಹಿತನ ಶತ್ರುನ ಅಲ್ವಾ. ನಾವು ಮನಸ್ಸನ್ನ ನಾವು ಹತೋಟಿಯಲ್ಲಿ ಇಟ್ಕೊಂಡ್ರೆ ಏನಾಗತ್ತೆ, ನಮ್ಗೆ ಅವನು ಸ್ನೇಹಿತ ಆಗ್ತಾನೆ. ನಾವು ನಮ್ಮ ಮನಸ್ಸನ್ನ ಹತೋಟಿಗೆ ಇಟ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ, ಅದೇ ಮನಸ್ಸು ಶತ್ರು ಆಗ್ತಾನೆ. ನೀವು ಮನಸ್ಸೆಲ್ಲಿದೆ ನಮ್ಮಲ್ಲಿ ಮನಸ್ಸೆಲ್ಲಿದೆ? ಸೂಕ್ಷ್ಮ ಸೂಕ್ಷ್ಮ ಶರೀರ ಅಲ್ವಾ. ನಮ್ಮ ಆತ್ಮದ ಸುತ್ತಲೂ ಒದಿಕೆ ಇರೋದೇ ಮನಸ್ಸು, ಬುದ್ಧಿ, ಅಹಂಕಾರ ಅಲ್ವಾ. ಇವಾಗ ಅವನು ಶತ್ರು ಬಗಲ್ ಮೇ ಹೈ ಅಂತಂದ್ರೆ ನಾವ್ ಅವಾಗ ಉದ್ಧಾರ ಆಗ್ಲಿಕ್ಕೆ ಸಾಧ್ಯನಾ?
ಇಲ್ಲ ಮಾತಾಡಿ. ಮಾತಾಡಿ. ಇಲ್ಲ ಇಲ್ಲ ಅಲ್ವಾ? ಅದಕ್ಕೋಸ್ಕರ ನಾವು ಅವನ್ನ ಇವಾಗ ನಾವು ಶತ್ರು ಜೊತೆ ಬದುಕಿದ್ರೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಈ ಮನಸ್ಸನ್ನ ನಾವು ಸ್ನೇಹಿತನನ್ನಾಗಿ ಮಾಡ್ಕೊಳ್ಳೇಬೇಕು ಅಲ್ವಾ? ಸೊ ಅದಕ್ಕೆ ಹೌದು, ಕೃಷ್ಣ ಏನೋ ಹೇಳಿದ್ರು, ನೀವು ಅದನ್ನ ಅಭ್ಯಾಸ ಮಾಡಿ ನಿಗ್ರಹಿಸಿ ಅಂತ ಹೇಳ್ಬಿಟ್ಟು. ಸೊ ಏನಾದ್ರೂ ಒಂದು ಉಪಾಯ ಇದ್ಯಾ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಶ್ನೆ ಬರುತ್ತೆ ಅಲ್ವಾ? ಸೊ ಅದಕ್ಕೆ ನಮ್ಗೆ ಮುಂದೆ ಆಚಾರ್ಯರು ತಿಳಿಸಿಕೊಡ್ತಾರೆ. ಸರಿ, ಕೃಷ್ಣ ಏನನ್ನ ಹೇಳ್ತಾ ಇದಾರೆ, ನಮ್ಗೆ ಮನಸ್ಸು ಇವಾಗ ಶತ್ರುನ ಅಥವಾ ಮಿತ್ರನ ಅನ್ನೋದಕ್ಕೆ ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಯಾರು ಮನಸ್ಸನ್ನ ಗೆದ್ದಿದ್ದಾನೋ ಅವನಿಗೆ ಮನಸ್ಸು ಬಂಧುವಾಗುತ್ತದೆ, ಆದರೆ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗುತ್ತದೆ. ನೋಡಿ, ನಮ್ಗೇನಾದ್ರೂ ಯಾವ್ದ್ರಲ್ಲಾದ್ರೂ ನಮ್ಗೆ ಯಶಸ್ಸು ಸಿಗ್ಲಿಲ್ಲ ಅಂದ್ರೆ ನಾವು ಬೇರೆಯವ್ರಿಗೆ ಬೆಟ್ ಮಾಡಿ ತೋರಿಸ್ತೀವಿ ಅಲ್ವಾ, ಇವರಿಂದನೇ ಹಿಂಗಾಗಿದ್ದು ಅಂತ ಅಲ್ವಾ? ಬೇರೆಯವ್ರನ್ನ ನಾವು ಹೇಳ್ತೀವಿ, ಹೊರಗಡೆಯಿಂದ ನೋಡ್ತಾ ಇದೀವಿ, ಆದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ನಮ್ ಒಳಗಡೆನೆ ನಾವು ಶತ್ರುನ್ ಇಟ್ಕೊಂಡು ಬದುಕ್ತಾ ಇದೀವಿ ಅಂತ ಅಲ್ಲ. ನಾವು ಮನಸ್ಸನ್ನ ನಿಗ್ರಹಿಸ್ಲಿಲ್ಲ ಅಂದ್ರೆ ನೋಡಿ, ಇವಾಗ ನಾನು ಇಲ್ಲಿ ಭಗವದ್ಗೀತೆ ಹೇಳ್ತಾ ಇದೀನಿ, ನಿಮ್ಗೆ ಏನಾದ್ರು ಅಲ್ಲಿ ಅಡಿಗೆ ಮನೇಲಿ ಯಾವ್ದಾದ್ರು ಒಂದು ವಾಸನೆ ಬಂದಿದ ತಕ್ಷಣ ಒಂದ್ ನಿಮಿಷ ಹೋಗ್ಬಿಟ್ಟು ಒಂದು ಬೋಂಡ ತಿನ್ಕೊಂಡ್ ಬಂದ್ಬಿಡೋಣ ಅಂತ ಹೋದ್ರೆ ಏನಾಗುತ್ತೆ? ಇಲ್ಲಿ ಕಂಟಿನ್ಯೂಟಿನೇ ಸಿಗೋದಿಲ್ಲ, ನಿಮ್ಗೆ ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂತಾನೆ ಗೊತ್ತಾಗೋದಿಲ್ಲ ಅಲ್ವಾ? ಸೊ ಅದಕ್ಕೋಸ್ಕರನೇ ನಮ್ಗೆ ಅಂತಹ ಶತ್ರುವನ್ನ ನಾವು ನಮ್ ಜೊತೆನೆ ಇಟ್ಕೊಂಡ್ರೆ ನಮ್ಗೆ ಯಶಸ್ಸು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ, ಸೊ ಯಾರು ಮನಸ್ಸನ್ನ ಗೆಲ್ಲಿಲ್ವೋ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರು ಆಗುತ್ತೆ. ನಾವು ಬೇರೆ ಎಲ್ಲೂ ಹುಡ್ಕೋದ್ ಬೇಕಾಗೇ ಇಲ್ಲ ಶತ್ರು ಯಾರು ನಮ್ದು ಅಂತ. ನಮ್ಮ ಜೊತೆನೆ, ನಾವು ಅವ್ರ ಜೊತೆನೆ ಬದುಕ್ತಾ ಇದೀವಿ. ಶತ್ರುವಿನ ಪಕ್ಕದಲ್ಲಿ ಇಟ್ಕೊಂಡು ನಾವು ನಮ್ಮ ಒಳಗಡೆನೆ ಇಟ್ಕೊಂಡು ನಾವು ಬದುಕ್ತಾ ಇದ್ದಂಗ ಆಗುತ್ತೆ. ಅವನು ದೊಡ್ಡ ಶತ್ರು ಮನಸ್ಸು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ, ಮುಂದೆ ನಮ್ಗೆ ಇದ್ರ ಬಗ್ಗೆನೆ ನಮ್ಗೆ ಆಚಾರ್ಯರು ನಮ್ಗೆ ಅರ್ಥ ಮಾಡಿಸ್ತಾರೆ. ಈಗ ಮತ್ತೆ ಇನ್ನೊಂದು ಅರ್ಜುನನಿಗೆ ಒಂದು ಡೌಟ್ ಬಂದ್ಬಿಡುತ್ತೆ, ಇದೇನಿದು ಕೃಷ್ಣ, ನೀನ್ ಈ ತರ ಹೇಳ್ತಾ ಇದೀಯಾ ಮನಸ್ಸನ್ನ ನಿಗ್ರಹಿಸು ಅಂತ ಹೇಳ್ಬಿಟ್ಟು, ಅಕಸ್ಮಾತ್ ನನ್ಗೆ ಪರಿಪೂರ್ಣತೆ ಸಾಧಿಸ್ಲಿಲ್ಲ ಅಂತಂದ್ರೆ ನಾನು ಈ ಕಡೆ ಭೌತಿಕವಾಗಿ ಏನನ್ನು ನಾನು ಎಂಜಾಯ್ ಮಾಡ್ದಂಗ ಆಗೋದಿಲ್ಲ, ಮತ್ತೆ ಈ ಕಡೆ ಆಧ್ಯಾತ್ಮಿಕವಾಗಿ ನಾನು ಏನನ್ನು ಸಾಧಿಸ್ದಂಗ ಆಗೋದಿಲ್ಲ ಅಲ್ವಾ? ಅವಾಗ ವಿಫಲ ಯೋಗಿಗೆ ಏನು ಸಿಗುತ್ತೆ ಅಂತವನಿಗೆ ಯಾವ ಫಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಅರ್ಜುನ ಉವಾಚ ಅಯತಿ ಶ್ರದ್ಧ ಯೋಪೇತೋ ಯೋಗಾಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಖಾಂ ಗತಿಂ ಕೃಷ್ಣ ಗಚ್ಚತಿ. ಯೋಗದಲ್ಲಿ ಯಶಸ್ಸನ್ನು ಸಾಧಿಸುವಲ್ಲಿ ವಿಫಲನಾದ ವ್ಯಕ್ತಿಯ ಗಮ್ಯಸ್ಥಾನ ಯಾವುದು ಅಂತ ಬಿಟ್ಟು ಕೇಳ್ತಾ ಇದ್ದಾರೆ. ಅವರೊಂದು ಹೋಲಿಕೆಯನ್ನ ಕೊಡ್ತಾರೆ. ಇವಾಗ ಒಂದು ಮೋಡದಲ್ಲಿ ಒಂದು ಮೋಡದ ಒಂದು ಚಿಕ್ಕ ಪಾರ್ಟ್, ಅದು ಮೋಡದಿಂದ ಅದು ಬೇರ್ಪಟ್ಬಿಟ್ರೆ ಅದಕ್ಕೆ ಅದು ಗಾಳಿಯಿಂದ ಎಲ್ಲಿಗೋ ಹೊರಟೋಗ್ಬಿಡುತ್ತೆ, ಅದು ದೊಡ್ಡ ಮೋಡದ ಜೊತೆ ಸೇರ್ಲಿಕ್ಕೇನೆ ಆಗೋದಿಲ್ಲ. ಅವಾಗ ಅಂತಹ ಚಿಕ್ಕ ಮೋಡ ಅದರ ಗತಿ ಏನಾಯ್ತು, ವೇಸ್ಟ್ ಆಗೋಯ್ತು ಅಲ್ವಾ? ಸೊ ದೊಡ್ಡ ಮೋಡದ ಜೊತೆ ಸೇರಿದಿದ್ರೆ ಅದು ಮಳೆನಾದ್ರೂ ಸುರಿಸ್ಬೋದಾಗಿತ್ತು. ಸೊ ಅದಕ್ಕೋಸ್ಕರ ಆ ಹೋಲಿಕೆಯನ್ನ ಕೊಟ್ಬಿಟ್ಟು ಇಲ್ಲಿ ಅರ್ಜುನ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಕೃಷ್ಣ ಏನನ್ನ ಹೇಳ್ತಾ ಇದಾರೆ, ನಾವ್ ಇದಕ್ಕಿಂತ ಮುಂಚೆನೂ ಸಹ ನಾವು ತಿಳ್ಕೊಂಡಿದೀವಿ 2ನೇ ಅಧ್ಯಾಯದಲ್ಲಿ. ಸೊ ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಸೊ ನಾವ್ ಇವಾಗ ಏನಾದ್ರೂ ಕೃಷ್ಣನಿಗೋಸ್ಕರ ನಾವು ಭಕ್ತಿಯನ್ನ ಮಾಡಿದಾಗ ಸ್ವಲ್ಪ ಮಾಡಿದ್ರು ಸಹ ಏನಾಗುತ್ತೆ ಅಂತ ಹೇಳಿದ್ರು, ನಾವ್ 2ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿದೀವಿ, ಸ್ವಲ್ಪ ಪೂರ್ತಿ ಪ್ರಾಯತೆ ಮಹತೋ ಭಯಾತ್ ಅಲ್ವಾ? ಪ್ರಭುಪಾದ್ರು ಯಾವಾಗ್ಲೂ ಹೇಳ್ತಾ ಇದ್ರು ಅಲ್ವಾ, ಸ್ವಲ್ಪ ನೀವು ಅಂದ್ರೆ ಇದ್ರ ಕೇಳಿಸ್ಕೊಂಡ್ರು ಸಾಕು ನಿಮ್ಮನ್ನ ಅದು ಮಹಾಭಯದಿಂದ ಕಾಪಾಡುತ್ತೆ ಅಂತ. ಮಹಾಭಯ ಯಾವುದು? ಹಣ ಕಳ್ಕೊಂಡ್ಬಿಟ್ಟದ, ಅಥವಾ ನಾವು ಸಾವನ್ನ ಅಪ್ತಿವಲ್ವಾ ಅದ, ಅಥವಾ ನಮ್ಮ ಬಂಧು ಬಾಂಧವರನ್ನ ಕಳ್ಕೊಳದ ಮಹಾಭಯ? ಯಾವ್ದು ಮಹಾಭಯ? ನಮ್ಮ ಪ್ರಕಾರ ಇದೇ ಮಹಾಭಯ. ನಾವು ಕಷ್ಟಪಟ್ಟು ದುಡಿರೋ ಹಣವನ್ನ ಕಳ್ಕೊಳೋದು ಮಹಾಭಯ, ಮತ್ತೆ ನಮ್ಮ ಬಂಧು ಬಾಂಧವರನ್ನ ನನ್ನ ಸಾವು ಅದೇನೆ ನಮ್ಗೆ ಮಹಾಭಯ. ಅದ್ರ ನಿಜವಾದ ಮಹಾಭಯ ಯಾವುದು? ಆಧ್ಯಾತ್ಮಿಕವಾಗಿ ಭಗವಂತನಲ್ಲಿ ಭಕ್ತಿ ಇಲ್ಲದೆ ಇರೋದು, ಆಧ್ಯಾತ್ಮಿಕವಾಗಿ ನಾವು ಹಿಂದಕ್ಕೆ ಹೋಗೋದು. ಸೊ ಮಹಾಭಯ ಏನು ಅಂದ್ರೆ ನಾವು ಕೆಳಗಿನ ಯೋನಿಗಳಲ್ಲಿ ಹುಟ್ಟೋದು, ನಾಯಿ ಆಗೋ ಅಥವಾ ಹಂದಿ ಆಗೋ ಹುಟ್ಟೋಂಥದ್ದು, ಕ್ರಿಮಿ ಕೀಟಗಳಾಗಿ ಹುಟ್ಟೋ ಅಂಥದ್ದು, ಅದು ಮಹಾಭಯ ಅಂತ ಹೇಳ್ತಾರೆ. ನೋಡಿ, ಇವಾಗ ಆ ಕ್ರಿಮಿ ಕೀಟಗಳು ಯಾರನ್ನು ಭಗವದ್ಗೀತೆ ಓದಿರೋದು ನೀವು ನೋಡ್ಲಿಲ್ಲ, ಸ್ಕೂಲಿಗೆ ಹೋಗೋದು ನೋಡ್ತಾ ಇಲ್ಲ ಅಲ್ವಾ? ಸೊ ಮತ್ತೆ ಏನಾದ್ರೂ ಅಡಿಗೆ ಗಿಡಿಗೆ ಮಾಡ್ಕೊಂಡು ನಮ್ಗೆ ಇಷ್ಟ ಆಗಿರೋದನ್ನ ತಿಂತಾ ಇದ್ದಾವ ಕ್ರಿಮಿ ಕೀಟಗಳು? ಅದನ್ನು ಮಾಡ್ತಾ ಇಲ್ಲ ಅಲ್ವಾ? ಏನನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಕೆಳಗಿನ ಯೋನಿಯಲ್ಲಿ ಹುಟ್ಟಿದ್ರೆ ಅಲ್ವಾ? ಮನುಷ್ಯ ಜನ್ಮದಲ್ಲಾದ್ರೂ ಅಟ್ಲೀಸ್ಟ್ ಏನು ನಾವು ಇನ್ನೊಂದು ಅವಕಾಶ ಸಿಗುತ್ತೆ ನಮ್ಗೆ ಭಕ್ತಿಯನ್ನ ಮಾಡ್ಲಿಕ್ಕೆ. ಅಕಸ್ಮಾತ್ ಇಲ್ಲಿ ವಿಫಲ ಆದ್ರೂ ಸಹ ನಮ್ಗೆ ಇನ್ನೊಂದು ಅವಕಾಶ ಸಿಗುತ್ತೆ. ಮತ್ತೆ ನಮ್ಗೆ ಇನ್ನ ಏನನ್ನ ಹೇಳಿದ್ದಾರೆ ಆಚಾರ್ಯರು, ನಾನು ಅಕಸ್ಮಾತ್ ಈ ಜನ್ಮದಲ್ಲಿ 11% ಭಕ್ತಿಯನ್ನ ಮಾಡಿ ನಾನು ವಿಫಲ ಆಗ್ಬಿಟ್ರೆ ನನ್ಗೆ ಅದು ವೇಸ್ಟ್ ಆಗೋದಿಲ್ಲ. ಈ ಭೌತಿಕ ವಿದ್ಯೆ ತರ ಅಲ್ವಾ? ನಾನು ಡಾಕ್ಟರ್ ಆಗಿದ್ರು ಸಹ ಮುಂದಿನ ಜನ್ಮದಲ್ಲಿ ನಾನು ನಾನು ಹಿಂದಿನ ಜನ್ಮದಲ್ಲಿ ಡಾಕ್ಟರ್ ಆಗಿದೆ, ನಾನು ಇವಾಗ ಪೇಷಂಟ್ ನೋಡ್ತೀನಿ ಅಂದ್ರೆ ಯಾರು ಬರೋದಿಲ್ಲ. ಈ ಸತಿ ಓದಮ್ಮ ಅಂತ ಹೇಳ್ತಾರೆ ಅಲ್ವಾ? LKG ಇಂದಾನೇ ಓದ್ಬೇಕು ಅವಾಗ. ಆದ್ರೆ ಆಧ್ಯಾತ್ಮಿಕ ಮಾರ್ಗ ಆಗಲ್ಲ. ನಾವು ಬೇಗ ಭಕ್ತರ ಸಂಪರ್ಕಕ್ಕೆ ಬಂದಿದ ತಕ್ಷಣ ನಾವು ಬೇಗ ಪಿಕಪ್ ಆಗ್ಬಿಡ್ತೀವಿ ಭಕ್ತಿಯಲ್ಲಿ. ಸೊ ನಮ್ಗೆ ಭಕ್ತಿಯನ್ನ ಮಾಡ್ಲಿಕ್ಕೆ ಒಂದು ಮಾನವ ಜನ್ಮ ಒಂದು ಅವಕಾಶ ಅಲ್ವಾ?
ಅದಕ್ಕೆ ಇಲ್ಲಿ ಕೃಷ್ಣ ಏನನ್ನ ಹೇಳ್ತಾ ಇದಾರೆ, ಪ್ರಾಪ್ಯ ಪುಣ್ಯ ಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತೀ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗೋ ಭ್ರಷ್ಟೋ ಅಭಿಜಾಯತೆ. ಇಲ್ಲಿ 2 ತರ ಹೇಳ್ತಾ ಇದಾರೆ. ಇಲ್ಲಿ ಸ್ವಲ್ಪ ಭಕ್ತಿಯನ್ನು ಮಾಡಿದ್ರೆ, ಇವಾಗ ನೋಡಿ ನಾವು ಬರೀ 18 ಕ್ಲಾಸ್ ಅಟೆಂಡ್ ಮಾಡ್ಬಿಟ್ಟು ಬಿಟ್ಬಿಡ್ತೀವಿ. ಅವಾಗ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಯೋಗ ಭ್ರಷ್ಟ, ಯಾರು ಯೋಗ ಅಂದ್ರೆ ಈ ಒಂದು ಯೋಗ ಮಾರ್ಗದಲ್ಲಿ ಪರಿಪೂರ್ಣತೆಯನ್ನ ಪಡಿಲಿಲ್ಲ. ಯೋಗ ಮಾರ್ಗ ಅಂದ್ರೆ ಏನು, ಭಗವಂತನ ಜೊತೆ ಸಂಪರ್ಕಕ್ಕೆ ಬರುವಂತಹ ಮಾರ್ಗಗಳು, ಕರ್ಮಯೋಗನೇ ಆಗ್ಲಿ, ಜ್ಞಾನ ಯೋಗನೇ ಆಗ್ಲಿ, ಅಷ್ಟಾಂಗ ಯೋಗನೇ ಆಗ್ಲಿ, ಭಕ್ತಿ ಯೋಗನೇ ಆಗ್ಲಿ. ಯೋಗ ಭ್ರಷ್ಟ, ಪರಿಪೂರ್ಣ ಮಾಡ್ದಲಿರೋನು ಏನಾಗುತ್ತೆ, ಅವ್ನಿಗೆ ಏನ್ ಗತಿ ಅಂದ್ರೆ ಅವನು ಸ್ವರ್ಗಕ್ಕೆ ಹೋಗ್ತಾನೆ. ಪುಣ್ಯ ಜೀವಿಗಳ ಲೋಕಗಳಲ್ಲಿ ಬಹುಕಾಲ ಸಂತೋಷವಾಗಿರ್ತಾನೆ. ತುಂಬಾ ವರ್ಷಗಳ ಕಾಲ ಅಲ್ಲಿ ಉನ್ನತ ಲೋಕದಲ್ಲಿ, ನಮ್ಮ ಭೂಮಿ ಮೇಲೆ 6 ಲೋಕಗಳಿದೆ, ಉನ್ನತ ಲೋಕ. ಅಲ್ಲಿ ಅವನ ಪುಣ್ಯಕ್ಕನುಗುಣವಾಗಿ ಮೇಲಿನ ಲೋಕಕ್ಕೆ ಹೋಗಿ ಅಲ್ಲಿ ತುಂಬಾ ಕಾಲ ಸಂತೋಷವಾಗಿರ್ತಾನೆ. ಆಮೇಲೆ ಏನಾಗುತ್ತೆ, ಅವನ ಪುಣ್ಯ ಮುಗ್ದಿದ ತಕ್ಷಣನೇ ಅವನು ಇವಾಗ ಭೂಮಿಗೆ ಬರ್ಬೇಕು. ಅಲ್ಲಿ ಎಲ್ಲಿ ಹುಡ್ತಾನೆ ಅಂತಂದ್ರೆ ಬ್ರಾಹ್ಮಣರ ಕುಟುಂಬದಲ್ಲೋ ಅಥವಾ ಶ್ರೀಮಂತರ ಕುಟುಂಬದಲ್ಲಿ ಅವನು ಹುಡ್ತಾನೆ. ಯಾಕೆ ಅಂತಂದ್ರೆ ಭಗವಂತ ಅವನಿಗೆ ಅನುಕೂಲ ಮಾಡಿ ಕೊಡ್ತಾ ಇದ್ದಾನೆ. ಇವಾಗ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ರೆ ಅವನಿಗೆ ಕಷ್ಟ ಪಡೋದ್ ಬೇಕಾಗಿಲ್ಲ, ಊಟ ಬಟ್ಟೆಗೆ ಅದಕ್ಕೆಲ್ಲ. ಅವಾಗ ತುಂಬಾ ಸಮಯ ಇರುತ್ತೆ, ಅವನು ಭಕ್ತಿಯನ್ನ ಮಾಡ್ಬೋದು. ಅದೇ ಇವಾಗ ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿದ್ರೆ ಏನಾಗುತ್ತೆ, ಅಲ್ಲಿ ಚಿಕ್ಕ ವಯಸ್ಸಿಂದನೂ ಸಹ ಅಲ್ಲಿ ಭಗವಂತನ ನಾಮಸ್ಮರಣೆ ಕೇಳಿಸ್ತಾನೆ ಇರುತ್ತೆ ಅಲ್ವೇ. ನೋಡಿ, ಬೇರೆಯವ್ರಿಗೆ ಈರುಳ್ಳಿ ಬೆಳ್ಳುಳ್ಳಿ ಬಿಡಿ ಅಂದ್ರೆ ತುಂಬಾ ಕಷ್ಟ, ಆದ್ರೆ ಅಲ್ಲಿ ಬ್ರಾಹ್ಮಣರು ಅವ್ರು ಈರುಳ್ಳಿ ಬೆಳ್ಳುಳ್ಳಿ ಅವ್ರು ತಿನ್ನೋದೇ ಇಲ್ಲ, ಅವ್ರಿಗೆ ಅದೊಂದು ಕಷ್ಟ ಅಂತ ಅನ್ಸದೇ ಇಲ್ಲ ಅಲ್ವಾ. ಈ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಏನ್ ಹೇಳ್ತಾ ಇದಾರೆ ಈ ಇಸ್ಕಾನ್ ಅಲ್ಲಿ, ಅದನ್ನ ಅವ್ರಿಗೆ ಯಾವ್ದು ಕಷ್ಟನೇ ಅನ್ಸೋದಿಲ್ಲ ಅಲ್ವಾ. ಅದಕ್ಕೆ ಭಗವಂತ ಅವಕಾಶ ಮಾಡ್ತಾ ಇದ್ದಾನೆ. ಅಂದ್ರೆ ನಾವ್ ಅದನ್ನ ಉಪಯೋಗಿಸ್ಕೊಳೋದು ಬಿಡೋದು ಅದು ನಮಗೆ ಸೇರಿರೋದು, ನಮ್ಮ ಇಚ್ಛೆ. ಆದ್ರೆ ಭಗವಂತ ಅವಕಾಶ ಮಾಡಿ ಕೊಡ್ತಾ ಇದ್ದಾನೆ. ಸೊ ಇದು ಯಾರಿಗೆ ಮಾಡ್ಕೊಡ್ತಾ ಇದ್ದಾನೆ, ಬ್ರಾಹ್ಮಣರ ಕುಟುಂಬದಲ್ಲೋ ಅಥವಾ ಧರ್ಮಾತ್ಮ ಅಂತ ಹೇಳ್ತಾ ಇದ್ರೆ, ಧರ್ಮಾತ್ಮ ಅಥವಾ ಶ್ರೀಮಂತರ ಕುಟುಂಬದಲ್ಲಿ ಯಾರಿಗೆ ಸಹಾಯ ಮಾಡ್ತಾನೆ, ಸ್ವಲ್ಪ ಭಕ್ತಿಯನ್ನ ಮಾಡಿರೋರಿಗೆ ಭಗವಂತ ಇಂತಹ ಒಂದು ಅವಕಾಶವನ್ನ ಕೊಡ್ತಾನೆ. ಸೊ ಯೋಗ ಭ್ರಷ್ಟನಿಗೆ ಅದೇ ಹೆಚ್ಚು ಭಕ್ತಿಯನ್ನ ಮಾಡಿರೋದು ಅಂದ್ರೆ 80%, 90%, ಇನ್ನೇನು ಸ್ವಲ್ಪ ಇದೆ ಅಷ್ಟೇ ಭಕ್ತಿ ಮಾಡ್ಬೇಕಾಗಿತ್ತು, ಅವನು ದೇಹ ಬಿಡೋ ತರ ಆಯ್ತು, ಅಥವಾ ಇನ್ನ ಯಾವ್ದೋ ಒಂದು ಅಡ್ಡಿ ಆತಂಕದಿಂದ ಅವನು ಪರಿಪೂರ್ಣತೆಯನ್ನ ಪಡಿಲಿಲ್ಲ. ಅವಾಗ ಅಂತವ್ರಿಗೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ, ಅಥವಾ ಯೋಗಿ ನಾಮೇ ವಾ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಅಥವಾ ದೀರ್ಘಕಾಲದ ಯೋಗಾಭ್ಯಾಸದ ನಂತರ ವಿಫಲನಾಗಿದ್ದಲ್ಲಿ ಅವನು ಧೀಮಂತರಾದ ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಜನಿಸುವನು. ನಿಶ್ಚಯವಾಗಿಯೂ ಈ ಜಗತ್ತಿನಲ್ಲಿ ಇಂತಹ ಜನ್ಮವು ದುರ್ಲಭತರವಾದದ್ದು ಅಂತ ಹೇಳ್ತಾ ಇದಾರೆ. ನೋಡಿ, ಇಲ್ಲ ಅಕಸ್ಮಾತ್ ತುಂಬಾ ಹೆಚ್ಚು ಭಕ್ತಿ ಮಾಡಿ ಏನು ಸ್ವಲ್ಪ ಮಾಡ್ಬೇಕಾಗಿತ್ತು, ಅಷ್ಟಕ್ಕೆ ಅವನಿಗೆ ಪೂರೈಸ್ಲಿಕ್ಕೆ ಆಗಿಲ್ಲ ಅಂದಾಗ ಅವ್ನು ಎಲ್ಲಿ ಹುಡ್ತಾನೆ ಅಂತಂದ್ರೆ ಆ ವೈಷ್ಣವ ಕುಟುಂಬದಲ್ಲಿ ಹುಡ್ತಾನೆ. ನಾವ್ ಇವಾಗ ಪ್ರಭುಪಾದರನ್ನ ನೋಡಿದ್ವಿ, ಅವನು ಚಿಕ್ಕ ವಯಸ್ಸಲ್ಲೇನೆ ಅವರು ಜಗನ್ನಾಥ ರಥಯಾತ್ರೆಯನ್ನ ಅವರು ಮಾಡಿದ್ರು, 7 ದಿನಗಳ ಕಾಲ ಮಾಡ್ತಾರೆ. ಅದಕ್ಕೆ ಅವ್ರ ತಂದೆ ತಾಯಿಗಳು ಸಹಕಾರ ಮಾಡ್ತಾರೆ. ತಂದೆ ಅವ್ರಿಗೆ ರಥವನ್ನೇ ಮಾಡಿ ಕೊಡ್ತಾರೆ, 3 ಜಗನ್ನಾಥ ವಿಗ್ರಹಗಳನ್ನ ಮಾಡಿ ಕೊಡ್ತಾರೆ ಅವರು. ಮತ್ತೆ ಅವ್ರ ತಾಯಿ 7 ದಿನಗಳ ಕಾಲ ಸಿಹಿ ಮಾಡಿಕೊಡ್ತಾರೆ ಎಲ್ಲರಿಗೂ ಹಂಚ್ಲಿಕ್ಕೆ ಅಲ್ವಾ. ನಿಜವಾದ ರಥಯಾತ್ರೆನೂ ಅನ್ಬೇಕು, ಆತರ ಅವರು ಮಾಡ್ಲಿಕ್ಕೆ ಅವರು ಸಹಕಾರ ಕೊಡ್ತಾರೆ. ಮತ್ತೆ ಅವ್ರು ಎಂತಹ ಬೊಂಬೆಗಳೆಲ್ಲ ಆಟ ಆಡ್ಕೊತಾ ಇದ್ರು, ಅವರು ರಾಧಾಕೃಷ್ಣರ ಬೊಂಬೆಯಲ್ಲಿ ಆಟ ಆಡ್ಕೊತಾ ಇದ್ರು ಅಲ್ವಾ. ಸೊ ಅಂದ್ರೆ ಅಂತಹ ಕುಟುಂಬದಲ್ಲಿ ಹುಟ್ಟಿದಾಗ್ಲಿಂದಾನೇ ಅವರು ಭಕ್ತಿಯನ್ನ ಮಾಡ್ಬೇಕು. ಅಂತಹ ಕುಟುಂಬದಲ್ಲಿ ಅವರಿಗೆ ಜನ್ಮವನ್ನ ಪಡೆಯೋ ಒಂದು ಅವಕಾಶವನ್ನ ಭಗವಂತ ಕಲ್ಪಿಸಿ ಕೊಡ್ತಾನೆ. ಸೊ ಇದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ, ಅದಕ್ಕೆ ನಾವು ಬೇಜಾರ್ ಮಾಡ್ಕೊಳೋದೇ ಬೇಕಾಗಿಲ್ಲ. ಅಯ್ಯೋ ನಾನು ಭಕ್ತಿ ಬಂದ್ಬಿಟ್ಟೆ, 1 hour ಇದರಲ್ಲಿ ಕುತ್ಕೊಂಡು ನಾನು ಸಮಯವನ್ನ ಕೊಟ್ಬಿಟ್ಟಿದೀನಿ ಅಂತ. ಭಗವಂತ ಎಲ್ಲವನ್ನ ಅವ್ರು ಬರ್ದಿಟ್ಕೋತಾರೆ. ಅದೆಲ್ಲ ಕ್ರೆಡಿಟ್ ಪಾಯಿಂಟ್ಸ್. ಇದನ್ನ ಆಧ್ಯಾತ್ಮಿಕ ಕ್ರೆಡಿಟ್ ಪಾಯಿಂಟ್ಸ್ ಅಂತ ಹೇಳ್ತೀವಿ, ಪುಣ್ಯ ಅಲ್ಲ, ಆಧ್ಯಾತ್ಮಿಕ ಕ್ರೆಡಿಟ್ ಪಾಯಿಂಟ್ಸ್. ಅದು ಯಾವತ್ತೂ ಸಹ ನಾಶ ಆಗೋದಿಲ್ಲ. ಆಧ್ಯಾತ್ಮ ಅಂದ ತಕ್ಷಣ ಅದು ಶಾಶ್ವತವಾದದ್ದೇ. ಯಾಕಂದ್ರೆ ನಾವಿಲ್ಲಿ ಸತ್ ಚಿತ್ ಆನಂದ, ಅಲ್ಲಿ ಶಾಶ್ವತತೆ ಇದೆ, ಜ್ಞಾನ ಇದೆ, ಮತ್ತೆ ಆನಂದ ಇದೆ, 3 ಸಹ ಇರುತ್ತೆ ಆಧ್ಯಾತ್ಮ ಅಂದ ತಕ್ಷಣನೇ. ಅದಕ್ಕೋಸ್ಕರ ಇಲ್ಲಿ ನಾವು ಭಗವಂತನನ್ನ ಸಂಪರ್ಕಿಸ್ಲಿಕ್ಕೆ ಹಲವಾರು ಮಾರ್ಗಗಳನ್ನ ಹೇಳಿದ್ರು ಅಲ್ವಾ. ಸೊ ಇಲ್ಲಿ ತನಕ ನಮ್ಗೆ ಕರ್ಮಯೋಗವನ್ನ ಹೇಳಿದ್ರು, ಜ್ಞಾನ ಯೋಗವನ್ನ ಹೇಳಿದ್ರು, ಧ್ಯಾನ ಯೋಗವನ್ನ ಹೇಳಿದ್ರು, ಮತ್ತೆ ಭಕ್ತಿ ಇದೆ. ಈ 4ರಲ್ಲಿ ಯಾರು ಎಂತಹ ಯೋಗಿ ಶ್ರೇಷ್ಠ ಅಂತ. ಹರೇ ಕೃಷ್ಣ. ಯೋಗಿ ಅಂದ್ರೆ ಏನ್ ಅರ್ಥ? ಯೋಗ ಅಂತ ನಾವು ತಿಳ್ಕೊಂಡ್ವಿ. ಯೋಗ ಅಂದ್ರೆ ಭಗವಂತನ ಸಂಪರ್ಕಕ್ಕೆ ಬರೋದು. ಯೋಗಿ ಅಂದ್ರೆ ಸದಾ ಭಗವಂತನ ಸ್ಮರಿಸೋನ ಯೋಗಿ ಇರ್ಬೇಕು. ಭಗವಂತನ ಯೋಗಿ ಭಕ್ತಿ ಸೇವೆಯಲ್ಲಿ ನಿರತನಾಗಿರುವವನನ್ನು ಯೋಗಿ. ಯಾರು ಭಗವಂತನ ಸಂಪರ್ಕಕ್ಕೆ ಬರ್ಲಿಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅಥವಾ ಬಂದ್ಬಿಟ್ಟಿದ್ದಾರೆ ಅಂತವ್ರನ್ನ ಯೋಗಿ ಅಂತ ಕರಿತೀವಿ. ಅವ್ರು ಯಾವ್ದಾದ್ರು ಮಾರ್ಗ ಉಪಯೋಗಿಸ್ಲಿ, ಕರ್ಮನೇ ಆಗ್ಲಿ, ಜ್ಞಾನನೇ ಆಗ್ಲಿ, ಧ್ಯಾನನೇ ಆಗ್ಲಿ, ಯಾವುದೇ ಒಂದು ಮಾರ್ಗ ಉಪಯೋಗಿಸಿದ್ರು ಸಹ ಅವರು ಯೋಗಿ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇವಾಗ ಹಲವಾರು ಯೋಗಿಗಳಿದ್ದಾರೆ. ಈಗ ಕರ್ಮಯೋಗಿ, ಧ್ಯಾನ ಯೋಗಿ, ಭಕ್ತಿ ಯೋಗಿ, ಮತ್ತೆ ಅಷ್ಟಾಂಗ ಯೋಗಿ, ಇವರೆಲ್ಲ ಇದ್ದಾರೆ ಅಲ್ವಾ. ಇದ್ರಲ್ಲಿ ಯಾರು ಶ್ರೇಷ್ಠ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಯಾರು ಸದಾ ನನ್ನಲ್ಲಿಯೇ ಇರುವನೋ, ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನೋ, ನನ್ನನ್ನು ಭಜಿಸುವನೋ, ಅವನೇ ಎಲ್ಲ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವವನು.
ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು, ಇದು ನನ್ನ ಅಭಿಪ್ರಾಯ ಅಂತ ಹೇಳ್ಬಿಟ್ಟು ಇಲ್ಲಿ ಕೊನೆಯ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕೃಷ್ಣ ಏನನ್ನ ಹೇಳ್ತಾ ಇದ್ರೆ, ಯಾವಾಗ್ಲೂ ನಾವು ಅನವರತ ಭಗವಂತನನ್ನ ನಾವು ಜ್ಞಾಪಿಸ್ಕೋಬೇಕು. ಭಗವಂತ ಎಲ್ಲಿದ್ದಾನೆ? ನಮ್ಮಲ್ಲೇನೆ ಇದ್ದಾನೆ ಅಲ್ವಾ? ಭಗವಂತನ್ನೇ ಕುರಿತು ಚಿಂತಿಸ್ತಾ ಇದ್ದಾನೆ, ಮತ್ತೆ ಭಗವಂತನಿಗೆ ಭಜಿಸ್ತಾ ಇದ್ದಾನೆ. ಭಜಿಸೋದು ಅಂದ್ರೆ ನಾವು ಪೂಜೆ ಮಾಡಿದ್ರೆ ನಮ್ಗೆ ಏನನ್ಸುತ್ತೆ, ಎಲ್ಲರೂ ಪೂಜೆ ಮಾಡ್ತೀವಿ. ಆದ್ರೆ ಭಜನೆ ಅಂದ್ರೆ ಯಾವುದೇ ಒಂದು ಅನ್ಯಾಭಿಲಾಷಿತ ಶೂನ್ಯ, ಯಾವುದೇ ಒಂದು ಅಭಿಲಾಷೆ ಇಲ್ಲದೆ ನಾವು ಭಗವಂತನಿಗೆ ಪೂಜೆ ಮಾಡೋದನ್ನೇ ಭಜನೆ ಅಂತ ಹೇಳೋದು. ಭಜಿಸೋದು ಅಂದ್ರೆ ಅದೇನೇನೆ. ಮತ್ತೆ ಅವನೇ ಎಲ್ಲ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವವನು, ಅವನೇ ಎಲ್ಲರಿಗಿಂತ ಶ್ರೇಷ್ಠ ಅಂತ ಹೇಳ್ತಾ ಇದಾರೆ. ಇಲ್ಲಿ ಯಾರ ಬಗ್ಗೆ ಹೇಳ್ತಿದ್ದಾರೆ ಅಂತಂದ್ರೆ ಭಕ್ತಿ ಯೋಗಿ ಬಗ್ಗೆ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಕರ್ಮಯೋಗಿ, ಜ್ಞಾನಯೋಗಿ. ಸೊ ಅವರ ಒಂದು ಗುರಿ ಏನಿರುತ್ತೆ ಅಂತಂದ್ರೆ ಆ ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ ಅವರು ಲೀನ ಆಗೋದು, ಅದೇ ಅವ್ರದ್ದು ಗುರಿ ಇರುತ್ತೆ, ಕರ್ಮಯೋಗಿ ಜ್ಞಾನಯೋಗಿದು. ಆದ್ರೆ ಧ್ಯಾನ ಯೋಗಿದು ಅವರ ಗುರಿ ಏನು ಅಂತಂದ್ರೆ ಪರಮಾತ್ಮ ಸಾಕ್ಷಾತ್ಕಾರ. ಆದ್ರೆ ಭಕ್ತಿ ಯೋಗಿಯ ಗುರಿ ಏನು ಅಂತಂದ್ರೆ ಭಗವಾನ್ ಸಾಕ್ಷಾತ್ಕಾರ. ನಾವ್ 2ನೇ ಅಧ್ಯಾಯದಲ್ಲಿ ನಾವ್ ಏನನ್ನ ಅರ್ಥ ಮಾಡ್ಕೊಂಡ್ವಿ, ಆ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ 3 ಹಂತಗಳಿದೆ. ಯಾವ್ದ್ಯಾವ್ದು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ 3 ಹಂತಗಳು ಯಾವ್ದ್ಯಾವ್ದು? ಬ್ರಹ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ, ಮೂರನೇದು ಭಗವಾನ್ ಸಾಕ್ಷಾತ್ಕಾರ. ಭಗವಾನ್. ಪರಿಪೂರ್ಣ ಸಾಕ್ಷಾತ್ಕಾರ ಅಂದ್ರೆ ಏನು? ಪರಿಪೂರ್ಣ ಸಾಕ್ಷಾತ್ಕಾರ ಅಂದ್ರೆ ಯಾವುದು? ಭಗವಾನ್ ಸಾಕ್ಷಾತ್ಕಾರ. ಭಗವಾನ್ ಸಾಕ್ಷಾತ್ಕಾರ ಅಂದ್ರೆ ಆ ಒಂದು ಭಗವಾನ್ ಭಗವಂತ ಬರೀ ರೂಪ. ಬೆಳಕಲ್ಲ ಮತ್ತೆ ನಮ್ಮ ಹೃದಯದಲ್ಲಿರುವಂತಹ ಪರಮಾತ್ಮ ಅಷ್ಟೇ ಅಲ್ಲ, ಅವ್ರೇನು, ಅವರು ಒಬ್ಬ ವ್ಯಕ್ತಿ, 2 ಕೈಗಳಿರುವಂತಹ ವ್ಯಕ್ತಿ. ಮತ್ತೆ ಅವರ ದೇಹದ ಬಣ್ಣ ಯಾವ ತರ ಇದೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಕಪ್ಪು ಮಿಶ್ರಿತ ನೀಲಿ ಬಣ್ಣ. ಅವರು ಪೀತಾಂಬ ನಾವ್ ಯಾವಾಗ ಸಾಕ್ಷಾತ್ಕರಿಸ್ಕೊತೀವೋ ಅದು ಪರಿಪೂರ್ಣತೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಅಲ್ವಾ? ಸೊ ಅದಕ್ಕೇನೆ ಇಲ್ಲಿ ಭಗವಾನ್ ಸಾಕ್ಷಾತ್ಕಾರವನ್ನ ಪಡೆಯೋ ನಾವು ಭಕ್ತಿ ಯೋಗಿ ಮಾತ್ರನೇ. ಸೊ ಅದು ಪರಿಪೂರ್ಣತೆ. ಸೊ ಅದಕ್ಕೋಸ್ಕರ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ, ಆ ಭಕ್ತಿ ಯೋಗಿನೇ ಶ್ರೇಷ್ಠ ಎಲ್ಲರಿಗಿನ್ನ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ನಾವ್ ಇಲ್ಲಿ ಯಾರನ್ನ ನೋಡಿದ್ವಿ? ನಾವು ವಿಶ್ವಾಮಿತ್ರನನ್ನ ನೋಡಿದ್ವಿ ಅಲ್ವಾ? ಸೊ ವಿಶ್ವಾಮಿತ್ರ ಹೌದು, ಅವರು ಅಷ್ಟಾಂಗ ಯೋಗಿ ಆಗಿದ್ರು. ಆದ್ರೆ ಅಲ್ಲಿ ಮೇನಕೆ ಇಂದ್ರ ಅವರ ತಪಸ್ಸನ್ನ ಕೆಡಿಸ್ಲಿಕ್ಕೆ ಇಲ್ಲಿ ಮೇನಕೆಯನ್ನ ಕಳ್ಸಿದ ತಕ್ಷಣ ಏನಾಗೋಯ್ತು? ಅವನಿಗೆ ಆ ಮನಸ್ಸಿನ ಮೇಲೆ ಏಕಾಗ್ರತೆ ಬರ್ಲಿಲ್ಲ ಅಲ್ವಾ? ಅವನು ತಪಸ್ಸನ್ನ ಬಿಟ್ಬಿಟ್ಟು ಅವನು ಮೇನಕೆ ಜೊತೆ ಇವಾಗ ಅವನು ಸಂಸಾರ ಮಾಡೋ ತರ ಆಗ್ಬಿಡ್ತಾನೆ. ಮತ್ತೆ ನಾವ್ ಇಲ್ಲಿ ಯಾರನ್ನ ನೋಡ್ತಾ ಇದೀವಿ ಅಂದ್ರೆ ಶೌಬರಿ ಮುನಿ. ಇವ್ರ ಬಗ್ಗೆ ನಾವು ಭಾಗವತದಲ್ಲಿ ನಾವು ತಿಳ್ಕೊತೀವಿ. ಅವನು ನೀರಿನ ಒಳಗಡೆ ಆಳದಲ್ಲಿ ಅವನು ಕುತ್ಕೊಂಡು ತಪಸ್ ಮಾಡುವಂತಹ ಶಕ್ತಿಯನ್ನ ಹೊಂದಿದ್ದ. ಆದ್ರೆ ಅವನಿಗೆ ಒಂದು ಕ್ಷಣ ಏನಾಗುತ್ತೆ ಅಂತಂದ್ರೆ, ಆ 2 ಮೀನುಗಳು ಮಿಲನ ಹೊಂದಿರೋದನ್ನ ನೋಡಿದ ತಕ್ಷಣ ಅವ್ನಿಗೆ ಏನ್ ಅನ್ಸುತ್ತೆ ಅಂದ್ರೆ, ನಾನು ಸಂಸಾರನಸ್ತನ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವನು ನೀರಿಂದ ಎದ್ದು ಬಂದ್ಬಿಟ್ಟು ಅವನು ಮಂಧಾತ ಅನ್ನೋ ಒಂದು ದೊರೆಯ 50 ರಾಜಕುಮಾರಿಯನ್ನ ಅವ್ನು ಮದ್ವೆ ಆಗ್ಬಿಡ್ತಾನೆ. ಅಂದ್ರೆ ಏನರ್ಥ? ಆ ಮನಸ್ಸನ್ನ ನಿಗ್ರಹಿಸೋದು ಅಷ್ಟು ಸುಲಭ ಅಲ್ಲ, ಈ ಅಷ್ಟಾಂಗ ಯೋಗನೇ ಆಗ್ಲಿ ಅಥವಾ ಬೇರೆ ಇನ್ಯಾವುದೇ ಒಂದು ಮಾರ್ಗದಿಂದ. ಆದ್ರೆ ಭಕ್ತಿ ಮಾರ್ಗದಲ್ಲಿ ನಾವು ನೋಡಿದ್ವಿ ಅಲ್ವಾ, ಹರಿದಾಸ್ ಠಾಕೂರ್ ಅವರ ಒಂದು ಕುಟೀರದಲ್ಲಿ 3 ರಾತ್ರಿಗಳ ಕಾಲ ಆ ವೇಶ್ಯೆ, ಅಷ್ಟು ಸುಂದರವಾದಂತಹ ವೇಶ್ಯೆ ಬಂದು ಇರ್ತಾಳೆ, ಏಕಾಂಗಿಯಾಗಿರ್ತಾಳೆ. ಆದ್ರೂ ಸಹ ನೋಡಿ, ಅವರು ಒಂದು ಸ್ವಲ್ಪನೂ ಸಹ ಅವರ ಮನಸ್ಸು ವಿಚಲಿತ ಆಗೋದಿಲ್ಲ ಅಲ್ವಾ? ಅವರು ಆ ಹರಿನಾಮವನ್ನ 192 ಮಾಲೆ ಏನ್ ಮಾಡ್ಕೋಬೇಕು ಅದನ್ನ ಅವ್ರು ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಲ್ವಾ? ಅಂದ್ರೆ ನಾವು ಭಕ್ತಿ ಮಾರ್ಗದಲ್ಲಿ ನಮ್ಮೆಲ್ಲ ಇಂದ್ರಿಯಗಳನ್ನ ಆ ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ, ಅವಾಗಷ್ಟೇ ನಾವು ಭಕ್ತಿಯನ್ನ ಅಂದ್ರೆ ನಮ್ಮ ಇಂದ್ರಿಯಗಳನ್ನ ನಾವು ನಿಗ್ರಹಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಚೈತನ್ಯ ಚರಿತಾಮೃತದ ಮಧ್ಯಲೀಲೆಯಲ್ಲಿ ಹೇಳ್ತಾರೆ, ಕೃಷ್ಣ ಭಕ್ತ ನಿಷ್ಕಾಮ ಅತಯೇವ ಶಾಂತ ಮುಕ್ತಿ ಸಿದ್ಧಿ ಕಾಮಿ ಸಕಲಿ ಅಶಾಂತ. ಇಲ್ಲಿ ಏನನ್ನ ಹೇಳ್ತಾರೆ? ಕೃಷ್ಣ ಭಕ್ತ ಅವನು ನಿಷ್ಕಾಮ, ಅವನಿಗೆ ಯಾವುದೇ ಒಂದು ಕಾಮನೆ ಇಲ್ಲ. ಕೃಷ್ಣನ ಸಂತೋಷವೇ ಅವನ ಸಂತೋಷ. ಸೊ ಅದಕ್ಕೆ ಇವಾಗ ನಾವು ನೋಡಿದೀವಲ್ವ, ಇವಾಗ ನಮ್ಮ ಮಕ್ಕಳು ಅವರು ಇವಾಗ ಕಾರಲ್ಲಿ ನಾವೇನಾದ್ರೂ ಅವ್ರನ್ನ ಕರ್ಕೊಂಡು ಹೋದ್ರೆ ಅವ್ರು ಹಿಂದಿನ ಸೀಟಲ್ಲಿ ಆರಾಮಾಗಿ ಕೂತಿರ್ತಾರೆ. ಯಾಕಂದ್ರೆ ಅವ್ರಿಗೆ ಏನು ಯೋಚನೆ ಇಲ್ಲ ಅಲ್ವಾ, ಅಪ್ಪ ಕರ್ಕೊಂಡು ಹೋಗ್ತಾರೆ ಅಂತ. ಅದೇ ತರ ಭಕ್ತರಿಗೂ ಅಷ್ಟೇನೆ, ಅವರು ಕೃಷ್ಣನ ಮೇಲೆ ಅಷ್ಟು ಪರಿಪೂರ್ಣವಾಗಿ ನಂಬಿಟ್ಟಿರ್ತಾರೆ. ಕೃಷ್ಣ ಏನೇ ಮಾಡಿದ್ರು ನಮ್ಗೆ ಒಳ್ಳೇದಿಕ್ಕೇನೆ ಅಂತ ಹೇಳ್ಬಿಟ್ಟು. ಇವಾಗ ತಲೆಗೆ ಇವಾಗ ಏನಾದ್ರೂ ದೇಹದಲ್ಲಿ ಏಟಾದ್ರೂ ಸಹ ಅವ್ರು ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ಅಯ್ಯೋ ನನ್ನ ತಲೆಗೆ ಏಟಾಗ್ಬೇಕಾಗಿತ್ತು, ಆದ್ರೆ ಕೃಷ್ಣನ ಕರುಣೆಯಿಂದ ನನ್ನ ಕಾಲಿಗೆ ಏಟಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಸೊ ಅವರು ಏನೇ ಆದ್ರೂ ನನ್ನ ಒಳ್ಳೇದಕ್ಕೆ ಅಂತಾನೆ ಅವ್ರು ಯೋಚನೆ ಮಾಡ್ತಾರೆ. ಅದಕ್ಕೆ ಅವನು ನಿಷ್ಕಾಮ, ಅವನಿಗೆ ಯಾವುದೇ ಒಂದು ಕಾಮನೆಗಳಿಲ್ಲ. ಅದಕ್ಕೆ ಅವನು ಏನ್ ಮಾಡ್ತಾನೆ? ಸಂತೋಷವಾಗಿರ್ತಾನೆ. ನಾವು ನೋಡಿದ್ವಿ ಅಲ್ವಾ, ಕಾಮ ಅನ್ನೋದು ನಮ್ಮ ಪತನಕ್ಕೆ ಕಾರಣ. ಅದಕ್ಕೆ ನಮ್ಗೆ ಆಚಾರ್ಯರು ಏನ್ ಹೇಳ್ತಾರೆ? ಸೊ ಆ ಕಾಮ ಏನಾದ್ರೂ ನಮ್ಗೆ ನೆರವೇರ್ಲಿಲ್ಲ ಅಂದ್ರೆ ನಮ್ಗೆ ಕ್ರೋಧ ಬರುತ್ತೆ ಅಲ್ವಾ, ಆಂಗರ್, ಕೋಪ ಬರುತ್ತೆ. ಸೊ ಆಂಗರ್ಗೂ ಡೇಂಜರ್ಗೂ ಒಂದೇ ಒಂದು ಅಕ್ಷರ ವ್ಯತ್ಯಾಸ, ಆಂಗರ್ ಡೇಂಜರ್ ಅಲ್ವಾ? ಸೊ ನಮ್ಗೆ ಕೋಪ ಬಂದ ತಕ್ಷಣ ನಮ್ದಲ್ಲಿ ಪತನ ಅಂತಾನೆ ಅರ್ಥ. ಸೊ ಅದಕ್ಕೆ ಇಲ್ಲಿ ಕೃಷ್ಣ ಭಕ್ತರಿಗೆ ಯಾವುದೇ ಒಂದು
ಆಸೆ ಆಕಾಂಕ್ಷೆ ಇಲ್ಲ. ಸೊ ಅದಕ್ಕೆ ಅವ್ರಿಗೆ ಯಾವುದೇ ಒಂದು ಕಾಮನೆಗಳಿಲ್ದಲೆ ಇರೋದಕ್ಕೆ ಅವ್ರಿಗೆ ಕ್ರೋಧನೂ ಬರೋದಿಲ್ಲ, ಅವರ ಪತನ ಆಗೋದಿಲ್ಲ. ಅವರು ಅತಏವ ಶಾಂತ, ಸಂತೋಷವಾಗಿ ಇರ್ತಾರೆ, ಅವ್ರು ಶಾಂತಿಯಿಂದ ಅವ್ರು ಇರ್ತಾರೆ. ಆದ್ರೆ ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ ಸಕಲಿ ಅಶಾಂತ, ಇನ್ ಮಿಕ್ಕಿದವ್ರಿಗೆಲ್ಲರೂ ಸಹ ಅಶಾಂತತೆಯಲ್ಲಿ ಅವ್ರು ಇರ್ತಾರೆ. ಇವಾಗ ಯೋಗಿಗಳಿಗೆ ಅಷ್ಟ ಸಿದ್ಧಿ, ಅವರು ಅಣಿಮ ಗರಿಮ ಮಹಿಮಾ ಅಂತ ಹೇಳ್ಬಿಟ್ಟು ಅಷ್ಟ ಸಿದ್ಧಿಗಳಿದೆ, ಅದನ್ನೆಲ್ಲ ಅವರು ಪಡ್ಕೋಬೇಕು ಅಂತ ಅವ್ರಿಗೆ ಇಚ್ಛೆ ಇರುತ್ತೆ. ಸೊ ಮತ್ತೆ ಏನು ಮುಕ್ತಿ, ಜ್ಞಾನಿಗಳಿಗೆ ಮುಕ್ತಿಯನ್ನ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಆಸೆ ಇರುತ್ತೆ. ಮತ್ತೆ ಭುಕ್ತಿ, ಎಲ್ಲವನ್ನ ಅನುಭವಿಸ್ಬೇಕು ಅಂತಹ ಆಸೆ ಇರುತ್ತೆ. ಮತ್ತೆ ಕಾಮಿ ಅಂದ್ರೆ ಏನು ಎಲ್ಲವನ್ನ ಸಹ ಅವನು ಸಹ ಅನುಭವಿಸ್ಬೇಕು ಅನ್ನುವಂತಹ ಒಂದು ಇಚ್ಛೆ ಆ ಕಾಮಿಗಿರುತ್ತೆ. ಸೊ ಇಂಥವ್ರೆಲ್ಲರೂ ಸಹ ಸಕಲಿ ಅಶಾಂತಿ. ಯಾಕಂದ್ರೆ ನಮ್ಮ ಇಂದ್ರಿಯಗಳನ್ನ ತೃಪ್ತಿ ಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವ್ 2ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ, ಬೆಂಕಿಯನ್ನ ಹೇಗೆ ನಾವು ತುಪ್ಪವನ್ನ ಹಾಕಿ ನಂದಿಸ್ಲಿಕ್ಕೆ ಸಾಧ್ಯ ಇಲ್ವೋ, ಅದೇ ತರ ನಮ್ಮ ಕಾಮನೆಗಳನ್ನ ನಾವು ಎಲ್ಲ ಕಾಮನೆಗಳನ್ನ ಈಡೇರಿಸ್ಕೊತೀವಿ, ಒಂದು ಪುಲಿ ಸ್ಟಾಪ್ ಅಂತ ಬರುತ್ತೆ ಅನ್ನೋ ಒಂದು ಹಂತ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ನಾವು ಏನನ್ನ ಮಾಡ್ಬೇಕು ಈಗ ಮನಸ್ಸನ್ನ ನಿಗ್ರಹಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಮ್ಗೆ ಇವಾಗ ಭಕ್ತಿ ಯೋಗವನ್ನ ಆರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇವಾಗ ಬುದ್ಧಿವಂತರಾದವರು ಇವಾಗ ಅವರ ಮನೆ ಏನಾದ್ರು 100th ಫ್ಲೋರ್ ಅಲ್ಲಿ ಇದ್ರೆ ಅವರು ಲಿಫ್ಟ್ ಅನ್ನ ಯೂಸ್ ಮಾಡ್ತಾರೋ ಅಥವಾ ಮೆಟ್ಲತ್ಕೊಂಡು ಹೋಗ್ತಾರಾ, ಹೇಗೆ ಅವ್ರು ಹೋಗ್ತಾರೆ? ಲಿಫ್ಟ್ ಹರೇ ಕೃಷ್ಣ, ಹೇಗೆ ಹೋಗ್ತಾರೆ ಅವರು? ಮಾತಾಜಿ. ಲಿಫ್ಟ್ ಬುದ್ಧಿವಂತರಾದವರು ಲಿಫ್ಟ್ ಯೂಸ್ ಮಾಡ್ತಾರೋ ಅಥವಾ ಮೆಟ್ಲ್ ಲಿಫ್ಟ್ ಯೂಸ್ ಲಿಫ್ಟ್ ಮಾಡ್ತಾರಾ? ಮಾತಾಜಿ. ಲಿಫ್ಟ್ ಯೂಸ್ ಮಾಡ್ತಾರೆ ಅಲ್ವಾ. ನಾವ್ ಏನಾಗುತ್ತೆ ಲಿಫ್ಟ್ ಅಲ್ಲಿ ಯೂಸ್ ಮಾಡಿದ್ರೆ ನಾವು ಶೀಘ್ರವಾಗಿ ಅಲ್ವಾ, ಸುಲಭವಾಗಿ ನಾವು ಅಂದ್ರೆ ನಮ್ಮ ಫ್ಲೋರ್ಗೆ ಹೋಗ್ಬೋದು ಅಲ್ವಾ, ಮೆಟ್ಲಿಂದನೂ ಹೋಗ್ಬೋದು ನಾವು, ಆದ್ರೆ ತುಂಬಾ ಕಷ್ಟಕರ ಅಲ್ವಾ, ಎಷ್ಟು ದೈಹಿಕ ಶ್ರಮ ಬೇಕಾಗತ್ತೆ. ಸೊ ಅದಕ್ಕೇನೆ ನಮ್ಗೆ ಇಲ್ಲಿ ಯೋಗಿಗಳಲ್ಲಿ ಯಾವುದು, ಓಕೆ 1 ಸೆಕೆಂಡ್. ಹರೇ ಕೃಷ್ಣ, 1 ನಿಮಿಷ ನೆಟ್ವರ್ಕ್ ಕಟ್ ಆಯ್ತು. ಎಲ್ಲರೂ ಅಟೆಂಡೆನ್ಸ್ ಅನ್ನ ಹಾಕಿ ಇನ್ನೊಂದು 5 ನಿಮಿಷದಲ್ಲಿ ನಾನು ಮುಗಿಸ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಅದಕ್ಕೆ ನಮ್ಗೆ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಸೊ ಕರ್ಮಯೋಗ, ಜ್ಞಾನಯೋಗ, ಅಷ್ಟಾಂಗ ಯೋಗ, ಸೊ ಭಕ್ತಿ ಯೋಗ, ಇದೆಲ್ಲದರಲ್ಲೂ ಸಹ ತುಂಬಾ ನೇರವಾಗಿ ಸುಲಭವಾಗಿ ಶೀಘ್ರವಾಗಿ ನಾವು ಭಗವಂತನನ್ನ ಸೇರ್ಬೇಕು ಅಂತಂದ್ರೆ ಭಕ್ತಿ ಯೋಗ ಅಂತ ಹೇಳ್ತಾರೆ. ಅದನ್ನ ಏನಕ್ಕೆ ಹೋಲಿಸ್ತಾ ಇದ್ದಾರೆ ಅಂತಂದ್ರೆ ಲಿಫ್ಟ್ಗೆ ಹೋಲಿಸ್ತಾ ಇದ್ದಾರೆ. ನೋಡಿ, ಲಿಫ್ಟ್ ಅಲ್ಲಿ ನಾವು ನೇರವಾಗಿ ನಾವು ಶೀಘ್ರವಾಗಿ ಸುಲಭವಾಗಿ ನಾವು ಭಗವಂತನ ಬಳಿಗೆ ಅಂದ್ರೆ ನಮ್ಮ ಫ್ಲೋರಿಗೆ ಹೋಗ್ಬೋದು. ಅದೇ ತರನೇ ಭಕ್ತಿ ಮಾರ್ಗದಿಂದ ನಾವು ಇದೇ ಜನ್ಮದಲ್ಲಿ ನಾವು ಸುಲಭವಾಗಿ ಶೀಘ್ರವಾಗಿ ನಾವು ಭಗವಂತನ ಬಳಿಗೆ ನಾವು ಹೋಗ್ಬೋದು, ನೇರವಾಗಿ ಹೋಗ್ಬೋದು. ಆದ್ರೆ ನಾವ್ ಇವಾಗ ಕರ್ಮಯೋಗ, ಜ್ಞಾನಯೋಗ, ಅಷ್ಟಾಂಗ ಯೋಗ ಯಾವ್ದನ್ನೇ ನಾವು ಫಾಲೋ ಮಾಡಿದ್ರು ಸಹ ಏನಾಗುತ್ತೆ, ಅದು ಭಕ್ತಿ ಯೋಗದಲ್ಲೇ ಕೊನೆಗೊಳ್ಬೇಕು. ಭಕ್ತಿ ಇಲ್ದಲಿದ್ರೆ ಭಗವಂತ ನಮ್ಮ ಕಡೆ ತಿರುಗುನು ನೋಡೋದಿಲ್ಲ ಅಲ್ವಾ. ನಾವ್ ಇದಕ್ಕಿಂತ ಮುಂಚೆ ನಾವು ಚರ್ಚೆ ಮಾಡಿದ್ವಿ ಅಲ್ವಾ, ಭಗವಂತನಿಗೆ ಏನ್ ಬೇಕು, ಅವನು ಸರ್ವಲೋಕ ಒಡೆಯ, ನಮ್ಮಿಂದ ಅವ್ನ ಏನ್ ನಿರೀಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ? ಪ್ರೀತಿ ಒಂದನ್ನೇ ನಿರೀಕ್ಷಣೆ ಮಾಡೋದು. ಈ ಪ್ರೀತಿ ಅನ್ನೋದು ಈ ಭಕ್ತಿಯಲ್ಲಿ ಮಾತ್ರನೇ, ಭಕ್ತಿ ಯೋಗದಲ್ಲಿ ಮಾತ್ರನೇ ಸಿಗೋದು ಅಲ್ವಾ. ನಿಮ್ಗೆ ಅದನ್ನ ಹೇಗೆ ಅರ್ಥ ಮಾಡಿಸ್ಬೇಕಂತಂದ್ರೆ, ಇವಾಗ ನೋಡಿ, ಇವಾಗ ನಮ್ಮ ಮಗುಗೆ ಒಂದು ಜಾಮೂನ್ ಇಷ್ಟ ಅಲ್ವಾ. ಸೊ ಜಾಮೂನನ್ನ ನಾನು ಇವಾಗ ತಗೊಂಡೋಗಿ ಮಾಡಿ ಕೊಡ್ತೀನಿ, ಅಂದ್ರೆ ಕರ್ಮ ಮಾಡ್ತೀನಿ. ಜ್ಞಾನ ಅಂದ್ರೆ ಏನು, ಏನ್ ಇಷ್ಟ ಅಂತ ಗೊತ್ತಿದೆ ನನ್ನ ಮಗುಗೆ, ಜಾಮೂನ್ ಇಷ್ಟ, ನಾನು ಇವಾಗ ನನಗೆ ಇಷ್ಟ ಆಗಿರೋದು ಏನೋ ಮಾಡ್ಕೊಡ್ತಿಲ್ಲ, ಮಗುಗೆ ಇಷ್ಟ ಆಗೋದೇ ಮಾಡ್ಕೊಡ್ತಾ ಇದೀನಿ. ಸೊ ಕರ್ಮ ಅಂತಂದ್ರೆ ಅಲ್ಲಿ ಕೆಲಸ ನಡೀತಾ ಇದೆ. ಜ್ಞಾನ ಅಂದ್ರೆ ಆ ಮಗುಗೆ ಏನ್ ಇಷ್ಟ ಅಂತ ಗೊತ್ತಿದೆ. ಮತ್ತೆ ಇಲ್ಲಿ ಅದನ್ನ ನಾನು ಹೇಗ್ ಕೊಡ್ತಾ ಇದ್ದೀನಿ ಅಂತಂದ್ರೆ, ಮಗುಗೆ ತಿನ್ನು ಅಂತ ಹೇಳ್ಬಿಟ್ಟು ನಾನು ಅದನ್ನ ತಗೊಂಡೋಗಿ ಉಗ್ತಾ ಇದ್ದೀನಿ ಅವನ್ ಮುಂದೆ. ಅವಾಗ ಮಗುಗೆ ತಿನ್ಬೇಕು ಅಂತ ಅನ್ಸುತ್ತಾ? ಮಗುಗೆ ಇಷ್ಟ ಆಗಿರೋದೇನೆ ಕೊಡ್ತಾ ಇದ್ದೀನಿ, ಬೇಕಾಗಿರೋದನ್ನ ಮಾಡಿನೂ ಸಹ ಕೊಡ್ತಾ ಇದ್ದೀನಿ. ಆದ್ರೆ ಕೊಡ್ತಾ ಇರೋ ರೀತಿ ಯಾವ ತರ ಇದೆ, ತಿನ್ನು ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ. ಅವಾಗ ಇಷ್ಟ ಆಗತ್ತಾ ಮಗುಗೆ ತಿನ್ಲಿಕ್ಕೆ? ಇಲ್ಲ. ಇಲ್ಲ ಅಲ್ವಾ. ಹೇಗ್ ಕೊಡ್ಬೇಕು? ಪ್ರೀತಿಯಿಂದ ಕೊಡ್ಬೇಕು ಅಲ್ವಾ. ಊಟ ತಿನ್ನು ಅಂತ ಹೇಳ್ಬಿಟ್ಟು, ನಿನ್ಗೆ ಇಷ್ಟ ಅಲ್ವಾ, ಮಾಡಿದೀನಿ ತಗೋಪ್ಪ ಅಂತ ಹೇಳ್ಬೇಕು. ಅವಾಗ ಏನಾಗುತ್ತೆ, ಮಗುಗೆ ತಿನ್ಬೇಕು ಅನ್ಸುತ್ತೆ. ಅಂದ್ರೆ ತುಂಬಾ ಮುಖ್ಯ ಆಗಿದ್ದು ಏನಾಯ್ತು,
ಅಲ್ಲಿ ಪ್ರೀತಿ ಅನ್ನೋದು ತುಂಬಾ ಮುಖ್ಯ ಆಯ್ತು ಅಲ್ವಾ. ಅಕಸ್ಮಾತ್ ನನಗೆ ಜಾಮೂನ್ ಚೆನ್ನಾಗಿ ರುಚಿಯಾಗಿ ಮಾಡ್ದಲೇ ಇದ್ರು ಸಹ ಅಮ್ಮ ಎಷ್ಟು ಪ್ರೀತಿಯಿಂದ ಕಷ್ಟಪಟ್ಟು ನನಗೋಸ್ಕರ ಮಾಡಿದಳೆ ಅಂತ ಹೇಳ್ಬಿಟ್ಟು ಮಗು ತಿನ್ನುತ್ತೆ ಅಲ್ವಾ. ಅಂದ್ರೆ ತುಂಬಾ ಮುಖ್ಯವಾಗಿರೋದು ಅಲ್ಲಿ ಪ್ರೀತಿ. ಭಗವಂತ ಏನನ್ನೂ ಅವರು ನಮ್ಮಿಂದ ನಿರೀಕ್ಷಿಸೋದಿಲ್ಲ, ಪ್ರೀತಿಯನ್ನೇ. ಪ್ರೀತಿಯಿಂದ ನಾವು ಏನನ್ನೇ ಒಂದೇ ಒಂದು ಹಣ್ಣು, ಒಂದೇ ಒಂದು ಎಲೆ, ಸ್ವಲ್ಪ ನೀರು, ಏನೂ ಇಲ್ವಾ ನಮ್ಮ ಹತ್ರ, ಒಂದು ಹೂವು, ಒಂದು ಸ್ವಲ್ಪ ನೀರನ್ನೇ ಕೊಟ್ರು ಸಹ ಭಗವಾನ್ ಪ್ರೀತಿಯಿಂದ ಕೊಟ್ರೆ ಅದು ಭಗವಂತ ಅದನ್ನ ಸ್ವೀಕರಿಸ್ತಾನೆ ಅಲ್ವಾ. ಅದನ್ನ ನೀವು ಮುಂದಿನ ಅಧ್ಯಾಯಗಳಲ್ಲಿ ನೀವು ತಿಳ್ಕೊತಾ ಹೋಗ್ತೀರಾ. ಸೊ ಅದಕ್ಕೆ ಈ ಭಕ್ತಿಯೋಗ ಅನ್ನೋದು ತುಂಬಾ ಶ್ರೇಷ್ಠ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇವಾಗ ಪ್ರತಿಯೊಂದು ಯುಗದಲ್ಲೂ ಸಹ ಒಂದೊಂದು ಯುಗ ಧರ್ಮ ಇದೆ ಭಗವಂತನ ಬಳಿಗೆ ಹೋಗ್ಲಿಕ್ಕೆ. ನಾವು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿದೀವಿ ಅಲ್ವಾ. ಕೃತಯುದ್ಧಾಯತ್ತೋ ವಿಷ್ಣು ತ್ರೇತಾಯಾಂ ಯಜತೋ ಮಕೈಹಿ ದ್ವಾಪರೇ ಪರಿಚರ್ಯಾಯಾಂ ಖಲೌ ತದ್ ಹರಿ ಕೀರ್ತನಾತ್ ಅಲ್ವಾ. ಕೃತಯುಗದಲ್ಲಿ ನಾವು ವಿಷ್ಣುವಿನ ಮೇಲೆ ಧ್ಯಾನ ಅಂದ್ರೆ ಅಷ್ಟಾಂಗ ಯೋಗ ಮಾಡ್ತಾ ಇದ್ರು, ತ್ರೇತಾಯುಗದಲ್ಲಿ ಯಜ್ಞ ಮಾಡ್ತಾ ಇದ್ರು, ದ್ವಾಪರ ಯುಗದಲ್ಲಿ ಅವರು ದೇವ್ರ ಪೂಜೆ ಮಾಡ್ತಾ ಇದ್ರು. ಖಲೌ ತದ್ ಹರಿ ಕೀರ್ತನಾತ್, ಹರಿ ಕೀರ್ತನೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟೆ ಹೇಳ್ತಾ ಇರೋದು. ನಾವ್ ಇದನ್ನ ತಿಳ್ಕೊಂಡಿದೀವಿ. ಸೊ ಇವಾಗ ಕಲಿಯುಗದಲ್ಲಿ ನಾವು ಭಗವಂತನ ಪವಿತ್ರ ನಾಮಗಳನ್ನು ಜಪಿಸೋದ್ ಬಿಟ್ರೆ ಬೇರೆ ಯಾವುದೂ ಇಲ್ಲ ಅಲ್ವಾ. ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮೈವ ಕೇವಲಂ ಕಲವು ನಾಸ್ತೈವ ಗತಿರನ್ಯತಾ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಹರಿನಾಮವನ್ನ ನಾವು ಹೇಳ್ಕೋಬೇಕು. ಸೊ ಅದಕ್ಕೆ ಇಲ್ಲಿ ನಮ್ಗೆ ಈ ಮಂತ್ರದ ಬಗ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಮಂತ್ರ ಅಂದ್ರೆ ಏನರ್ಥ? ಮಂತ್ರಾಯತೆ ಇತಿ ಮಂತ್ರ. ಇವಾಗ ಮನಸ್ಸು ಅದು ಏನು ಬಂಧನಕ್ಕೆ ಅಥವಾ ಅದನ್ನ ಇವಾಗ ನಿಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ಒಂದು ಸ್ಥಿತಿಯಲ್ಲಿದೆ. ಸೊ ಅದನ್ನ ನಾವ್ ಇವಾಗ ಬಿಡುಗಡೆಗೊಳಿಸ್ಬೇಕು. ಅಂದ್ರೆ ನಾವ್ ಹೇಳೋ ಹಾಗೆ ಅದನ್ನ ಮಾಡೋ ತರ ನಾವು ನೋಡ್ಕೋಬೇಕು. ಅದು ಹೇಗೆ ಸಾಧ್ಯ ಅಂತಂದ್ರೆ ಮಂತ್ರದಿಂದ ಸಾಧ್ಯ ಅಂತ ಹೇಳ್ತಾ ಇದಾರೆ. ಮಂತ್ರಾಯತೆ ಇದೆ ಇತಿ ಮಂತ್ರ. ಯಾವುದು ಆ ಮನಸ್ಸನ್ನ ಬಿಡುಗಡೆಗೊಳಿಸುತ್ತೋ ಅದನ್ನ ಮಂತ್ರ ಅಂತ ಹೇಳ್ಬಿಟ್ಟು ಕರಿತಾ ಇದ್ರೆ. ಸೊ ಇವಾಗ ಕಲಿಯುಗದ ಮಂತ್ರ ಯಾವುದು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇದನ್ನ ನಾವು ಇದಕ್ಕಿಂತ ಮುಂಚೆ ನಾನು ಹೇಳಿರೋ ಹಾಗೇನೆ ಅದನ್ನ ನಾವು ಮೆಲುವಾಗಿ ನಮ್ಗೆ ಮಾತ್ರ ಕೇಳಿಸ್ಕೊಳೋ ತರ ಹೇಳ್ಕೊಂಡ್ರೆ ಅದನ್ನ ಜಪ ಅಂತ ಕರಿತೀವಿ. ಅದನ್ನೇ ನಾವು ರಾಗವಾಗಿ ಹೇಳ್ಕೊಂಡಾಗ ಅದನ್ನ ಕೀರ್ತನ ಆಗತ್ತೆ. ಮತ್ತೆ ಎಲ್ಲರ ಜೊತೆ ನಾವು ರಾಗವಾಗಿ ಹೇಳ್ಕೊಂಡಾಗ ಅದನ್ನ ಸಂಕೀರ್ತನ ಅಂತ ಕರೀತಾರೆ. ಸೊ ಇವಾಗ ಕಲಿಯುಗದ ಯುಗ ಧರ್ಮ ಏನು ಅಂತಂದ್ರೆ ಹರಿನಾಮ ಸಂಕೀರ್ತನ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲರೂ ಒಟ್ಟಿಗೆ ಹೇಳ್ಕೋಬೇಕು, ಅವಾಗ ಅದರ ಶಕ್ತಿ ತುಂಬಾ ಅಪಾರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇವಾಗ ನಮ್ಮ ಧರ್ಮ ಗ್ರಂಥದಲ್ಲೂ ಸಹ ಇದರ ಬಗ್ಗೆ ಉಲ್ಲೇಖ ಇದೆ. ನಾವ್ ಯಾವ್ಯಾವ ಉಲ್ಲೇಖ ಇದೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಸೊ ಇವಾಗ ಇಲ್ಲಿ ನಾರಾಯಣ ಸಂಹಿತೆಯಲ್ಲಿ ಹೇಳ್ತಾ ಇದ್ರೆ ಕಲಿಯುಗದಲ್ಲಿ ಜನರು ಭಗವಂತನ ಪವಿತ್ರ ಹೆಸರುಗಳನ್ನ ಜಪಿಸ್ಬೇಕು ಅಂತ ಹೇಳ್ಬಿಟ್ಟು ನಾರಾಯಣ ಸಂಹಿತೆಯಲ್ಲಿ ಹೇಳಿದ್ದಾರೆ. ಮತ್ತೆ ಅದೇ ಇಲ್ಲಿ ಕಲಿಸಂತರಣ ಉಪನಿಷತ್ತಲ್ಲಿ ಏನನ್ನ ಹೇಳ್ತಾ ಇದ್ರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇತಿ ಷೋಡಶಕ ನಾಂ ಕಲಿ ಕಲ್ಮಶ ನಾಶನಂ. ನೋಡಿ ಈ 16 ಪದಗಳು ಏನ್ ಮಾಡುತ್ತೆ? ಕಲಿಯುಗದಲ್ಲಿರುವಂತಹ ಕಲ್ಮಶಗಳನ್ನೆಲ್ಲ ನಾಶ ಮಾಡುತ್ತೆ. ನಾತೌ ಉಪಾಯ ಅಂದ್ರೆ ಇನ್ಯಾವುದೇ ಒಂದು ಉಪಾಯ ಇಲ್ಲ. ನಾವು ಇದನ್ನ ನಾವು ಹೊರಗಡೆ ಬರ್ಲಿಕ್ಕೆ, ಈ ಕಲಿಯುಗದ ಕಲ್ಮಶ ಏನಿದೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಇನ್ಯಾವುದು ಉಪಾಯ ಇಲ್ಲ ಅಂತ ಹೇಳ್ಬಿಟ್ಟು ಸರ್ವ ವೇದೇಶು ದೃಶ್ಯತೆ ಅಂದ್ರೆ ಎಲ್ಲ ವೇದಗಳು ಅಂದ್ರೆ ಏನೆಲ್ಲ ಪುರಾಣಗಳಿದನ್ನೆಲ್ಲ ನಾವು ಪರಿಶೋಧಿಸಿದ್ಮೇಲೆ ನಮ್ಗೆ ಗೊತ್ತಾಯ್ತು ಈ ಹರಿನಾಮ ಬಿಟ್ರೆ ಇನ್ಯಾವುದು ಇಲ್ಲ, ಈ ಷೋಡಶಕ ನಾಮನ ಬಿಟ್ರೆ ಇನ್ಯಾವುದು ಇಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಕಲಿಸಂತರಣ ಉಪನಿಷತ್ ಹೇಳ್ತಾ ಇದೆ. ಮತ್ತೆ ಚೈತನ್ಯ ಚರಿತಾಮೃತದಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ಹರೇರ್ ನಾಮ ನಾಮೈವ ಕೇವಲಂ ಕಲೋ ನಾಸ್ತಿ ಏವ ಗತಿರನ್ಯತಾ. ಈ ಕಲಹ ಮತ್ತು ಕಪಟದ ಈ ಯುಗದಲ್ಲಿ ಬಿಡುಗಡೆಗೆ ಏಕೈಕ ಮಾರ್ಗವೆಂದರೆ ಭಗವಂತನ ಪವಿತ್ರ ಹೆಸರುಗಳನ್ನ ಜಪಿಸುವುದು. ಬೇರೆ ದಾರಿ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಇಲ್ಲಿ ಶ್ರೀಮದ್ ಭಾಗವತದಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ಹೌದು, ಈ ಕಲಿಯುಗ ತುಂಬಾ ದೋಷಗಳಿಂದ ತುಂಬ ಹೋಗಿದೆ. ಕಡಲು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ದೋಷಗಳು ಅಂದ್ರೆ ಸಮುದ್ರಕ್ಕೆ ಹೋಲಿಸ್ತಾ ಇದ್ದಾರೆ, ಅಷ್ಟು ದೋಷಗಳಿದೆ. ಆದ್ರೆ ಇಲ್ಲಿ ಒಂದು ವರ ಇದೆ. ಅದೇನು ವರ ಅಂದ್ರೆ ಬೇರೆ ಏನನ್ನೂ ಮಾಡೋದ್ ಬೇಡ. ನೀವು ಕಾಡಿಗೆ ಹೋಗಿ ಎಲ್ಲವನ್ನ ತ್ಯಜಿಸಿ ನೀವು ತಪಸ್ಸನ್ನ ಮಾಡೋದ್ ಬೇಕಾಗಿಲ್ಲ. ನೀವು ಮನಸ್ಸನ್ನ ನಿಗ್ರಹಿಸೋದು ಬೇಕಾಗಿಲ್ಲ. ನೀವೇನನ್ನ ಮಾಡ್ಬೇಕು? ಹರೇ ಕೃಷ್ಣ ಮಂತ್ರವನ್ನ ಜಪಿಸುವಷ್ಟರಿಂದಲೇ ವ್ಯಕ್ತಿ ಮುಕ್ತಿಯನ್ನ ಪಡಿಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಭಗವದ್ಗೀತೆಯಲ್ಲಿ ಏನನ್ನ ಹೇಳ್ತಾರೆ? 10.25 ಕೃಷ್ಣ ಯಜ್ಞಾನಾಂ ಜಪ ಯಜ್ಞೋಸ್ಮಿ. ನಾನು ಎಲ್ಲ ಯಜ್ಞಗಳಲ್ಲಿ ನಾನು ಜಪಯಜ್ಞ ಅಂತ ಹೇಳ್ಬಿಟ್ಟು ಕೃಷ್ಣ ಈ ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಸೊ ಮತ್ತೆ ಇಲ್ಲಿ ಚೈತನ್ಯ ಚರಿತಾಮೃತದಲ್ಲೂ ಹೇಳ್ತಾ ಇದಾರೆ. ಏನ್ ಹೇಳ್ತಾ ಇದ್ರೆ? ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ ತತ್ರಾರ್ಪಿತಾ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ ದುರ್ದೈವಂ ಇದೃಶಂ ಇಹ ಜನಿನಾನುರಾಗ ಅಂತ ಹೇಳ್ತಿದ್ದಾರೆ. ಭಗವಂತ ತನ್ನೆಲ್ಲ ಶಕ್ತಿಗಳನ್ನ ಅವನ ಹೆಸರಲ್ಲಿ ಇಟ್ಟಿದ್ದಾನೆ. ಹೋಗ್ಲಿ, ಅಷ್ಟೆಲ್ಲ ಇಟ್ಟದ್ಮೇಲೆ ಇದನ್ನೆಲ್ಲ ನೀವು ಹೇಳ್ಕೋಬೇಕು ಅಂತಂದ್ರೆ ಇದೇ ನೀತಿ ನಿಯಮಗಳನ್ನ ಅನುಸರಿಸ್ಬೇಕು ಅಂತನೂ ಸಹ ಹೇಳಿಲ್ಲ. ಹೇಗ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಹೇಳ್ಕೋಬಹುದು. ಆದ್ರೆ ದುರ್ದೈವ ಏನು ಅಂದ್ರೆ ಯಾರಿಗೂ ಸಹ ಈ ಹರಿನಾಮದ ಮೇಲೆ ಆಕರ್ಷಣೆ ಇಲ್ಲ, ರತಿ ಅನ್ನೋದೇ ಇಲ್ಲ. ಇದು ದುರ್ದೈವ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೆ
ಎಲ್ಲಾ ಧರ್ಮ ಗ್ರಂಥಗಳಲ್ಲೂ ಸಹ ಉಲ್ಲೇಖ ಇದೆ. ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಬೇಕಾದ್ರೆ ಏನನ್ನ ಮಾಡ್ಬೇಕು, ಏನನ್ನ ಮಾಡಬಾರ್ದು. ಇವಾಗ ನಾವು ಡಾಕ್ಟರ್ ಹತ್ರ ಹೋದ್ರೆ ನಮ್ಗೆ ರೋಗ ಇದ್ರೆ ಏನನ್ನ ಮಾಡ್ಬೇಕು, ಏನನ್ನ ಮಾಡಬಾರ್ದು ಎರಡನ್ನೂ ಹೇಳ್ತಾರೆ. ಅದೇ ತರನೇ ಇವಾಗ ನಮ್ಗೆ ಭವರೋಗ ಬಂದಿದೆ ಅಲ್ವಾ. ಈ ಭೌತಿಕ ಪ್ರಪಂಚದ ಮೇಲೆ ಆಕರ್ಷಣೆ ಇದೆ, ನಾವಿಲ್ಲಿ ಭ್ರಮೆಯಲ್ಲಿ ಇದೀವಿ ಅಲ್ವಾ. ನಾವು ದೇಹ ಅಲ್ಲ, ನಾವು ಆತ್ಮ. ಆದ್ರೂ ಸಹ ನಮ್ಮನ್ನ ದೇಹದಿಂದ ಗುರುತಿಸ್ಕೊಂಡು ಭ್ರಮೆಯಲ್ಲಿ ಜೀವನ ಮಾಡ್ತಾ ಇದೀವಿ. ನಮ್ಗೊಂದು ರೋಗ ಬಂದ್ಬಿಟ್ಟಿದೆ, ಎಲ್ಲವನ್ನ ನಾನು ಅನುಭವಿಸ್ಬೇಕು, ನಾನು ಒಡೆಯನಾಗ್ಬೇಕು, ಎಲ್ಲವನ್ನ ನಿಯಂತ್ರಿಸ್ಬೇಕಂತ. ಈ ರೋಗದಿಂದ ನಾವು ವಾಸಿ ಆಗ್ಬೇಕು ಅಂತಂದ್ರೆ ನಾವು ಈ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೋಬೇಕು. ಇದು ಮದ್ದು. ಹರೇ ಕೃಷ್ಣ ಮಹಾಮಂತ್ರ ಇದು ಔಷಧಿ ಅಲ್ವಾ. ಆದ್ರೆ ಅದಕ್ಕೆ ಔಷಧಿನ ತಗೋಬೇಕಾದ್ರೆ ಏನನ್ನ ಮಾಡ್ಬೇಕು, ಏನನ್ನ ಮಾಡಬಾರ್ದು ಅಂತ ನಮ್ಗೆ ಡಾಕ್ಟರ್ ಹೇಳ್ತಾರನೆ. ನಮ್ಮ ಆಚಾರ್ಯರು ನಮ್ಗೆ ಇವಾಗ ಡಾಕ್ಟರು, ನಮ್ಗೆ ಈ ಒಂದು ರೋಗವನ್ನ ವಾಸಿ ಮಾಡ್ಲಿಕ್ಕೆ ಅವ್ರು ಹೇಳ್ತಾ ಇದಾರೆ ಏನನ್ನ ಮಾಡ್ಬೇಕು, ಏನನ್ನ ಮಾಡಬಾರ್ದು ಅಂತ. ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸ್ಲಿಕ್ಕೆ ಪ್ರಾರಂಭಿಸಲಿಕ್ಕಿರ ಮುಂಚೆ ನಾವು ಪಂಚತತ್ವ ಮಂತ್ರವನ್ನ ಹೇಳ್ಬೇಕು. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು, ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ. ಇದಕ್ಕಿಂತ ಮುಂಚೆ ಹೇಳಿರೋ ಹಾಗೇನೆ ಚೈತನ್ಯ ಮಹಾಪ್ರಭುಗಳು ಕೃಷ್ಣ ಬೇರೆ ಯಾರು ಅಲ್ಲ, ನಿತ್ಯಾನಂದ ಪ್ರಭುಗಳು ಬಲರಾಮ, ಅದ್ವೈತಾಚಾರ್ಯರು ಸದಾಶಿವ ಮತ್ತೆ ವಿಷ್ಣುವಿನ ಅಂಶ, ಮಹಾವಿಷ್ಣುವಿನ ಅಂಶ, ಗದಾಧರ ಪಂಡಿತ ಅವರು ಶ್ರೀಮತಿ ರಾಧಾರಾಣಿ, ಮತ್ತೆ ಶ್ರೀವಾಸ ಅವರು ನಾರದರು. ಸೊ ಇವರನ್ನ ನಾವು ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ. ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೋಬೇಕಾದ್ರೆ ನಾವ್ ಎಷ್ಟು ಜೋರಾಗಿ ಹೇಳ್ಕೋಬೇಕು ಮಂತ್ರವನ್ನ ಅಂದ್ರೆ ನಮ್ಮ ಕಿವಿಗೆ ಬೀಳೋ ಅಷ್ಟು ಜೋರಾಗಿ ನಾವು ಹೇಳ್ಕೋಬೇಕು. ಮತ್ತೆ ಪ್ರತಿಯೊಂದು ಹೆಸರನ್ನ ಸ್ಪಷ್ಟವಾಗಿ ಉಚ್ಚರಿಸ್ಬೇಕು. ಮತ್ತೆ ಅದನ್ನ ನಾವು ಹೇಳ್ಕೋಬೇಕಾದ್ರೆ ಗೌರವ, ಭಕ್ತಿ ಮತ್ತೆ ಏಕಾಗ್ರತೆ ಇರ್ಬೇಕು. ಆ ಒಂದು ಜಪವನ್ನ ಮಾಡ್ಬೇಕಾದ್ರೆ ನಾವ್ ಯಾವ್ದೇ ಸ್ಥಳದಲ್ಲಿ ಕುತ್ಕೊಂಡು ಜಪ ಮಾಡ್ಬೋದು, ಕುತ್ಕೊಂಡ್ ಮಾಡ್ಬೋದು, ನಿಂತ್ಕೊಂಡ್ ಮಾಡ್ಬೋದು, ಯಾವ್ದೇ ದಿಕ್ಕಿನ ಕಡೆಗೆ ತಿರ್ಕೊಂಡು ನಾವು ಮಾಡ್ಬೋದು, ಯಾವ್ದೇ ಸಮಯದಲ್ಲಿ ಮಾಡ್ಬೋದು. ಆದ್ರೆ ಆ ಬ್ರಹ್ಮ ಮುಹೂರ್ತ ಅಂತ ಏನಿದೆಯೋ ಆ ಸಮಯದಲ್ಲಿ ಮಾಡಿದ್ರೆ ಅದರ ಪರಿಣಾಮ ತುಂಬಾ ಹೆಚ್ಚಿರುತ್ತೆ. ನಮ್ಗೆ ನೆನೆನೂ ಸಹ ಪ್ರಭು ಹೇಳ್ತಾ ಇದ್ರಲ್ವಾ, ಅವರು ಬ್ರಹ್ಮ ಮುಹೂರ್ತಕ್ಕೆ ಅಂದ್ರೆ ಮಂಗಳಾರತಿ ಆಗಕ್ಕಿಂತ ಮುಂಚೆ 4 ರೌಂಡ್ ಮಾಡ್ಬಿಡ್ತಾರೆ ಅಂತ. ಅಂದ್ರೆ ಆ ಸಮಯದಲ್ಲಿ ನಾವು ಮಾಡಿದ್ರೆ ಅಷ್ಟೇನೆ ನಮ್ಗೆ ಏಕಾಗ್ರತೆಯಿಂದ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ. ಇಲ್ಲಾಂದ್ರೆ ನನಗೆ ಇವಾಗ ಏನಾದ್ರು ಕುತ್ಕೊಂಡ್ ಮಾಡಿದ್ರೆ ಯಾರೋ ಬಂದ್ ಕರೀತಾರೆ, ಫೋನ್ ಬರುತ್ತೆ, ಮನೆಗೆ ಯಾರೋ ಬರ್ತಾರೆ, ಟಕ್ 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 ಅಂತ ಶಬ್ದ ಬರುತ್ತೆ ಡೋರ್ ಮೇಲೆ, ನನ್ ಮಾಡ್ಲಿಕ್ಕೆ ಆಗೋದಿಲ್ಲ. 4 ರೌಂಡ್ ಇರ್ಬೋದು, ಅಷ್ಟನ್ನ ಮುಗಿಸೋ ಅಷ್ಟೊತ್ತಿಗೆ ನನಗೆ ಸಾಕಾಗೋಗ್ಬಿಡುತ್ತೆ, ಆತರ ಆಗತ್ತೆ. ಸೊ ಅದಕ್ಕೆ ಆ ಬ್ರಹ್ಮ ಮುಹೂರ್ತ ಅನ್ನೋದು ತುಂಬಾ ಶ್ರೇಷ್ಠವಾದದ್ದು. ಹೌದು, ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಆದ್ರೆ ಆ ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ್ರೆ ಅದರ ಪರಿಣಾಮ ಹೆಚ್ಚಿರುತ್ತೆ. ಸೊ ಮತ್ತೆ ನಮ್ಗೆ ಏನನ್ನ ಹೇಳ್ತಾರೆ ಆಚಾರ್ಯರು ಅಂದ್ರೆ, ನಾವು ಬೆಳಗ್ಗೆ ಎದ್ದು ನಾವು ಈ ಹರಿನಾಮವನ್ನ ಹೇಳ್ಕೊಂಡು ನಾವು ಹೊರಗಡೆ ಬಂದ್ಬಿಟ್ರೆ ನಾವು ಈ ಮಾಯೆಯನ್ನ ನಾವು ಎದುರಿಸ್ಬೋದು. ಅದು ನಮ್ಗೆ ನಾರಾಯಣ ಕವಚದ ತರ ಅದು ನಮ್ಗೆ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ. ಅದು ಕವಚ ತರ, ನಾರಾಯಣ ಕವಚದ ತರ ಪ್ರೊಟೆಕ್ಷನ್ ಕೊಡುತ್ತೆ ಈ ಹರಿನಾಮ. ನಾವು 16 ರೌಂಡ್ಸ್ ಮಾಡ್ಕೊಂಡ್ಬಿಟ್ರೆ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾರೆ. ಮತ್ತೆ ಸ್ನಾನ ಮಾಡೋದಕ್ಕಿಂತ ಮೊದ್ಲು ಅಥವಾ ನಂತರನೂ ಸಹ ನಾವು ಜಪಿಸ್ಬೋದು. ಮತ್ತೆ ನಮ್ಗೆ ಇಲ್ಲಿ ಒಂದು ತುಂಬಾ ಮುಖ್ಯವಾದದನ್ನ ಏನನ್ನ ಹೇಳ್ತಾರೆ ಅಂದ್ರೆ, ನಾವು ಎಣಿಸ್ಕೊಂಡ್ ಮಾಡ್ಬೇಕು ನಾವು. ನಾನು ಹೌದು ಕೃಷ್ಣ ಹೇಳಿದರೆ ಸದಾ ನನ್ನ ನಾಮಸ್ಮರಣೆ ಮಾಡ್ಬೇಕು ಅಂತ. ಆದ್ರೆ ನಮ್ಗೆ ಆಚಾರ್ಯರು ನಮ್ಗೆ ಇವಾಗ ಆ 16 ರೌಂಡ್ಸ್ ಮಾಡ್ಬೇಕಂತ ಹೇಳಿದ್ರೆ, ಇವಾಗ ನಮ್ಗೆ ಕಾಯಿಲೆ ಇದ್ದಾಗ, ನಾನು ಜ್ವರ ಬಂದಾಗ ನಾನು ಡಾಕ್ಟರ್ ಹತ್ರ ಹೋದ್ರೆ 500 mg ತಗೊಮ್ಮ, ಇಲ್ಲಾಂದ್ರೆ ನನ್ನ ವೆಯ್ಟ್ ಜಾಸ್ತಿ ಇದ್ರೆ 650 mg ತಗೊಮ್ಮ ಪ್ಯಾರಾಸಿಟಮಾಲ್ ಅಂತ ಹೇಳ್ತಾರೆ. ಅಂದ್ರೆ ನಮಗೆ ವಾಸಿ ಮಾಡ್ಲಿಕ್ಕೆ ಇಷ್ಟು ಬೇಕು ಡೋಸ್. ಅದೇ ತರ ನಮ್ಗೆ ಆಚಾರ್ಯರು ಹೇಳಿದ್ದಾರೆ, ನೀವು 16 ರೌಂಡ್ಸ್ ಮಾಡ್ಕೋಬೇಕು, ಆಗ ನಿಮ್ಮ ಭವರೋಗ ವಾಸಿ ಆಗತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಅಷ್ಟನ್ನ ನಾವು ಎಣಿಸ್ಕೊಂಡು ಮಾಡ್ಲೇಬೇಕು ಆ 16 ರೌಂಡ್ಸ್. ಆಮೇಲೆ ನಾವು ಎಷ್ಟು ಬೇಕಾದ್ರೂ ಏಣಿಕೆ ಇಲ್ದಲೆ ನಾವು ಮಾಡ್ಕೋಬಹುದು, ಅಥವಾ ಏಣಿಕೆ ಇಟ್ಕೊಂಡ್ರು ಒಳ್ಳೇದೇನೆ. ಅದು ನಮ್ಮ ಶ್ರದ್ಧೆನ ಅದು ನಮ್ಗೆ ತೋರಿಸುತ್ತೆ, ಆ ಶ್ರದ್ಧೆ ಅನ್ನೋದನ್ನ. ಸೊ ಅದಕ್ಕೆ ನಾವು ಏಣಿಕೆ ಇಟ್ಕೊಂಡು ಜಪ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ನೋಡಿ. ಇವಾಗ ಇಷ್ಟೊತ್ತು ನಮ್ಗೆ ಏನನ್ನ ಮಾಡ್ಬೇಕು, ಹೇಗೆ ಮಾಡ್ಬೇಕಂತ ಹೇಳಿದ್ರು. ಈಗ ಏನ್ ಮಾಡ್ಬಾರ್ದು ಅಂತ ಹೇಳ್ತಾ ಇದಾರೆ. ನಾವು ಮಹಾಮಂತ್ರ ಹೇಳಿದಾಗ ಅರ್ಧ ಬರ್ಧ, ನಾನು ಫಾಸ್ಟ್ ಆಗಿ ಮಾಡ್ಬೇಕು 16 ರೌಂಡ್ಸ್ ಅಂತ ಹೇಳ್ಬಿಟ್ಟು ಅರ್ಧ ಬರ್ಧ ಹೇಳ್ಬಾರ್ದು. ಅಂದ್ರೆ ಫಸ್ಟ್ ಪಾರ್ಟ್ ಮಾತ್ರ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಲ್ಲಿ ಫಸ್ಟ್ ಹರೇ ಕೃಷ್ಣ ಅಂತ ಹೇಳ್ಬಿಟ್ಟು ರಾಮನ್ ಪಾಠದ್ದು ಬಿಡ್ಕೂಡ್ದು, ಅಂದ್ರೆ ಅರ್ಧ ಬರ್ಧ ಹೇಳ್ಕೂಡ್ದು ಅಂತ ಹೇಳ್ತಾ ಇದಾರೆ. ಮತ್ತೆ ಜಪ ಮಾಲೆಯ ಕೃಷ್ಣ ಮಣಿ ಮೇಲೆ ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೋಬಾರ್ದು. ಈ ಒಂದು ಮೇರುಮಣಿ ಏನಿದೆ, ಕೃಷ್ಣ ಮಣಿ ಇದೆಯಲ್ಲ, ಇದ್ರ ಮೇಲೆ ನಾವು ಪಂಚತತ್ವ ಮಂತ್ರವನ್ನೇ ನಾವು ಹೇಳ್ಕೋಬೇಕು ಅಂತ ಹೇಳ್ತಾ ಇದಾರೆ. ಮತ್ತೆ ಜಪ ಮಾಡ್ಬೇಕಾದ್ರೆ ನಾವು ಪುಸ್ತಕ ಓದೋದೇ ಆಗ್ಲಿ, ಟಿವಿ ನೋಡೋದೇ ಆಗ್ಲಿ, ನಾವ್ ಯಾವಾಗ್ಲೂ ಸ್ಕ್ರಾಲ್ ಮಾಡ್ತಾ ಇರ್ತೀವಿ, ಏನಾದ್ರು ಮೆಸೇಜ್ ಬಂತಾ ಅಂತ ಹೇಳ್ಬಿಟ್ಟು ನೋಡ್ಲಿಕ್ಕೆ ಅಲ್ವಾ. ನಮ್ಮ ತೋರ್ ಬೆರಳು ಅದೇ ಕೆಲಸ ಮಾಡೋದು, ಮೊಬೈಲ್ನ ಅದೆಲ್ಲ ನಾವು ಮಾಡ್ಕೂಡುದು. ಮತ್ತೆ ಇವಾಗ ಯಾವಾಗ್ಲೂ ಅಷ್ಟೇ ನಮ್ಗೆ ಜಪ ಮಾಡೋದು ಭಗವಂತನ ಸಂತೋಷಕ್ಕೋಸ್ಕರ ಮಾಡ್ಬೇಕು. ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ ಅಲ್ವಾ, ಏನೇ ಮಾಡಿದ್ರು ಕೃಷ್ಣ ಪ್ರಜ್ಞೆಯಲ್ಲಿ ಅಕಾಮದಲ್ಲಿ ಮಾಡ್ಬೇಕು ಅಂತ. ಆದ್ರೂ ಸಹ ನಾವಿನ್ನ ಅಂತಹ ಹಂತಕ್ಕೆ ಬಂದಿಲ್ಲ. ಜಪ ಮಾಡಿದ್ರೆ ಏನ್ ಪ್ರಯೋಜನ, ಇಷ್ಟೊಂದ್ ಸಮಯ ಕೊಡ್ಬೇಕಲ್ಲ, 1 ರೌಂಡ್ ಮಾಡ್ಲಿಕ್ಕೆ 10 ನಿಮಿಷ ಬೇಕು. ನಮ್ಮ ದಿನದಲ್ಲಿ 2 ಅವರ್ಸ್ ಈ ಭಗವಂತನ ನಾಮಸ್ಮರಣೆ ಕೊಟ್ಬಿಟ್ರೆ ಹೆಂಗೆ ಅಂತ ನಾವ್ ಅನ್ಕೋತೀವಿ ಅಲ್ವಾ. ಅದಕ್ಕೆ ನಮ್ಗೆ ಇಲ್ಲಿ ಪ್ರಯೋಜನ ಹೇಳ್ತಾ ಇದಾರೆ. ಮತ್ತೆ ನಮ್ಗೆ ಆಚಾರ್ಯರು ಇನ್ನ ಏನೇ ಹೇಳ್ತಾರೆ ಅಂದ್ರೆ, ನಾವು ಭಗವಂತನಿಗೋಸ್ಕರ ಸಮಯವನ್ನ ಕೊಟ್ರೆ ಭಗವಂತ ನಮ್ಮ ಸಮಯವನ್ನ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಅಂತ ಹೇಳ್ತಾರೆ. ನಮ್ಗೆ ಆಶ್ಚರ್ಯ ಆಗತ್ತೆ, ಇಷ್ಟೆಲ್ಲ ನನಗೆ ಮಾಡ್ಲಿಕ್ಕೆ ಆಯ್ತಾ ಬೆಳಗ್ಗೆಯಿಂದ ರಾತ್ರಿ ತನಕ ಅಂತ ಹೇಳ್ಬಿಟ್ಟು. ಭಗವಂತ ನಮ್ಮ ಸಮಯವನ್ನ ಅವರು ಹೆಚ್ಚು ಮಾಡ್ತಾರೆ. ಯಾಕಂದ್ರೆ ಅವರು ಕಾಲ, ಮುಂದೆ ನಾವು ತಿಳ್ಕೊತೀವಿ 11ನೇ ಅಧ್ಯಾಯದಲ್ಲಿ, ನಾನ್ ಬೇರೆ ಯಾರು ಅಲ್ಲ, ನಾನು ಕಾಲನಾಗಿ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಮ್ಗೆ ಸಮಯ ವ್ಯರ್ಥ ಅಂತ ಮಾತ್ರ ನೀವು ಅನ್ಕೋಬೇಡಿ.
ಸೊ ಜಪ ಮಾಡೋದ್ರಿಂದ ಏನ್ ಪ್ರಯೋಜನ ಅಂದ್ರೆ ನಮ್ಗೆ ಪಾಪದ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಹೊಂದಬಹುದು. ಎಲ್ಲ ಪಾಪಗಳು, ಸಂಚಿತ ಪಾಪ ಆ ರೂಟ್ ಸಮೇತ ಅದು ಕಿತ್ತಾಕತ್ತೆ. ಮತ್ತೆ ನಮ್ಗೆ ಎಷ್ಟೊಂದು ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತೆ, ಅದನ್ನ ಬಿಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಹರಿನಾಮ ಹೇಳ್ಕೊಂತ ನಾವ್ ಅದೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಇಂದ ನಾವು ಮುಕ್ತಿಯನ್ನ ನಾವು ಪಡಿಬಹುದು. ಮತ್ತೆ ನಮ್ಗೆ ಯಾವಾಗ್ಲೂ ಟೆನ್ಷನ್, ನನ್ಗೇನಾಗತ್ತೆ ಮುಂದೆ, ನನ್ಗೇನಾಗತ್ತೆ, ನನ್ನ ಮಕ್ಳಿಗೆ ಏನಾಗುತ್ತೆ, ನನ್ನ ಆರೋಗ್ಯ ಹೇಗಿರುತ್ತೆ, ನನ್ನ ಹಣ ಎಷ್ಟು ಸಂಪಾದನೆ ಮಾಡಿದೀನಿ ಅದ್ರ ಗತಿ ಏನು ಅಂತ ಹೇಳ್ಬಿಟ್ಟು ನಮ್ಗೆ ಯಾವಾಗ್ಲೂ ಒತ್ತಡದಲ್ಲಿ ಇರ್ತೀವಿ. ಆ ಎಲ್ಲ ಒತ್ತಡದಿಂದ ನಾವು ಮುಕ್ತಿಯನ್ನ ನಾವು ಪಡಿಬಹುದು. ಸೊ ಅದಕ್ಕೆ ನಮ್ಗೆ ಆಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ, ಭಕ್ತಿಗ್ ಬಂದ ತಕ್ಷಣ ನಮ್ಮಲ್ಲಿ ಬದಲಾವಣೆ ಆಗೋದೇ ಏನು ಅಂತಂದ್ರೆ ಆ ಒಂದು ಭಯ ಅನ್ನೋದು ಹೊರಟೋಗುತ್ತೆ. ಅಭಯಂ, ನಾವ್ ಮುಂದೆ ತಿಳ್ಕೊತೀವಿ, ಅಭಯಂ ಸತ್ವ ಸಂಶುದ್ಧಿ. ಆ ಭಕ್ತಿಯಲ್ಲಿರೋರ ಗುಣಗಳು ಏನು ಅಂದ್ರೆ ಅಭಯ. ಅವ್ರಿಗೆ ಭಯ ಅನ್ನೋದೇ ಇರೋದಿಲ್ಲ. ಯಾಕಂದ್ರೆ ಕೃಷ್ಣ ಏನೇ ಮಾಡಿದ್ರು ನನ್ನೊಳದಕ್ಕೆ ಕೃಷ್ಣ ನೋಡ್ಕೋತಾನೆ ಅನ್ನೋ ಒಂದು ಅವ್ರಿಗೆ ಆತ್ಮವಿಶ್ವಾಸ ಅವರಲ್ಲಿ ಇರುತ್ತೆ. ಮತ್ತೆ ಇದನ್ನ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿ ನೋಡಿದ್ದಾರೆ. ಈ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡಾಗ ಅವರ ಬ್ರೈನ್ ಅಲ್ಲಿ ಇರುವಂತಹ ಏನು ವೇವ್ಸ್ ಎಲ್ಲ ಯಾವ ತರ ಇರುತ್ತೆ ಅಂತಾನೂ ಸಹ ಅವ್ರು ಸ್ಟಡಿ ಮಾಡಿದ್ದಾರೆ. ಅಷ್ಟು ಪ್ರಶಾಂತವಾಗಿ ಶಾಂತವಾಗಿರುತ್ತೆ. ಮತ್ತೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ, ನಿಜವಾದ ಆನಂದವನ್ನ ನಾವು ಅನುಭವಿಸ್ತೀವಿ. ಈಗ ನನಗೆ ಒಂದು ಒಡವೆ ಕೊಂಡ್ಕೊಂಡ್ರೆ ಸಂತೋಷ, ಆದ್ರೆ ಅದು ಒಂದು ಕ್ಷಣಕ್ಕೆ ಅದು ಹೊಟ್ಟೋಗುತ್ತೆ. ಯಾಕಂದ್ರೆ ಇನ್ನೊಂದು ಒಡವೆ ನೋಡ್ತೀನಿ ನಾನು, ಮತ್ತೆ ನನಗಿನ್ನ ಆತಂಕ ಶುರುವಾಗುತ್ತೆ, ಈ ಒಡವೆನ ಹೇಗೆ ಭದ್ರ ಮಾಡೋದು, ಈಗ ರೇಟ್ ಬೇರೆ ಜಾಸ್ತಿ ಆಗಿದೆ ಅಂತ. ಆದ್ರೆ ಈ ಹರಿನಾಮದಿಂದ ಆತರ ಅಲ್ಲ, ಅದು ಒಳಗಿಂದನೇ ಅದು ಸಂತೋಷ ನಮ್ಗೆ ಸಿಗುತ್ತೆ. ಇದಕ್ಕೆ ನಾವ್ ಏನೇ ಒಂದು ಕಾಸನ್ನ ಕೊಡೋದ್ ಬೇಕಾಗಿಲ್ಲ. ಹರಿನಾಮ ಹೇಳ್ಕೊಳ್ಳಿಕ್ಕೆ ಒಂದು ಜಪಮಾಲೆ ಇದ್ರೆ ಸಾಕು. ಸೊ ಅಷ್ಟರಲ್ಲಿ ನಾವು ಜಪವನ್ನ ಮಾಡ್ಲಿಕ್ಕೆ ಸಾಧ್ಯ. ಸೊ ಮನಸ್ಸಿಗೆ ನೆಮ್ಮದಿ ಮತ್ತೆ ನಿಜವಾದ ಸಂತೋಷ, ನಿಜವಾದ ಆನಂದ ಅಂದ್ರೇನೆ ಏನಂತ ನಮ್ಗೆ ಗೊತ್ತಿಲ್ಲ. ಅದು ನಾವು ದೇಹದ ಸುಖವನ್ನ, ಮನಸ್ಸಿನ ಶಾಂತಿನೇ ನಾವು ಆನಂದ ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ಈ ಆತ್ಮ ಅಂತ ಒಂದು ನಾವು, ಅದಕ್ಕೆ ಅಂತ ಒಂದು ಸಂತೋಷ ಅಂದ್ರೆ ಆನಂದ ಅನ್ನೋದು ಇದೆ ಅನ್ನೋದನ್ನ ನಾವು ತಿಳ್ಕೊಂಡಿಲ್ಲ. ಆದ್ರೆ ಈ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡಾಗ ಯಾವಾಗ ನಮ್ಮ ಆತ್ಮ ಪರಮಾತ್ಮನ ಸಂಪರ್ಕಕ್ಕೆ ಬರುತ್ತೋ ಆಗ ನಿಜವಾದ ಸಂತೋಷವನ್ನ ನಾವು ಪಡಿಬಹುದು. ಮತ್ತೆ ಜ್ಞಾನೋದಯ ಆಗುತ್ತೆ, ನಾನು ಈ ದೇಹ ಅಲ್ಲ, ನನ್ನ ಆತ್ಮ ಅಂತ ಗೊತ್ತಾಗುತ್ತೆ. ಮತ್ತೆ ನನ್ನ ಸುತ್ತಮುತ್ತಲ ಇರೋರೆಲ್ಲರನ್ನೂ ಸಹ ಭಗವಂತನ ಮಕ್ಕಳು, ಮತ್ತೆ ಎಲ್ಲರ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ. ಸೊ ಎಲ್ಲರನ್ನೂ ಸಹ ಸಮವಾಗಿ ಕಾಣೋದು, ಇದೆಲ್ಲವೂ ಸಹ ನಾವು ಅನುಭವಿಸ್ಲಿಕ್ಕೆ ನಾವು ಶುರು ಮಾಡ್ತೀವಿ. ಜ್ಞಾನೋದಯ ಆಗುತ್ತೆ. ಮತ್ತೆ ಏನೆಲ್ಲ ಪ್ರಯೋಜನ ಪಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ದೊಡ್ಡ ಲಿಸ್ಟ್ ಅನ್ನ ಕೊಡ್ತಾ ಇದ್ದಾರೆ. ಇವರೆಲ್ಲರನ್ನೂ ಸಹ ತುಂಬಾ ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಂಡು ತುಂಬಾ ಪ್ರಯೋಜನವನ್ನ ಪಡೆದಿದ್ದಾರೆ. ನಾನು ಇದನ್ನ ತುಂಬಾ ಡೀಟೇಲ್ ಆಗಿ ಹೇಳಿಕ್ಕೆ ಹೋಗೋದಿಲ್ಲ. ನೋಡಿ, ಇಲ್ಲಿ ಜಾರ್ಜ್ ಹ್ಯಾರಿಸನ್ ಅಂತ ಹೇಳ್ಬಿಟ್ಟು ಅವರು ತುಂಬಾ ಸಹಾಯ ಮಾಡಿದ್ದಾರೆ ಪ್ರಭುಪಾದರಿಗೆ ಈ ಒಂದು ಇಸ್ಕಾನ್ ಸಂಸ್ಥೆ ಮುಂದೆ ಬರ್ಲಿಕ್ಕೆ. ಅವ್ರು ಹೇಳ್ತಾ ಇದಾರೆ, ನನಗೆ ನಿಜವಾಗ್ಲೂ ದೇವರ ಸಾಕ್ಷಾತ್ಕಾರವನ್ನ ಹೊಂದಿರುವಂತಹ ಪ್ರಕ್ರಿಯೆ ಆಯ್ತು ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ಕೊಂಡ್ಮೇಲೆ ಅಂತ ಹೇಳ್ತಾ ಇದಾರೆ. ಮತ್ತೆ ಅವ್ರು ಏನೇನು ಅನ್ಕೊಂಡ್ರು ಅದೆಲ್ಲನೂ ಸಹ ಆಗ್ಲಿಕ್ಕೆ ಪ್ರಾರಂಭ ಆಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಇನ್ನೊಬ್ರು ಹೇಳ್ತಾ ಇದಾರೆ. ಮತ್ತೆ ನೋಡಿ, ಇವರು ಫೋರ್ಡ್ ಕಾರ್ ಗೊತ್ತಲ್ಲ ನಮ್ಗೆ, ಆ ಒಂದು ಮಾಲೀಕ ನೋಡಿ ಅವರು ಯಾವ ತರ ಡ್ರೆಸ್ ಮಾಡ್ಕೊಂಡಿದ್ದಾರೆ, ವೈಷ್ಣವ ಎಟಿಕೇಟ್ ಅಲ್ಲಿ ಇದ್ದಾರೆ. ಅವರು ಮತ್ತೆ ಅವರ ಮಿಸ್ಸಸ್ ಅವರು ದೀಕ್ಷೆಯನ್ನು ಸಹ ತಗೊಂಡಿದ್ದಾರೆ. ಅವರು ನನ್ನ ಜೀವನ ಮೇಲೆ ತುಂಬಾ ಪರಿಣಾಮ ಬೀರಿದೆ ಈ ಹರೇ ಕೃಷ್ಣ ಮಹಾಮಂತ್ರ ಅಂತ ಹೇಳ್ತಾ ಇದಾರೆ. ಮತ್ತೆ ನನಗೆ ಇಷ್ಟೊಂದು ಸಂತೋಷವನ್ನ ನಾನು ಪಡ್ಕೊಂಡೇ ಇಲ್ಲ, ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಂಡಾಗ ಆಗಿರೋಷ್ಟು ಸಂತೋಷ ಬೇರೆ ಯಾವ್ದ್ರಲ್ಲೂ ನಾನು ಪಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಇವ್ರು ಹೇಳ್ತಾ ಇದಾರೆ. ಮತ್ತೆ ನನಗೆ ಆತ್ಮವಿಶ್ವಾಸ ಬಂತು. ಮತ್ತೆ ಯಾವುದೇ ಒಂದು ನನ್ನ ಜೀವನದಲ್ಲಿ ಘಟನೆಗಳು ನಡೆದ್ರೂ ಸಹ ನಾನು ಅದನ್ನ ಮನಃಶಾಂತಿಯಿಂದ ನನಗೆ ಎದುರಿಸ್ಲಿಕ್ಕೆ ಸಹಾಯ ಮಾಡ್ತು ಈ ಒಂದು ಹರೇ ಕೃಷ್ಣ ಮಹಾಮಂತ್ರ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನೋಡಿ, ಈ ಒಬ್ರು ಮಾಡೆಲ್, ಅವ್ರಿಗೆ ಎಷ್ಟೊಂದು ಕೆಟ್ಟ ಅಭ್ಯಾಸ ಇತ್ತು, ಎಷ್ಟು ಪ್ರಯತ್ನ ಪಡ್ತಾ ಇದ್ರು ಅವರು ಅದನ್ನೆಲ್ಲ ಹೋಗ್ಲಾಡ್ಸ್ಕೊಡ್ಲಿಕ್ಕೆ, ಆದ್ರೆ ಅದು ಸಾಧ್ಯನೇ ಆಗ್ಲಿಲ್ಲ. ಆದ್ರೆ ಯಾವಾಗ ಈ ಭಕ್ತಿ ಮಾರ್ಗಕ್ಕೆ ಬಂದ್ರು ನೋಡಿ ಅವ್ರು ಯಾವ ತರ ಇದ್ದಾರೆ, ಈಗ ಅವರು ವೈಷ್ಣವ ಎಟಿಕೇಟ್ ಅಲ್ಲಿ ಅವರು ಇದ್ದಾರೆ. ಸೊ ಅದೇ ತರ ಇನ್ನೊಬ್ರು ಮಾಡೆಲ್ ಸಹ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲೊಬ್ರು ಆರ್ಮಿ ಆಫೀಸರ್ ಸಹ ಅದೇ ಹೇಳ್ತಾ ಇದ್ದಾರೆ, ನನ್ನ ದೃಷ್ಟಿಕೋನನೇ ಬದಲಾವಣೆ ಆಯ್ತು ಜೀವನದ ಮೇಲೆ, ಎಲ್ಲವೂ ಪ್ರಕಾಶಮಾನವಾಗಿ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ವಾ, ನಮ್ ಜೀವನದಲ್ಲಿ ಯಾವ್ದಾದ್ರು ಒಂದು ಅಡ್ಡಿ ಆತಂಕ ಬಂದ್ರೆ ನಮ್ಗೆ ಇಷ್ಟೇನಾ ಜೀವನ, ನಾನು ಯಾಕಪ್ಪ ಹುಟ್ಟಿದೀನಿ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಈ ಭಕ್ತಿ ಮಾರ್ಗದಲ್ಲಿ ಇದ್ದಾಗ ಎಲ್ಲವೂ ಪ್ರಕಾಶಮಾನವಾಗಿ, ಅಂದ್ರೆ ನನ್ನನ್ನ ಭಗವಂತ ನನ್ನ ಪಾಪಗಳನ್ನೆಲ್ಲ ಹೋಗ್ಲಾಡಿಸ್ತಾ ಇದ್ದಾನೆ, ನನಗೊಂದು ಅವಕಾಶ ಕೊಟ್ಟಿದ್ದಾನೆ, ನಾನು ಈ ಒಂದು ಎಕ್ಸಾಮ್ ಅಲ್ಲಿ ನಾನು ಗೆಲ್ತೀನಿ ಅನ್ನೋ ಒಂದು ಮನಸ್ಥಿತಿಲಿ ನಾವು ಜೀವನವನ್ನ ಮಾಡ್ಲಿಕ್ಕೆ ನಾವು ಶುರು ಮಾಡ್ತೀವಿ. ಎಲ್ಲವೂ ಪ್ರಕಾಶಮಾನವಾಗಿ ಕಾಣ್ಲಿಕ್ಕೆ ಶುರುವಾಗುತ್ತೆ. ಮತ್ತೆ ನೋಡಿ, ಹರಿನಾಮ ಹೇಳ್ಕೊಂಡಾಗ ನಾನು ಭಗವಂತನಿಗೆ ಹತ್ರ ಆಗ್ತಾ ಇದೀನಿ ಅನ್ನೋ ಒಂದು ಭಾವನೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನನ್ಗೆ ಒಳ್ಳೇದು ಮಾಡೋದು, ಮತ್ತೆ ಎಲ್ಲರೂ ವಸುದೈವ ಕುಟುಂಬಕಂ ಅಂತ ನಮ್ಗೆ ಏನ್ ಅನ್ಸುತ್ತೋ ಅದೆಲ್ಲವೂ ಸಹ ನನಗೆ ಅನುಭವಕ್ಕೆ ಬರ್ಲಿಕ್ಕೆ ಶುರುವಾಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಇನ್ನೊಬ್ರು ಹೇಳ್ತಾ ಇದ್ದಾರೆ. ಸೊ ಈ ತರ ಹಲವಾರು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲನೂ ಸಹ ಇದ್ರ ಬಗ್ಗೆ ಹೇಳಿದ್ದಾರೆ. ನೋಡಿ, ನಮ್ಗೆ ಏನನ್ಸುತ್ತೆ ಬರೀ ಮನುಷ್ಯರಿಗೆ ಮಾತ್ರನೇ ಇದು ಅಂದ್ರೆ ಇಲ್ಲ, ಪ್ರಾಣಿಗಳು ಸಹ ಈ ಹರೇ ಕೃಷ್ಣ ಮಹಾಮಂತ್ರದಿಂದ ಆಕರ್ಷಿತರಾಗ್ತಾರೆ. ಚೈತನ್ಯ ಮಹಾಪ್ರಭುಗಳು ಭಾರತದ ಉದ್ದಗ್ಲಕ್ಕೂ ಈ ಕೃಷ್ಣ ಪ್ರಜ್ಞೆನ ಹರಡಬೇಕು ಅಂತ ಹೇಳ್ಬಿಟ್ಟು ಸಂಚಾರ ಮಾಡ್ತಾ ಇದ್ದಾಗ ಅವರು ಜಾರ್ಖಂಡ್ ಕಾಡಿನ ಮೂಲಕ ಬಂದಾಗ ಅವರು ಹರೇ ಕೃಷ್ಣ ಮಹಾಮಂತ್ರ ಹೇಳಿದ್ರೆ ನೋಡಿ, ಇಲ್ಲಿ ಆ ಕ್ರೂರ ಮೃಗಗಳೆಲ್ಲವೂ ಸಹ ತಾನು ಯಾರು ಅನ್ನೋದನ್ನೇ ಮರ್ತು, ಯಾಕಂದ್ರೆ ನಾವೆಲ್ಲ ಆತ್ಮ ಅಲ್ವಾ. ನೋಡಿ, ನಾವ್ ಎಷ್ಟು ಚೆನ್ನಾಗಿ ಅಟ್ರಾಕ್ಟ್ ಆಗ್ತೀವಿ ಆ ಹರಿನಾಮದಿಂದ. ಅವರೆಲ್ಲರನ್ನೂ ಸಹ ಆ ಹರಿನಾಮಕ್ಕೆ ಕುಣಿತಾ ಇದಾರೆ, ನಾವ್ ಇಲ್ಲಿ ನೋಡ್ತಾ ಇದೀವಿ ಅಲ್ವಾ. ಅದಕ್ಕೆ ನಾವ್ ಯಾಕೆ ತಡ ಮಾಡ್ಬೇಕು. ನಾವ್ ಇವಾಗ ಯಾವ್ದಾದ್ರು ಒಂದು ಅಡ್ವರ್ಟೈಸ್ಮೆಂಟ್ ಬಂದ್ರೆ ನಾವು ಯಾಕೆ ಟ್ರೈ ಮಾಡ್ಬಾರ್ದು ಅಂತ ನಾವ್ ಅನ್ಕೋತೀವಿ ಅಲ್ವಾ.
ಈ ಹರಿನಾಮದಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನೀವ್ ಯಾಕೆ ಟ್ರೈ ಮಾಡಬಾರ್ದು ಅಲ್ವಾ? ನೋಡಿ ಇವಾಗ 6 ದಿವಸ ಆಯ್ತು. ಸೊ ನೀವ್ ಇವಾಗ ಇನ್ನ ಹೇಳ್ಕೋಬೇಕು ಅಂತ ನಿಮ್ಗೆ ಅನ್ಸಿಲ್ಲ ಅಂತಂದ್ರೆ ನೀವು ಅಷ್ಟು ದಿವಸ ವ್ಯರ್ಥ ಮಾಡಿದೀರಾ ಅಂತಾನೆ ಅರ್ಥ. ಇನ್ನ ತಡ ಮಾಡ್ಬೇಡಿ, ಇವತ್ತಿಂದಾನೇ ನೀವು ಶುರು ಮಾಡ್ಕೊಳ್ಳಿ ಹರಿನಾಮವನ್ನ. ಯಾಕಂದ್ರೆ ನಾಳೆಯಿಂದ ನೀವು ಕೃಷ್ಣನ ಬಗ್ಗೆ ತಿಳ್ಕೊತಾ ಇದ್ದೀರಾ. ಕೃಷ್ಣನೇ ಹೇಳ್ತಾ ಇದ್ರೆ ಅವ್ರ ಬಗ್ಗೆ. ಯಾಕಂದ್ರೆ ಕೃಷ್ಣನ ಬಗ್ಗೆ ಅರ್ಥವ್ರು ಯಾರು ಇಲ್ಲ, ಅವರೇ ಹೇಳ್ಬೇಕು. ಅಹಂ ನಾನು ಈ ತರ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದಾರೆ. ಅದ್ ಅರ್ಥ ಆಗ್ಬೇಕು ಅಂದ್ರೆ ನೀವು ಹರಿನಾಮವನ್ನ ಹೇಳ್ಕೊಂಡ್ರೆ ಅಷ್ಟೇನೆ ಆ ಯಥಾವತ್ತಾಗಿ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಸೊ ಇವತ್ತಿನ ದಿವಸ ನಾವು 6ನೇ ಅಧ್ಯಾಯವನ್ನ ನಾವು ತಿಳ್ಕೊಂಡ್ವಿ. ಸೊ ಇದರಲ್ಲಿ ನಮ್ಗೆ ಅಷ್ಟಾಂಗ ಯೋಗವನ್ನ ನಮ್ಗೆ ತಿಳಿಸಿಕೊಟ್ರು. ಮನಸ್ಸಿನ ಬಗ್ಗೆ ಯಾಕೆ ನಾವು ಮನಸ್ಸನ್ನ ನಿಯಂತ್ರಿಸ್ಬೇಕು ಅಂತ ನಮ್ಗೆ ತಿಳಿಸಿಕೊಟ್ರು. ಮನಸ್ಸನ್ನ ನಾವು ಹತೋಟಿ ಮಾಡ್ಲಿಲ್ಲ ಅಂದ್ರೆ ನಾವು ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಈ ಮನುಷ್ಯ ಜನ್ಮವನ್ನ ನಾವು ಉದ್ಧಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಸುಲಭ ಮಾರ್ಗ ಅಷ್ಟಾಂಗ ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ. ಅರ್ಜುನನೇ ನನಗೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ದ. ಸೊ ನಮ್ಗೆ ಈ ಕಲಿಯುಗಕ್ಕೆ ಕೊಟ್ಟಿರುವಂತಹ ಯುಗ ಧರ್ಮ ಹರಿನಾಮವನ್ನ ಹೇಳ್ಕೊಳೋದು. ಸೊ ಯುಗದ ಮಂತ್ರ ಯಾವುದು ಅಂತ ನಮ್ಗೆ ಚೈತನ್ಯ ಮಹಾಪ್ರಭುಗಳೇ ಕೊಟ್ಟಿದ್ದಾರೆ. ಹರೇ ಕೃಷ್ಣ ಮಹಾಮಂತ್ರ. ಅದನ್ನ ನಾವು ಹೇಳ್ಕೊಂಡು ನಾವು ನಮ್ಮ ಜೀವನವನ್ನ ಸಂತೋಷವಾಗಿಸ್ಕೋಬೇಕು. ಅಂದ್ರೆ ನಾವು ಈ ಭೌತಿಕ ಪ್ರಪಂಚದಲ್ಲಿ ಇರೋಷ್ಟು ದಿವಸನೂ ನಾವು ಸಂತೋಷವಾಗಿರ್ಬೋದು. ಆಮೇಲೂ ಸಹ ನಾವು ದೇಹವನ್ನ ಬಿಟ್ಮೇಲೂ ಸಹ ನಾವು ಭಗವಂತನ ಬಳಿಗೆ ಹೋಗ್ತೀವಿ. ಅಂದ್ರೆ ಪರಿಪೂರ್ಣ ಗುರಿಯನ್ನ ನಾವು ಸಾಧಿಸಬಹುದು. ಸೊ ಎಲ್ಲರೂ ಸಹ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಳ್ಳಿ. ಭಗವದ್ಗೀತಾ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ನೆನೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರೂ ಪ್ರತಿ ಕ್ಷಣವೂ ಕೃಷ್ಣ ನಾಮಸ್ಮರಣೆ ಮಾಡ್ತಾರೆ. ಒಂದು ಕ್ಷಣವೂ ಕೃಷ್ಣನನ್ನ ಮರೆತು ಇರ್ಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ನನಗೆ ಈ ಅವಕಾಶವನ್ನ ಕೊಟ್ಟಿರುವಂತಹ ಇಸ್ಕಾನ್ ಮಂಗಳೂರು ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ಅಧ್ಯಕ್ಷರಿಗೂ ಮತ್ತೆ ನನ್ನ ಗುರುಗಳಿಗೂ ಎಲ್ಲರಿಗೂ ಸಹ ನಾನು ಈ ಒಂದು ಅಂದ್ರೆ ನನ್ನನ್ನ ಪ್ಯೂರಿಫೈ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿರೋದಕ್ಕೆ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀನಿ. ಮತ್ತೆ ನೀವೂ ಸಹ ನನಗೆ ಅವಕಾಶ ಮಾಡಿಕೊಟ್ರಿ. ಸೊ ನಿಮ್ಗೂ ಸಹ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀನಿ. ನನ್ನ ಕಡೆಯಿಂದ ಏನೇ ಒಂದು ತಪ್ಪುಗಳಾದ್ರೂ ಸಹ ನನ್ನನ್ನ ಕ್ಷಮಿಸಿ. ನಾಳೆಯಿಂದ ನಿಮ್ಗೆ ಭಕ್ತಿಯೋಗದ ಅಧ್ಯಾಯಗಳು ಶುರುವಾಗುತ್ತೆ. ಬೇರೊಬ್ಬ ಗುರು ಟೀಚರ್ ತಗೋತಾರೆ ನಿಮ್ಗೆ. ಅವ್ರಿಗೂ ಸಹ ನೀವು ಸಹಕಾರವನ್ನ ಕೊಡಿ. ನೀವು ಇದನ್ನ ಯಜ್ಞವನ್ನಾಗಿ ಪರಿಗಣಿಸಿ ಈ 18 ದಿನಗಳ ಯಶಸ್ವಿಯಾಗಿ ಆಗೋ ತರ ನೀವು ಸಂಕಲ್ಪ ಮಾಡ್ಕೊಂಡು ಅದನ್ನ ನೀವು ಮುಗಿಸಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊತಾ ಇದೀನಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಸೊ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಧನ್ಯವಾದಗಳು. ಅಭಿಪ್ರಾಯ ಇದ್ರೆ ನೀವು ಹೇಳ್ಬೋದು. ಎಲ್ರು ಅಟೆಂಡೆನ್ಸ್ ಹಾಕಿದೀರಾ? ಎಲ್ಲರೂ ಅಟೆಂಡೆನ್ಸ್ ಅನ್ನ ಹಾಕಿ. ಯಾರಿಗಾದ್ರೂ ಅಟೆಂಡೆನ್ಸ್ ಹಾಕಕ್ ಆಗಿಲ್ಲ ಅಂದ್ರೆ ನಿಮ್ಮ ಹೆಸರನ್ನ ಮತ್ತೆ ಫೋನ್ ನಂಬರ್ ಅನ್ನ ನೀವು ಚಾಟ್ ಅಲ್ಲಿ ಹಾಕಿ